ನಾವಾಡುವ ನುಡಿ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಗಂಧದ ಗುಡಿ. ಆಹಾ ಆಹಾ ಆಹಾ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಆಹಾ ಓಹೋ ಆ ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ. ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನಿಲ್ಲಿಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓ ನಾವಾಡುವ ನುಡಿ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅಂದದ ಗುಡಿ, ಗಂಧದ ಗುಡಿ, ಚಂದದ ನುಡಿ, ಶ್ರೀಗಂಧದ ಗುಡಿ. ಆಹಾ. ಎಲ್ಲರಿಗೂ ಶುಭೋದಯ. ನಮ್ಮ ಉಳ್ಳಾಲ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟ ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಆರಂಭಿಸ್ತಾ ಇದ್ದೇವೆ. ಈಗ 10 ಗಂಟೆಗೆ. ಇದಕ್ಕೆ ನಾವು ಒಂದು ನಮ್ಮ ಮಹಿಳೆಯರಿಂದಲೇ ಒಂದು ಫುಡ್ ಫೆಸ್ಟಿವಲ್, ಫುಡ್ಡಿದ್ದು ಒಂದು ಕಾಂಪಿಟಿಷನ್ ಕಾರ್ಯಕ್ರಮ ಮಾಡಿದ್ದೇವೆ. ಇದಕ್ಕೆ ಜಡ್ಜಿ ಆಗಿ ನಮ್ಮದೇ ಊರಿನ ಉಳ್ಳಾಲದ ಶ್ರೀಮತಿ ಬಬಿತಾ ಸೂರಜ್ ಇವರು, ಕ್ಯಾಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದರ ಪ್ರಿನ್ಸಿಪಲ್ ಮ್ಯಾಂಗ್ಳೂರು, ಇವರನ್ನು ಜಡ್ಜಾಗಿ ಕರೆದಿದ್ದೇವೆ. ಇವರು ಈಗ ವೇದಿಕೆಗೆ ಬರಬೇಕಾಗಿ ಹೃತ್ಪೂರ್ವಕವಾಗಿ ವಿನಂತಿಸ್ತೇನೆ. ಶ್ರೀಮತಿ ಬಬಿತಾ ಸೂರಜ್ ಇವರಿಂದ ಒಂದೆರಡು ಮಾತು ಮಹಿಳೆಯರಿಗಾಗಿ. ಉಳ್ಳಾಲ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟದ ಈ ಒಂದು ವಿಭಿನ್ನವಾದ ಕಾರ್ಯಕ್ರಮ, ಮಹಿಳೆಯರಿಗಾಗಿ ಮಹಿಳೆಯರು ಮಾಡುವಂತಹ ಮೇ ಬಿ ಪೌಷ್ಟಿಕ ಆಹಾರದ ಒಂದು ಮಹತ್ವವನ್ನು ತಿಳಿಸುವಂತಹ ಒಂದು ಸ್ಪರ್ಧೆ ಆಗಿರಬೇಕು ಅಂತ ನಾನು ಅಂದ್ಕೋತೀನಿ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ತಿನ್ನುವ ತಿನಿಸುಗಳು ಯಾವ ರೀತಿ ಫಾಸ್ಟ್ ಫುಡ್ಗಳು ಮತ್ತು ಜಂಕ್ ಫುಡ್ಗಳು ತಿಂತಾ ಇದ್ದಾರೆ. ಹಾಗಿರುವಾಗ ನನಗೆ ಅನಿಸ್ತದೆ, ಅಧ್ಯಕ್ಷರು ಸೆಕ್ರೆಟರಿ ಅವರೆಲ್ಲ ಸೇರಿಕೊಂಡು, ಅಂದರೆ ಆ ರೀತಿ ಈ ಪೌಷ್ಟಿಕಾಹಾರದ ಮಹತ್ವ ತಿಳಿಸುವಂಥ ಆ ಒಂದು ಕಲ್ಪನೆಯಿಂದಾಗಿ ಈ ಥರ ಒಂದು ಕಾರ್ಯಕ್ರಮ ಇಟ್ಟಿರಬಹುದು. ನಿಮಗೆಲ್ರಿಗೂ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮ ಜೋಡಿಸಿದ್ದಕ್ಕಾಗಿ. ಯಾಕಂತ ಹೇಳಿದ್ರೆ ಅಮ್ಮಂದರು ಈ ಥರ ಆಲೋಚನೆ ಮಾಡಬೇಕಾದದ್ದು ತುಂಬ ಇಂಪಾರ್ಟೆಂಟ್ ಅಂತ. ಯಾಕಂತ ಹೇಳಿದ್ರೆ ಮಕ್ಕಳನ್ನ ಏನಾದರೂ ಮಾಡ್ಕೊಂಡೆಲ್ಲ ಒಳ್ಳೆ ಫುಡ್ಡೆಲ್ಲ ಒಳಗೆ ಹೋಗ್ಬೇಕಲ್ವಾ. ಸೊ ಆ ರೀತಿ ನಮಗೀಗ ಹೇಗಿದ್ರು ಯೂಟ್ಯೂಬ್ಗಳು ಎಲ್ಲ ಬೇರೆ ಬೇರೆ ರೀಲ್ಸ್ಗಳೆಲ್ಲ ನೋಡ್ತಾ ಇರ್ತವೆ, ಚೆನ್ನಾಗಿರುವಂತಹ ಟೇಸ್ಟಿ ಪ್ಲಸ್ ಹೆಲ್ದಿ ಫುಡ್ ಅಂತ ಹೇಳ್ಕೊಂಡು. ಇವಾಗ ಅದಕ್ಕೆ ಸ್ವಲ್ಪ ಮಹತ್ವ. ನಾವು ಬರೀ ಇಡ್ಲಿ ದೋಸೆ ಯಾವಾಗಲೂ ಮಾಡ್ತಾ ಇದ್ರೆ, ದೋಸೆಗಳೇ ಮಾಡ್ತಾ ಇದ್ರೆ ಮಕ್ಕಳು ತಿನ್ನು, ಆ ದೋಸೆ ಒಳಗೆ ಒಂದು ಸ್ವಲ್ಪ ಪಾಲಕನ್ನು ಕಡಿದು ಸೇರಿಸುವುದಾ, ಸ್ವಲ್ಪ ತರಕಾರಿಗಳನ್ನು ಹಚ್ಚಿ ಹಾಕುವುದಾ, ಅಥವಾ ಈ ತರಕಾರಿಗಳನ್ನೇ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಗೊತ್ತಾಗದ ಹಾಗೆ ಇಂಟ್ರೆಸ್ಟಿಂಗ್ ಕಾಣಿಸ್ತಾ, ನೋಡ್ಲಿಕ್ಕೆ ಚಂದ ಕಾಣ್ತದೆ, ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್ ಮಾಡಿಕೊಂಡು ಮಾಡಿದರೆ ಮಕ್ಕಳು ತಿಂತಾರೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಇವತ್ತು ಭಾನುವಾರ ಆದ್ರೂ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ ಪೌಷ್ಟಿಕ ಆಹಾರದ ಈ ಒಂದು ಸ್ಪರ್ಧೆ. ಸೊ ಅದಕ್ಕೆ ನನ್ನನ್ನು ತೀರ್ಪುಗಾರರಾಗಿ ಕರೆದಿದ್ದಕ್ಕೆ ತುಂಬಾ ಖುಷಿಯಾಯಿತು, ತುಂಬ ಧನ್ಯವಾದ.
ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಇದರ ನಂತರನೂ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡಿದ್ದೀರಿ ಅಂತ ಕೇಳಿದ್ದೇನೆ. ಸೊ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರಲಿ, ಎಲ್ಲವೂ ನಿಮಗೆ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತುಂಬ ನೀಡುವಂಥದ್ದಾಗಲಿ ಅಂತ ಹೇಳ್ಕೊಂಡು ಈ ಒಂದು ಒಕ್ಕೂಟಕ್ಕೆ ಇನ್ನಷ್ಟು ಜನ ಹೆಚ್ಚು ಹೆಚ್ಚು ಜನರು ಮಹಿಳೆಯರು ಸೇರಲಿ. ನಿಮ್ಮ ಒಂದು ಏನು ಐಡಿಯಾಸ್, ಈಗ ಸ್ವಲ್ಪ ಮಂದಿ ಸೇರ್ಕೊಂಡಿದ್ದೀರಾ, ಈಗ ರೇವತಿ ಅಕ್ಕ ಎಲ್ಲ ನಮಗೆ ಮೊದಲು ಸಣ್ಣದಿಂದ ಗೊತ್ತಿರುವಂಥವ್ರು, ಅವರು ಅಷ್ಟು ಆ್ಯಕ್ಟಿವ್ ಆಗಿ ಎಲ್ಲ ಅಂದರೆ ಸಮಾಜದ ಎಲ್ಲ ಒಂದು ರೀತಿಯ ಇದರಲ್ಲಿ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಾರೆ. ಯಾವುದೇ ಒಳ್ಳೆಯ ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ಅವರು ಕಾಣಿಸ್ಕೋತಾರೆ. ಸೊ ಅಂತಹ ಇದರಲ್ಲಿ ತುಂಬಾ ಮಹಿಳೆಯರು ಸೇರಿಕೊಳ್ಳಿ. ಯಾಕಂದರೆ ತುಂಬ ಜನ ಈಗ ಎಜುಕೇಟೆಡ್ ಇದ್ದಾರೆ, ಆದರೂ ಹೊರಗೆ ಬರಲಿಕ್ಕೆ ಇಷ್ಟಪಡದಂತಹ ಮಹಿಳೆಯರಿದ್ದಾರೆ. ಹಾಗಾಗಿ ಒಬ್ಬೊಬ್ಬರು ಇಬ್ಬಿಬ್ಬರನ್ನು ಕರ್ಕೊಂಡು ಬಂದರೂ ಆಗ್ತದೆ. ಈಗ ಕೆಲಸಕ್ಕೆ ಹೋಗೋರಿಗಿಂತ ಕೆಲಸಕ್ಕೆ ಹೋಗದೆ ಅಂದರೆ ಸ್ವಲ್ಪ ಹೋಮ್ ಮೇಕರ್ಸ್ ಜಾಸ್ತಿಯನ್ನು ಈ ಒಂದು ಒಕ್ಕೂಟಕ್ಕೆ ತಂದು ಉಳ್ಳಾಲದ ಒಂದು ಅಭಿವೃದ್ಧಿಗೋಸ್ಕರ ನಾವೆಲ್ಲ ಸೇರಿಕೊಂಡು, ಅಂದರೆ ಬರೀ ಗಂಡಸರು ಮಾತ್ರ ಮಾಡಬೇಕು ಅಂತ ಏನಿಲ್ವಲ್ಲ, ಮಹಿಳೆಯರು ಎಷ್ಟೊಂದು ಮಾಡ್ಬೋದು. ವುಮೆನ್ ಪವರ್ ಈಗ ತುಂಬಾ ಅಲ್ವಾ. ಈಗ ನಾನು ಕೂಡ ಒಂದು ಶಾಲೆಯಲ್ಲಿ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ. ಸೊ ಹಾಗಿರುವಾಗ ಮಾಡಿದರೆ ತುಂಬಾ ಮಾಡ್ಬೋದು. ಸೊ ನಮ್ಮ ಒಂದು ಒಕ್ಕೂಟ ತುಂಬ ದೊಡ್ಡದಾಗಿ ಬೆಳೀಲಿ, ಸ್ಟ್ರಾಂಗ್ ಆಗಿ ಬೆಳೀಲಿ. ಉಳ್ಳಾಲದಲ್ಲಿ ಕಂಡು ಬರುವಂತಹ ಏನೆಲ್ಲ ನ್ಯೂನತೆಗಳು, ಏನೆಲ್ಲ ಡ್ರಾಬ್ಯಾಕ್ಸ್ ಇದೆ, ಅದನ್ನೆಲ್ಲ ನೀವೆಲ್ಲ ಸೇರ್ಕೊಂಡು ಏನಾದರೂ ಅದಕ್ಕೆಲ್ಲ ಪರಿಹಾರಗಳನ್ನು ಹುಡುಕ್ತೀರಾ ಚೆನ್ನಾಗಿ. ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಫುಡ್ಡಿನ ಒಂಜಿ ಕಾನ್ಸೆಪ್ಟಿಗೆ ಜಡ್ಜಾಗಿ ಬಂದು ತೀರ್ಪು ಈಗಾಗಲೇ ಕೊಡಲಿಕ್ಕಿದ್ದಾರೆ ನಮ್ಮ ಶ್ರೀಮತಿ ಬಬಿತಾ ಸೂರಜ್ ಇವರು ನಾವು ಕರೆದ ತಕ್ಷಣ ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಮಹಿಳಾ ಮಂಡಲಗಳ ಒಕ್ಕೂಟದ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಇದರಲ್ಲಿ ನಾವು ಫುಡ್ಡು ಕಾಂಪಿಟೇಷನ್ ಇಟ್ಟಿದ್ದೆವು. ಈಗ ಈ ಬಗ್ಗೆ ತೀರ್ಪುಗಾರರಾಗಿ ಬಂದಂತಹ ಬಬಿತಾ ಸೂರಜ್ ಇವರು ಈ ಫುಡ್ಡಿನ ಬಗ್ಗೆ ತೀರ್ಪನ್ನು ನೀಡಲು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಅವಲಕ್ಕಿ ಮತ್ತು ಜ್ಯೂಸು. ಈಗ ಅವಲಕ್ಕಿ ಫಸ್ಟ್ ಪ್ರೈಸ್ ನಂಬರ್ 6, ಸೆಕೆಂಡ್ ಪ್ರೈಸ್ ನಂಬರ್ 7. ಯಾರು? ನಂಬರ್ 7 ಕಮಲಗೌಡ, 6 ಶೋಭಾ. ಜ್ಯೂಸು ಫಸ್ಟ್ ಪ್ರೈಸ್ ನಂಬರ್ 4, 4. ಸೆಕೆಂಡ್ ಪ್ರೈಸ್ ನಂಬರ್ 5. ಸೆಕೆಂಡ್ ವಿಜಯ ಬೆಳ್ಮ. ಫಸ್ಟ್ 4 ನಂಬರ್ ಜಸಿಂತ ಬೆಣ್ಣೊಂಚ. ಈಗ ನಿಮಗೆ ಬಹುಮಾನ ಮಧ್ಯಾಹ್ನ ನಂತರ ಕೊಡೋದು. ಈಗ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ನಾವು ತಯಾರಾಗೋಣ. ಉಳ್ಳಾಲ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟ ಇದರ ವಾರ್ಷಿಕದ ಕಾರ್ಯಕ್ರಮಕ್ಕೆ ಇವತ್ತು ಉಳ್ಳಾಲ ನಗರ ಸಮುದಾಯ ಆರೋಗ್ಯ ಕೇಂದ್ರ ತಜ್ಞ ವೈದ್ಯರು ಡಾಕ್ಟರ್ ಶ್ರುತಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸೀನಿಯರ್ ಹೆಲ್ತ್ ಆಫೀಸರ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ವೀರರಾಣಿ ಅಬ್ಬಕ್ಕ ಸಮಿತಿ ಪ್ರಧಾನ ಕಾರ್ಯದರ್ಶಿ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಜಶಿಂತಾ ನಮ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹಾಗೂ ಶ್ರೀಮತಿ ದೇವಕಿ ಉಳ್ಳಾಲ್ ನಮ್ಮ ಅಧ್ಯಕ್ಷರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಝೀನತ್ ಹಸನ್ ಜಮಾತ್ ಇಸ್ಲಾಮಿ ಹಿಂದ್ ಮಾಜಿ ಅಧ್ಯಕ್ಷರು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇನೆ. ಇವರಿಗೆ ಕೂಡ ನಮ್ಮ ಮಹಿಳಾ ಮಂಡಲ ಒಕ್ಕೂಟದ ಪರವಾಗಿ ಧನ್ಯವಾದಗಳು. ನಮ್ಮ ಒಕ್ಕೂಟದ ಅಧ್ಯಕ್ಷರು ದೇವಕಿ ಉಳ್ಳಾಲ್ ಇವರಿಗೆ ಒಂದು ಗಿಫ್ಟನ್ನು ಕೊಡಬೇಕಾಗಿ ವಿನಂತಿ. ಮೊದಲಿಗೆ ಒಂದು ಪ್ರಾರ್ಥನೆ ನಮ್ಮ ಸಂಘಟನಾ ಕಾರ್ಯದರ್ಶಿಯಾದ ಶಶಿಕಲಾ ಕುತ್ತಾರ್ ಇವರು ನೆರವೇರಿಸಲಿದ್ದಾರೆ. ನೀನಿಗೂ ಬಾ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗು ಬಾ ಬಾಳ ಈರುಳಿಗೆ, ನಮ್ಮ ಜ್ಞಾನ ನೀನೀಗು ಬಾ ಬಾಳ ಹಾದಿಗೆ ಉರಿ ತೋರುವ ತಂದೆ ನೀನೀಗು ಬಾ ಶಕ್ತಿ ಮನಸ್ಸಿಗೆ. ನಮ್ಮ ಮನದಿಂದ ದೌರ್ಬಲ್ಯ ದೂಡು, ಸತ್ಯ ಪಥದಲ್ಲಿ ನಡೆವಂತೆ ಮಾಡು. ನಮ್ಮ ಮನದಿಂದ ದೌರ್ಬಲ್ಯ ದೂಡು, ಸತ್ಯ ಪಥದಲ್ಲಿ ನಡೆದಂತೆ ಮಾಡು. ಕಷ್ಟ ನೂರಾರು ನೀ ಪಾರು ಮಾಡು, ನಿತ್ಯ ಸಂತೋಷ ನಮಗಿಂದು ನೀಡು. ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ, ಸೇಡು ವಿಷ ಜ್ವಾಲೆ ಮನದಲ್ಲಿ ಜೊತೆಯಾಗಲಿ. ತಂದೆ ನೀನೇಗು ಬಾ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗು ಬಾ ಬಾಳ ಈರುಳಿಗೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವೊಂದು ನಮ್ಮ ಉಳ್ಳಾಲ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ವತಿಯಿಂದ ಒಂದು ವಾರ್ಷಿಕ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಆ ಕಾರ್ಯಕ್ರಮದ ಒಟ್ಟಿಗೆ ನಾವು ಒಂದು ಸಾಂಕ್ರಾಮಿಕ ರೋಗ ಮತ್ತು ಅದು ಹರಡುವಿಕೆಯ ಬಗ್ಗೆ, ಅದು ಮುನ್ನೆಚ್ಚರಿಕೆಯ ಬಗ್ಗೆ ನಮಗೆ ಒಂದು ತಜ್ಞ ವೈದ್ಯರಿಂದ ಮಾಹಿತಿ ಕೊಡಬೇಕೆಂದು ಕೇಳಿಕೊಂಡಾಗ ಅವರು ನಮ್ಮಲ್ಲಿ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗ ಬೆಳಗಿನ ಒಂದು ಕಾರ್ಯಕ್ರಮ ನಾವು ಒಂದು ಸ್ಪರ್ಧೆ ಇಟ್ಟಿದ್ದೆವು. ಆ ಸ್ಪರ್ಧೆಯಲ್ಲಿ ಕೆಲವು ನಮ್ಮ ಮಹಿಳೆಯರು ಭಾಗವಹಿಸಿದರು. ಅದರ ಬಹುಮಾನ ಕೂಡ ಅನೌನ್ಸ್ ಮಾಡಿ ಆಯಿತು. ಈಗ ನಮ್ಮ ಸಭಾ ಕಾರ್ಯಕ್ರಮ ತುಂಬ ಜಾಸ್ತಿ ಹೊತ್ತು ಏನಿಲ್ಲ, ಒಂದು ಪರಿಚಯಕ್ಕೋಸ್ಕರ ಒಂದು ಸಭಾ ಕಾರ್ಯಕ್ರಮ ಇಟ್ಟಿದ್ದೇವೆ ನಾವು. ಈಗ ಅವರನ್ನು ಪರಿಚಯಿಸಲು ನಾನು ತುಂಬ ಖುಷಿಯಲ್ಲಿ ಅವರನ್ನು ಪರಿಚಯಿಸ್ತಾ ಇದ್ದೇನೆ. ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಲು ಬಂದಂಥ ನಮ್ಮ ತಜ್ಞ ವೈದ್ಯರಾದ ಡಾಕ್ಟರ್ ಶ್ರುತಿ ಇವರು ನಿಮ್ಮೆಲ್ಲರೊಟ್ಟಿಗೆ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೆ ಇನ್ನೋರ್ವ ಅತಿಥಿ
ನಮ್ಮ ಉಳ್ಳಾಲ ನಗರ ಸಮುದಾಯ ಕೇಂದ್ರದ ಆರೋಗ್ಯ ಕೇಂದ್ರದ ಹೆಲ್ತ್ ಆಫೀಸರ್ ಆಗಿ ಬಂದಿದ್ದಾರೆ ಅವರು ಶಾಲೆಟ್ ಮೊಂತೇರೋ. ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಯಾಕಂದರೆ ಅವರು ನಮ್ಮೊಟ್ಟಿಗೆ ಸದಾ ಇರ್ತಾರೆ. ಯಾವಾಗ ಏನು ವಿಷಯ ಕೇಳಿದರೂ ಅವರು ನಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಹಾಗೆ ಅವರ ಮೇಲೆ ನಾವು ತುಂಬ ಒಂದು ಗೌರವವನ್ನು ಇಟ್ಟುಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೂ ನಮ್ಮದೇ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿಯಾಗಿ ಜಮಾತೆ ಇಸ್ಲಾಂ ಹಿಂದ್ ಇದರ ಮಹಿಳಾ ಮಾಜಿ ಅಧ್ಯಕ್ಷರಾಗಿ ನಮ್ಮೊಟ್ಟಿಗೆ ಸದಾ ಬೆಂಬಲವನ್ನು ಕೊಡ್ತಿರುವಂಥ ಶ್ರೀಮತಿ ಝೀನತ್ ಹಸನ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ಜೆಸಿಂತಾ ಮೆಂಡೋನ್ಸಾ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೂ ಈ ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ಮಾಡುವಂತಹ ನಮ್ಮ ಕೋಶಾಧಿಕಾರಿಯಾದಂಥ ಶಶಿಕಾಂತಿ ಉಳ್ಳಾಲ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇವರೆಲ್ಲರಿಗೂ ನಮ್ಮ ಜೊತೆ ಕಾರ್ಯದರ್ಶಿಯಾದಂಥ ತುಳಸಿ ಗಟ್ಟಿ ಇವರು ಹೂ ಕೊಟ್ಟು ಅವರನ್ನು ಗೌರವಿಸಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಂದಕ್ಕೆ ಈಗ ಇವರು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾರೆ. ಇನ್ನು ಮುಂದಕ್ಕೆ ನಮಗೆ ಸೈಬರ್ ಕ್ರೈಮ್ನ ಬಗ್ಗೆ ಕೂಡ ಮಾಹಿತಿ ಕೊಡಲಿಕ್ಕೆ ನಮ್ಮ ಉಳ್ಳಾಲ ಪೊಲೀಸ್ ಠಾಣೆಯಿಂದ ಬರುವವರಿದ್ದಾರೆ. ಅವರು ಕೂಡ ಈಗ ಬರ್ತಾರೆ. ಅವರು ಬಂದ ನಂತರ ಅವರ ಒಂದು ಕಾರ್ಯಾಗಾರವನ್ನು ಅವರು ನಡೆಸ್ತಾರೆ. ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಹಾಗೂ ಬಂದಂತಹ ಅತಿಥಿಗಳಿಂದ ಎಲ್ಲರಿಂದ ಗಿಡದ ಒಂದು ಉದ್ಘಾಟನೆ. ಧನಲಕ್ಷ್ಮಿ ಗಟ್ಟಿ ಇವರು ಅತಿಥಿಯಾಗಿ ಬಂದಿದ್ದಾರೆ. ಇವರಿಂದ ಒಂದೆರಡು ಮಾತು. ವೇದಿಕೆಯಲ್ಲಿರುವಂತಹ ಉಳ್ಳಾಲದ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಹಿರಿಯರಾಗಿರುವಂತಹ ದೇವಕಿ ಆರ್ ಉಳ್ಳಾಲ್ ಅವರೇ, ನಮ್ಮ ಆತ್ಮೀಯರು, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರೋದ್ರಿಂದಲೇ ನಮ್ಮ ಉಳ್ಳಾಲದ PSC ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೀಗ ಜಸಿಂತಕ್ಕ ಹೇಳ್ತಾ ಇದ್ರು ಶಾಲೆಟ್ ಅವರನ್ನು ಬಹಳ ಹಿಂದಿನಿಂದ ನೋಡಿರುವಂಥದ್ದು. ಬಹಳ ಅದ್ಭುತವಾಗಿದೆ ಮೇಡಮ್. ಅಂಥ ಒಂದು PSC ಇವತ್ತು ನಗರದಲ್ಲಿ ಉತ್ತಮ ಸೇವೆಯನ್ನು ಕೊಡ್ತಾ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇರೋರೆ. ನಮ್ಮ ಡಾಕ್ಟ್ರ್ ಬಹುಶಃ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಶ್ರುತಿ ಅವರೇ, ವೇದಿಕೆಯಲ್ಲಿರುವಂತಹ ನಮ್ಮ ಪ್ರಧಾನ ಸಂಘಟನಾ ಕಾರ್ಯದರ್ಶಿಗಳೇ ಮತ್ತು ಪ್ರಧಾನ ಕಾರ್ಯದರ್ಶಿಗಳೇ, ಕೋಶಾಧಿಕಾರಿಗಳೇ ಮತ್ತು ಎಲ್ಲರೇ, ಹೆಚ್ಚು ಮಾತಾಡುವಂಥ ವೇದಿಕೆಯಲ್ಲ. ಈಗಾಗಲೇ ಅಕ್ಕ ಹೇಳಿದರು, ಬಹುಶಃ ನಾವು ನೆನೆಸ್ಬೋದು, ನಾವು ಕೂಡ PUCಯಲ್ಲಿರುವಾಗಲೇ ಈ ಮಹಿಳಾ ಒಕ್ಕೂಟಗಳ ಬಗ್ಗೆ ಒಂದಷ್ಟು ಸೇರ್ಪಡೆಯಾಗಿರುವಾಗ ಹಿರಿಯರಿರುವಂತಹ ಕಾಲದಲ್ಲಿ ನಮಗೆ ಅನಿಸ್ತಾ ಇತ್ತು, ನಾವು ಯಾವುದೇ ಒಂದು ಸಭೆ ಮಾಡಬೇಕಿದ್ರೆ, ಇಂಥ ಕಾರ್ಯಕ್ರಮ ಮಾಡಬೇಕಿದ್ರೆ ಮಂಗಳೂರಿಗೆ ಹೋಗಬೇಕಿತ್ತು. ಉರುವ ಸ್ಟೋರಲ್ಲಿರುವಾಗ ಅಲ್ಲಿರುವಂತಹ ವಿಜಯಲಕ್ಷ್ಮಿ ಅಕ್ಕ ಆಗ ಅಧ್ಯಕ್ಷರು, ನಾವೆಲ್ಲ ಬರೀ ಸ್ಟೂಡೆಂಟ್ಸ್ 17-18, ನೀವೆಲ್ಲ ಪುಣ್ಯವಂತರು. ನಾನು ದೇವಕಿಯವರ ಬಗ್ಗೆ ಯಾಕೆ ಹೇಳಬೇಕಂತ ಹೇಳಿದರೆ, ಈ ಉಳ್ಳಾಲದ ಪರಿಸರದಲ್ಲಿ ನಮಗೆ ಮತ್ತು ಅವರಿಗೆ ಈಗಿನ ನಂಟಲ್ಲ. ಬಹುಶಃ 2002ರಲ್ಲೇ ನಾವು ಗ್ರಾಮಾಭಿವೃದ್ಧಿಯಲ್ಲಿ ಕೆಲಸ ಮಾಡಬೇಕಿದ್ರೆ ನನ್ನ ಮೊದಲ ಕ್ಷೇತ್ರ ಕೆರೆಬೈಲ್, ಎರಡನೇ ಕ್ಷೇತ್ರವೇ ಬಂಡಿಕೊಟ್ಯದಲ್ಲಿ ಪಂಚಾಕ್ಷರಿ ಅಂತ ಒಂದು ಸಂಘದ ಸಭೆ ಕೂಡ ಅವರ ಮನೆಯಲ್ಲೇ ಆಗ್ತಾ ಇದ್ದದ್ದು. ಅಷ್ಟು ಮಾತ್ರ ಅಲ್ಲ, ಅದರ ಅಧ್ಯಕ್ಷರು ಅವರು ಉಳ್ಳಾಲದ ನಮ್ಮ ಧರ್ಮಸ್ಥಳ ಸ್ವಸಹಾಯ ಸಂಘಟದ ಒಕ್ಕೂಟದ ಅಧ್ಯಕ್ಷರು ಕೂಡ ಅವರೇ ಆಗಿದ್ದರು. ಆ ಸಂದರ್ಭದಲ್ಲಿ ಉಪಾಧ್ಯಕ್ಷರು. ಆ ಸಂದರ್ಭದಿಂದ ಸಂಘಟನೆಯನ್ನು ಯಾವ ರೀತಿ ಬೆಳೆಸಬೇಕು, ನಾನು ನಿಮ್ಮ ಸವಿರುಚಿಗಳ ಬಗ್ಗೆ ಬಬಿತಾ ಅವರು ಜಡ್ಜ್ಮೆಂಟ್ ಮಾಡುವಾಗ ಹೇಳಿದೆ, ದೇವಕ್ಯಕ್ಕ ನನ್ನ ಹತ್ರ ಈಗಲೂ ಫೋಟೋ ಇದೆ, ನಾವು 2002ರಲ್ಲಿ ಬಹುಶಃ ಎಲ್ಲ ಇದ್ದಾರೆ ನಮ್ಮ ಅಕ್ಕಂದಿರೆಲ್ಲ, ಬಸ್ತಿ ಪಡುಪಿನ ಗದ್ದೆಯಲ್ಲಿ ಬೀಡಿ ಕಟ್ಟುವುದೇನು, ಎಷ್ಟೊಂದು ಸ್ಪರ್ಧೆಗಳು. ಇಂಥದ್ದೆಲ್ಲ ಸಂಘಟನಾತ್ಮಕವಾಗಿ ನಡೆದಾಗ ಇಂಥ ಒಕ್ಕೂಟವನ್ನು ನಡೆಸಲಿಕ್ಕಾಗ್ತದೆ. ನಾವು ಯಾರೂ ಊಹಿಸಲಿಲ್ಲ. ನನ್ನದು ಒಂದೇ ಪ್ರಾರ್ಥನೆ, ನಾನು ಕೂಡ ಬೆಳೆದು ಬಂದಿರುವಂಥದ್ದು ಸಂಘಟನೆಯಿಂದ. ಪಾಪ ಅಕ್ಕನವರು ಈ ಒಂದು ಸಂಘಟನೆ ಮಾಡಬೇಕಿದ್ರೆ ನಮಗೆ ತುಂಬ ಸಲ ಹೇಳಿದರು ಬರಬೇಕು ಅಂತ. ಅದಕ್ಕೆ ನಾವು ಹೇಳಿದೆವು. ಆಗ ನಮ್ಮ ಶಶಿಕಲಾ ಅವರು ನಮ್ಮ ದುರ್ಗಾವಾಹಿನಿಯ ನಮ್ಮ ಮಹಿಳಾ ಮಂಡಳದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅವರು ಬಂದು ಮಾಹಿತಿಗಳನ್ನು, ನನ್ನ ಒಂದು ಆಶಯ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳಲ್ಲಿ, ನಮ್ಮ ಉಳ್ಳಾಲದಲ್ಲಿ ಬಹಳಷ್ಟು ಮಹಿಳಾ ಸಂಘಟನೆಗಳಿವೆ.
ಎಲ್ಲ ಸಂಘಟನೆಗಳಲ್ಲಿರುವಂಥ ಮಹಿಳೆಯರು ಪ್ರತಿಭಾನ್ವಿತರು. ಆಗಲೇ ಒಬ್ಬರು ಅನೌನ್ಸ್ ಮಾಡಿದರು ಆರಿ ವರ್ಕ್ ಬಗ್ಗೆ, ಮಾಹಿತಿ ಬಗ್ಗೆ. ಇದೆಲ್ಲ ಮನವನ್ನು ತಲುಪಬೇಕಿದ್ರೆ ನಾವು ಮಹಿಳೆಯರು ಒಂದಾಗಬೇಕು. ಯಾವುದೇ ರಾಜಕೀಯ ಅಥವಾ ಯಾವುದೇ ಜಾತಿವಾದಗಳು ಇಲ್ಲದೆ ಯಾವಾಗ ಸಂಘಟನೆ ಬೆಳೀತದೆ ಆಗ ನಮ್ಮ ಜೊತೆ ಚೆನ್ನಾಗಿ, ನಾನು ಪಾಪ ನೋಡ್ತಾ ಇದ್ದೇನೆ, ಕಷ್ಟ ಉಂಟು. ಒಂದು ಚಿಕ್ಕ ಒಂದು ಸ್ವಸಹಾಯ ಸಂಘ ಮಾಡಿದರೆ 10 ವರ್ಷ ಕೊಂಡೋಗ್ಲಿಕ್ಕೆ ಕಷ್ಟ. ಅಂಥದ್ರಲ್ಲಿ ನಿಮ್ಮ ಅಧ್ಯಕ್ಷರು ಮತ್ತು ನಿಮ್ಮ ಪದಾಧಿಕಾರಿಗಳ ತಂಡ ಇದರ ಹಿಂದೆ ಯಾರೆಲ್ಲ ಕೆಲಸ ಮಾಡ್ತಾರೆ, ಬಹುಶಃ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇನೆ. ಭಾಳ ಸಂತೋಷವಾಗ್ತಾ ಇದೆ. ಈ ಒಕ್ಕೂಟ ಒಂದು ರೀತಿಯ ಮಾದರಿ ಒಕ್ಕೂಟ ಆಗಲಿ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನ ಈ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಈ ಕೊಡುವಂಥ ಮಾಹಿತಿಗಳು, ತರಬೇತಿಗಳು ಅವರ ಬದುಕನ್ನು ಕೂಡ ಬೆಳಗಲಿ. ಬಹುಶಃ ನಿಮಗೆ ಗೊತ್ತಿರ್ಬೋದು, ನಮ್ಮ ದೇವಕ್ಕೆಕ್ಕ ನಾವೆಲ್ಲ ಇರುವಾಗ ಈಗಲೂ ಹೆಮ್ಮೆ ಅನ್ನಿಸ್ತದೆ. ಯಾಕಂತೇಳಿದರೆ ಭಗವಂತ ತಾಯಿ ಸರಸ್ವತಿಯ ಮೂಲಕ 4 ಮಾತಾಡಲಿಕ್ಕೆ ಅಥವಾ ನಿಸ್ವಾರ್ಥವಾದಂಥ ಸೇವೆ ಮಾಡಲಿಕ್ಕೆ ಶಕ್ತಿ ಎಷ್ಟು ದಿವಸ ಕೊಟ್ಟಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಮಿಂದ ನಾವು ಅವರ ಜೊತೆ ಇದ್ದುಕೊಂಡು ನಮ್ಮಿಂದಲೂ ಒಂದು ಸ್ಟೆಪ್ ಈಗ ಬೆಳೆದವರು ಈ ಉಳ್ಳಾಲ ಭಾಗದಲ್ಲಿ ತುಂಬ ಜನ ಇದ್ದಾರೆ. ಅವರನ್ನೆಲ್ಲ ನೋಡುವಾಗ ಏನೂ ಗೊತ್ತಿಲ್ಲದ ತಾಯಂದಿರು ಇಲ್ಲೆಲ್ಲ ನಮ್ಮ ತಾಯಿ. ನಾನು ಕೋಟೆಪುರದಲ್ಲಿ ಕೂಡ ಸ್ವಸಹಾಯ ಸಂಘದ ಎಲ್ಲ ಮನೆಗಳಿಗೆ ನಿಮ್ಮ ರಂಜಾನ್ ತಿಂಗಳಂತೇಳಿದರೆ ನಮಗೆ ಭಾಳ ಖುಷಿ. ಯಾಕಂತೇಳಿದರೆ ನಿಮ್ಮ ಆತಿಥ್ಯ ಇರ್ಬೋದು, ಆ ಸಂಘಗಳ ನಿರ್ವಹಣೆ ಇರ್ಬೋದು. ನಾವೆಲ್ಲ ಹೊರಗೆ ಬಂದಾಗ ಇಂಥ ಒಕ್ಕೂಟಕ್ಕೆ ಬಲ ಬರ್ತದೆ. ನಮ್ಮ ಕಮಲಕ್ಕ ಇದ್ದಾರೆ, ಅವರೆಲ್ಲ ನಮ್ಮ ನಾರಿ ಶಕ್ತಿಗೆ ಪ್ರೇರಣೆ. ಅಂಥ ಒಂದು ಸಂದರ್ಭದಲ್ಲಿ ನಿಮಗೊಬ್ಬರು ಒಳ್ಳೆ ಅಧ್ಯಕ್ಷರು ಸಿಕ್ಕಿದ್ದಾರೆ. ಬಹುಶಃ 2ನೇ ವರ್ಷದ ವಾರ್ಷಿಕೋತ್ಸವ ಅನ್ನಿಸ್ತದೆ. ನಾನು 1ನೇ ವಾರ್ಷಿಕೋತ್ಸವ ಭಾಳ ಅದ್ಭುತವಾಗಿ ಮಾಡಿದ್ರಿ ನಾರಾಯಣ ಗುರುವಲ್ಲಿ ಕೊಲ್ಯದಲ್ಲಿ ಅಲ್ಲ ಅಧ್ಯಕ್ಷರೇ. ಅಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲ ನೆನಪಿಟ್ಕೊಳ್ಳಿ, ನಿಮ್ಮನ್ನು ಬರೀ ಕಾರ್ಯಕ್ರಮಗಳಿಗೆ ಒಂದು ಕರೀಲಿಕ್ಕೆ ಅವರು 10 ಫೋನ್ ಮಾಡಬೇಕಾಗ್ತದೆ. ಆದರೆ ಇಂಥ ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಿಕ್ಕೆ ಬಹುಶಃ ಅವರು ಎಷ್ಟು ದಿನದಿಂದ ಈ ವೇದಿಕೆಯಲ್ಲಿ ಕೂತವರದ್ದು ಖಾಲಿ ನಗು ಕಾಣ್ತದೆ. ಆದರೆ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು, 4 ಜನರಿಗೆ ಉಪಯೋಗ ಆಗಬೇಕು ಅಂತ ಹೇಳಿ ಆ ಟೀಮ್ ಎಷ್ಟು ಕೆಲಸ ಮಾಡ್ತದೆ ಅದು ಅವರಿಗೆ ಮಾತ್ರ ಗೊತ್ತಿದೆ. ಯಾಕಂದರೆ ನಾವು ಕೂಡ ಅಂಥ ಒಂದು ಕೆಲಸಗಳನ್ನು ಮಾಡೋದ್ರಿಂದ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಪರಿಸರದಲ್ಲಿರುವವರನ್ನು ಈ ತರಬೇತಿಗಳಿಗೆ, ಮಾಹಿತಿಗಳಿಗೆ, ಇಂಥ ಸ್ಪರ್ಧೆಗಳಿಗೆಲ್ಲ ನೀವು ಕರ್ಕೊಂಡು ಬಂದಾಗ ನಮ್ಮ ಉಳ್ಳಾಲದಲ್ಲಿ ಕೂಡ ಒಕ್ಕೂಟ ಗಟ್ಟಿ ಆಗ್ತದೆ ಮತ್ತು ಸದೃಢವಾಗಿ ಬೆಳೀತದೆ. ಮಹಿಳೆಯರಿಗೆ ಸಮಸ್ಯೆಗಳು ಬಂದಾಗ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ನಾವು ಸಮರ್ಪಕವಾಗಿ ನಿರ್ವಹಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಬಹುಶಃ ಮಾದರಿಯಾಗಿ ನಾವು ಯಾವಾಗಲೂ ನಿರೀಕ್ಷೆ ಮಾಡ್ತಾ ಇದ್ದೆವು. ಅದನ್ನು ಕಾರ್ಯಗತಗೊಳಿಸಿದಂಥ ಇಡೀ ನಮ್ಮ ತಂಡಕ್ಕೆ ನಾನು ಮತ್ತೊಮ್ಮೆ ನಮ್ಮ ಉಳ್ಳಾಲ ತಾಲೂಕಿನ ಎಲ್ಲ ತಾಯಂದಿರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಒಕ್ಕೂಟ ಭಾಳ ಸದೃಢವಾಗಿ ಬೆಳೆಯಲಿ, ಭಾಳಷ್ಟು ಕಾರ್ಯಕ್ರಮಗಳು ಸಮಾಜಕ್ಕೆ ಅದ್ಭುತವಾಗಿ ಸಿಗಲಿ. ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ, ನಾನು ಡಾಕ್ಟರ್ ಶ್ರುತಿ, ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲ, ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮೊದಲನೇದಾಗಿ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತೇನೆ. ಇಂದು ನಾನಿವತ್ತು ಸಾಂಕ್ರಾಮಿಕ ರೋಗ ಅಂತ ಹೇಳಿದರೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೇವೆ, ಅದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ. ಸಾಂಕ್ರಾಮಿಕ ರೋಗ ಅಂತ ಹೇಳಿದರೆ ಒಂದು ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡುವಂಥ ರೋಗ, ಅಥವಾ ಒಂದು ಪ್ರಾಣಿಯಿಂದ ಒಬ್ಬ ಮನುಷ್ಯನಿಗೆ ಹರಡುವಂಥ ರೋಗ ಅಂತ ಹೇಳ್ತೇವೆ. ಇನ್ನು ಇದನ್ನು ಎಣಿಸಲಿಕ್ಕೆ ಹೋದರೆ 20,000ಕ್ಕಿಂತಲೂ ಜಾಸ್ತಿ ಸಾಂಕ್ರಾಮಿಕ ರೋಗಗಳಿವೆ. ಆದರೆ ಇವತ್ತು ನಾನು ನನ್ನ ಮಾತುಗಳನ್ನು ಕೇವಲ ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುವ ಸಾಂಕ್ರಾಮಿಕ ರೋಗಗಳ ಕುರಿತು ಮಾತ್ರ ಸೀಮಿತವಿಡ್ತೇನೆ. ಇನ್ನು ನಾವು ಸಾಂಕ್ರಾಮಿಕ ರೋಗವನ್ನು ಹೇಗೆ ಭಾಗೀಕರಿಸಬಹುದು ಅಂತ ಹೇಳಿದರೆ, ವೆಕ್ಟರ್ ಬೋರ್ನ್ ಡಿಸೀಸಸ್ ಅಂತ ಹೇಳ್ತೇವೆ. ವಾಹಕಗಳ ಮೂಲಕ ಸ್ಪ್ರೆಡ್ ಆಗುವಂಥ ಡಿಸೀಸ್. ಇದರಲ್ಲಿ ಮೇಲೆ ಬರೋದು ಸೊಳ್ಳೆಗಳ ಮೂಲಕ ಸ್ಪ್ರೆಡ್ ಆಗುವ ಡಿಸೀಸ್. ಅದಾದ ಮೇಲೆ ಆಹಾರ ಮತ್ತು ನೀರಿನ ಮೂಲಕ ಸ್ಪ್ರೆಡ್ ಆಗುವಂಥ ರೋಗಗಳು. ಅದರಲ್ಲಿ ಬರೋದು ಟೈಫಾಯ್ಡ್, ಕೊಲೆರಾ, ಹೆಪಟೈಟಿಸ್ ಎ, ಇ, ಅವೆಲ್ಲವೂ ಆಹಾರ ಮತ್ತು ನೀರಿನ ಮೂಲಕ ಸ್ಪ್ರೆಡ್ ಆಗುವಂಥ ಕೆಲವು ರೋಗಗಳು. ಇನ್ನಂತ ಹೇಳೋದು ಗಾಳಿಯ ಮೂಲಕ ಸ್ಪ್ರೆಡ್ ಆಗೋದು. ಅದರಲ್ಲಿ ಮುಖ್ಯವಾಗಿ ಬರೋದು, ಭಾರತದಲ್ಲಿ ಮುಖ್ಯವಾಗಿ ಕಂಡುಬರೋದು ಏನಂತ ಹೇಳಿದ್ರೆ TB ರೋಗ, ಕ್ಷಯ ರೋಗ ಅಂತ ಹೇಳ್ತೇವೆ. ಮತ್ತು ಇನ್ನು ಹೇಳೋದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳ್ತೇವೆ. ಇನ್ನು ಕ್ಷಯ ರೋಗದ ಕುರಿತು ಮಾತನಾಡೋದಾದರೆ, ಕ್ಷಯ ರೋಗ ಮೇನ್ಲಿ ನಮ್ಮ ಶ್ವಾಸಕೋಶವನ್ನು ಅಫೆಕ್ಟ್ ಮಾಡುವ ಒಂದು ರೋಗವಾಗಿದೆ. ಶ್ವಾಸಕೋಶ ಮಾತ್ರ ಅಲ್ಲ, ಅದು ನಮ್ಮ ಬೋನ್ ಆಗಲಿ, ಮೆದುಳಾಗಲಿ ಅಥವಾ
ಬಾಡಿಯಲ್ಲಿರುವ ಯಾವುದೇ ಒಂದು ಅಂಗವನ್ನು ಕೂಡ ಅದು ಅಫೆಕ್ಟ್ ಮಾಡಲಿಕ್ಕೆ ಚಾನ್ಸ್ ಉಂಟು. ಬಟ್ ಆದರೆ ಮೇನ್ಲಿ ನಾವು ಇಂಡಿಯಾದಲ್ಲಿ ಕಂಡುಬರೋದು ಏನಂತ ಹೇಳಿದ್ರೆ ನಮ್ಮ ಲಂಗ್ಸನ್ನು ಅಫೆಕ್ಟ್ ಮಾಡೋದು ಕ್ಷಯರೋಗ. ಇನ್ನು ಇದರ ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ ಜ್ವರದ ಹಾಗೆ ಶುರುವಾಗ್ತದೆ. ಜ್ವರ 2 ವಾರಕ್ಕಿಂತಲೂ ಹೆಚ್ಚು ಹೋಗುವ ಕೆಮ್ಮು, ಅದು ಎಷ್ಟೇ ಮದ್ದು ತಗೊಂಡ್ರೂ ಕಮ್ಮಿ ಆಗದಂಥ ಕೆಮ್ಮು, ಕೆಮ್ಮಿದಾಗ ಕಫ ಬರ್ತದೆ, ಕಫದಲ್ಲಿ ರಕ್ತ ಕಂಡು ಬರೋದು ಅಥವಾ ಹಸಿವು ಕಮ್ಮಿ ಆಗೋದು, ತೂಕ ಕಮ್ಮಿ ಆಗೋದು, ಇದೆಲ್ಲ ಕ್ಷಯರೋಗದ ಲಕ್ಷಣಗಳಾಗಿವೆ. ಇದು ಹೇಗೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳಿದರೆ ಕ್ಷಯರೋಗ ಇರುವ ಒಬ್ಬ ವ್ಯಕ್ತಿಯು ಸೀನಿದಾಗ ಅಥವಾ ಕೆಮ್ಮಿದಾಗ, ಮಾಸ್ಕ್ ಧರಿಸದೆ ಸೀನಿದಾಗ ಅಥವಾ ಕೆಮ್ಮಿದಾಗ ಮತ್ತೊಬ್ಬ ವ್ಯಕ್ತಿಗೆ ಸ್ಪ್ರೆಡ್ ಆಗಲಿಕ್ಕೆ ಚಾನ್ಸ್ ಉಂಟು. ನಾವು ಇದನ್ನು ಹೇಗೆ ತಡೆಗಟ್ಟಬಹುದು, ಟಿ ಬಿ ರೋಗವನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಟಿ ಬಿ ರೋಗ ಇರುವ ಒಬ್ಬ ವ್ಯಕ್ತಿಯು ಟ್ರೀಟ್ಮೆಂಟ್ ತಗೋಬೇಕು. ಸಮಯಕ್ಕೆ ಕರೆಕ್ಟ್ಲಿ ಅದನ್ನು ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಮುಖ್ಯವಾಗ್ತದೆ. ಅದಲ್ಲದೆ ನಾನು ಹೇಳಿದ ಹಾಗೆ ಸೀನಿದಾಗ ಅಥವಾ ಕೆಮ್ಮಿದಾಗ ಈ ಟಿ ಬಿ ಇರುವ ವ್ಯಕ್ತಿಯು ಯಾವಾಗಲೂ ಮನೆ ಒಳಗಾಗಲಿ ಹೊರಗಾಗಲಿ ಮಾಸ್ಕ್ ಧರಿಸಿ ಮಾತ್ರ ಇರಬೇಕು. ಇದಲ್ಲದೆ ಮನೆಯಲ್ಲಿ ಇರುವವರಿಗೂ ಕೂಡ ರೋಗ ಬರದೇ ಆಗಿರುವ ಟ್ಯಾಬ್ಲೆಟ್ಗಳು ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇನ್ನು ಇದರ ಟ್ರೀಟ್ಮೆಂಟ್ ಅಂತ ಹೇಳೋದು 6 ತಿಂಗಳ ಕಾಲ ಮದ್ದು ತಗೊಳ್ಬೇಕಾಗ್ತದೆ. ಬಟ್ ಇದೆಲ್ಲವೂ ಸರ್ಕಾರದಿಂದ ಉಚಿತವಾಗಿ ಲಭ್ಯವಾಗುವಂಥದ್ದು. ಟಿ ಬಿ ಟ್ರೀಟ್ಮೆಂಟ್, ಆ್ಯಂಟಿ ಟ್ಯೂಬರ್ಕ್ಯುಲೋಸಿಸ್ ಥೆರಪಿ ಅಂತ ಏನು ಹೇಳ್ತೇವೆ, ಅದು ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಅವೈಲೇಬಲ್ ಇರ್ತದೆ. ಅದಲ್ಲದೆ ಒಂದು ಟಿ ಬಿ ರೋಗ ಇರುವ ವ್ಯಕ್ತಿಗೆ ಬೇಕಾದಂಥ ಲ್ಯಾಬ್ ಟೆಸ್ಟ್, ಅದು ಕಫ ಪರೀಕ್ಷೆ ಆಗಲಿ ಅಥವಾ ಬ್ಲಡ್ ಟೆಸ್ಟ್ ಆಗಲಿ ತಿಂಗಳು ಏನು ಮಾಡಬೇಕಾಗ್ತದೆ, ಅವೆಲ್ಲವೂ ಕೂಡ ಫ್ರೀಯಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತದೆ. ಬಟ್ ಇದರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದರೆ 6 months, ಫಾರ್ ಅ ಪೀರಿಯಡ್ ಆಫ್ 6 months ಬಿಡದೆ ಕಂಟಿನ್ಯೂಸ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ಲಿ ಕ್ಯೂರ್ ಆಗುವಂಥ ಒಂದು ಡಿಸೀಸ್ ಟಿ ಬಿ. ಇನ್ನು ಹೇಳೋದು ನಾವು ಇನ್ಫ್ಲುಯೆನ್ಸಾ, ಇದು ಕೂಡ ಗಾಳಿಯ ಮೂಲಕ ಸ್ಪ್ರೆಡ್ ಆಗೋದು. ಇನ್ಫ್ಲುಯೆನ್ಸಾ ಅಂತ ಹೇಳಿದರೆ ನಾವು ಸಾಧಾರಣವಾಗಿ ವೈರಲ್ ಜ್ವರ ಅಂತ ಏನು ಹೇಳ್ತೇವೆ, ಅದು ಯೂಶ್ವಲಿ ಇನ್ಫ್ಲುಯೆನ್ಸಾ ವೈರಸ್ನ ಮೂಲಕ ಸ್ಪ್ರೆಡ್ ಆಗುವಂಥ ಒಂದು ಜ್ವರ. ಇದು ಕೂಡ ಹಾಗೆ ಸಾಧಾರಣವಾಗಿ ಕೆಮ್ಮು, ಜ್ವರ, ತಲೆನೋವು ಹೀಗೆ ಶುರುವಾಗ್ತದೆ. ಮೋಸ್ಟ್ಲಿ ಇದರಿಂದ ಕಾಂಪ್ಲಿಕೇಶನ್ಸ್ ಏನು ಇರಲಿಕ್ಕಿಲ್ಲ, ಬಟ್ ವಯಸ್ಸಾದವರಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗಲಿಕ್ಕೆ ಚಾನ್ಸ್ ಉಂಟು. ನಾವು ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ರೆ ಇನ್ಫ್ಲುಯೆನ್ಸಾ ಟಿ ಬಿ ಮಾತ್ರ ಅಲ್ಲ, ಯಾವಾಗಲೂ ನಾವು ಕೆಮ್ಮುವಾಗ ಯೂಶ್ವಲ್ ಪ್ರಾಕ್ಟೀಸ್ ಏನಂತ ಹೇಳಿದ್ರೆ ನಾವು ಈ ಅಂಗೈಯನ್ನಿಟ್ಟು ಬಾಯಿಗೆ ಇಟ್ಟು ಅಥವಾ ಕರ್ಚೀಫನ್ನು ಬಾಯಿಗೆ ಇಟ್ಟು ಕೆಮ್ತೇವೆ. ಹಾಗೆ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಇದೇ ಕೈಯನ್ನಿಟ್ಟು ಬೇರೆ ಎಷ್ಟೋ ಸಾಮಾನುಗಳನ್ನು ಮುಟ್ತೇವೆ. ಅದೇ ಸಾಮಾನು ಒಬ್ಬ ನಾರ್ಮಲ್ ಆದ ವ್ಯಕ್ತಿ ಮುಟ್ಟಿದಾಗ ಅವರಿಗೆ ಸ್ಪ್ರೆಡ್ ಆಗಲಿಕ್ಕೆ ಚಾನ್ಸ್ ಉಂಟು. ಸೊ ಆಗ ನಾವು ಏನು ಮಾಡಬೇಕಂತ ಹೇಳಿದ್ರೆ ಆದಷ್ಟು ಹೀಗೆ ಕೆಮ್ಮು ಶೀತ ಎಲ್ಲ ಇರುವಾಗ ಮಾಸ್ಕ್ ಧರಿಸಬೇಕು. ಬಟ್ ಮಾಸ್ಕ್ ಧರಿಸ್ಲಿಕ್ಕೆ ಆಗದೇ ಇರುವಾಗ ಈ ಎಲ್ಬುವನ್ನಿಟ್ಟು ಯಾವಾಗಲೂ ಕೆಮ್ಮಬೇಕು. ಕೆಮ್ಮುವಾಗ ಅಥವಾ ಸೀನುವಾಗ ಎಲ್ಬುವನ್ನಿಟ್ಟು ಕೆಮ್ಮಬೇಕು. ಅಲ್ಲದೆ ಕರ್ಚೀಫ್ ಅಥವಾ ಹೀಗೆ ಪಾಮನ್ನಿಟ್ಟು ಕೆಮ್ಮುದು ಆದಷ್ಟು ಕಮ್ಮಿ ಮಾಡಬೇಕು. ನೆಕ್ಸ್ಟ್ ಅಂತ ಹೇಳೋದು ಚಿಕನ್ ಪಾಕ್ಸ್ ಮೋಸ್ಟ್ಲಿ ಮಕ್ಕಳಲ್ಲಿ ಕಂಡುಬರುವಂಥ ಒಂದು ರೋಗವಾಗಿದೆ. ಇದು ಹೇಗೆ ಶುರುವಾಗ್ತದೆ ಅಂತ ಹೇಳಿದ್ರೆ ಜ್ವರ ಆಗಿ ಶುರುವಾಗ್ತದೆ, ಜ್ವರ ಶೀತ ಕೆಮ್ಮಾಗಿ ಶುರುವಾಗ್ತದೆ. 1-2-3 ದಿನ ಆದಮೇಲೆ ಮೈಯಲ್ಲಿ ಕೆಂಪು ಚುಕ್ಕಿ ಬೀಳಲಿಕ್ಕೆ ಶುರುವಾಗ್ತದೆ. ಆ ಚುಕ್ಕಿಯಲ್ಲಿ ಮತ್ತೆ ನೀರು ತುಂಬಿ ಅದೊಂದು ಗುಳ್ಳೆ ಥರ ಆಗಲಿಕ್ಕೆ ಶುರುವಾಗ್ತದೆ. ಅದಾದ ಮೇಲೆ ಆ ಗುಳ್ಳೆ ಹೊಡೆದೋಗ್ತದೆ. ಮಕ್ಕಳಲ್ಲಿ ಯೂಶ್ವಲಿ ಇದು ಕಾಂಪ್ಲಿಕೇಶನ್ಸ್ ಅಂತ ಇರುವುದಿಲ್ಲ. 1-2 ವಾರ ಮಕ್ಕಳಿಗೆ ಹುಷಾರಿಲ್ಲದೆ ಇರ್ತಾರೆ, ಮತ್ತೆ ಅದು ಸರಿ ಆಗ್ತದೆ. ಬಟ್ ಇದೇ ಚಿಕನ್ ಪಾಕ್ಸ್ ದೊಡ್ಡವರಲ್ಲಿ ಬಂದಾಗ ಕಾಂಪ್ಲಿಕೇಶನ್ಸ್ ಆಗಲಿಕ್ಕೆ ಚಾನ್ಸ್ ಜಾಸ್ತಿ ಉಂಟು. ಆಗ ಅವರಿಗೆ ಟ್ರೀಟ್ಮೆಂಟ್ ಕೂಡ ಹಾಗೆ ಅದೇ ಸಿವಿಯರಿಟಿಯಲ್ಲಿ ಕೊಡಬೇಕಾಗ್ತದೆ. ಸೊ ಇದನ್ನು ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಟಬೋದು ಅಂತ ಹೇಳಿದರೆ ಚಿಕನ್ ಪಾಕ್ಸ್ ಇರುವ ಮಕ್ಕಳನ್ನು ಆ ಗುಳ್ಳೆ ಹೊಡೆದು ಅದು ಒಣಗುವ ತನಕ ಶಾಲೆಗೆ ಕಳಿಸ್ಲಿಕ್ಕೆ ಐಸೋಲೇಷನ್ ಅಂತ ಹೇಳ್ತೇವೆ. ಮಕ್ಕಳನ್ನು ಮನೆಯಲ್ಲೇ ಇಟ್ಕೋಬೇಕು. ಇದು ನಾವು ಸಣ್ಣವರಿರುವಾಗ ಚಿಕನ್ ಪಾಕ್ಸ್ ಒಮ್ಮೆ ಬಂದರೆ ಮತ್ತೆ ಲೈಫ್ ಲಾಂಗ್ ಇಮ್ಯುನಿಟಿ ಇರ್ತದೆ, ದೊಡ್ಡವರಲ್ಲಿ ಬರಲಿಕ್ಕೆ ಚಾನ್ಸ್ ಇಲ್ಲ. ಅದು ಚಿಕನ್ ಪಾಕ್ಸ್. ನೆಕ್ಸ್ಟ್ ಮೀಸಲ್ಸ್. ಈಗಾಗಲೇ ಕೆಲವು ಕಡೆಯಲ್ಲಿ ಮೀಸಲ್ಸ್ ರೋಗ ಕಂಡು ಬರ್ತಿದೆ. ಮೀಸಲ್ಸ್ ಅಂತ ಹೇಳೋದು ಕೇವಲ ಮಕ್ಕಳಲ್ಲಿ ಮಾತ್ರ ಕಂಡುಬರುವುದು. ಅದು 4 ವಯಸ್ಸಿನಿಂದ ಕಮ್ಮಿ ಇರುವ ಮಕ್ಕಳಲ್ಲಿ ಕಂಡುಬರುವುದು. ಇದು ಕೂಡ ಹಾಗೆ ಮೈಯಲ್ಲೆಲ್ಲ ರ್ಯಾಷಸ್ ಹಾಗೆ ಕೆಂಪು ಚುಕ್ಕಿಗಳ ಹಾಗೆ ಬೀಳಲಿಕ್ಕೆ ಶುರುವಾಗ್ತದೆ. ಬಾಯಿಯೊಳಗೆ ಒಂದು ಬಿಳಿ ಕಲರ್ ಕಾಪ್ಲಿಕ್ ಸ್ಪಾಟ್ ಅಂತ ಹೇಳ್ತೇವೆ, ಅದು ಕಂಡುಬರಲಿಕ್ಕೆ ಶುರುವಾಗ್ತದೆ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ. ಮಕ್ಕಳಿಗೆ ವಿಟಮಿನ್ ಎ ಡ್ರಾಪ್ಸ್ ಕೊಡ್ತೇವೆ.
ಬಟ್ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ನಾವು ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ರೆ ಮೀಸಲ್ಸ್ ವ್ಯಾಕ್ಸಿನ್ ಅಂತ ಇದೆ. ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ನಲ್ಲಿ ಮೀಸಲ್ಸ್ ರುಬೆಲ್ MR ವ್ಯಾಕ್ಸಿನ್ ಅಂತಿದೆ. ಸೊ ಈ ಮೀಸಲ್ಸ್ ರೋಗ ಯಾರಲ್ಲಿ ಬರಲಿಕ್ಕೆ ಚಾನ್ಸ್ ಉಂಟು, ಯಾವ ಮಕ್ಕಳಲ್ಲಿ ಬರಲಿಕ್ಕೆ ಚಾನ್ಸ್ ಉಂಟು ಅಂತ ಹೇಳಿದ್ರೆ ಮೀಸಲ್ಸ್ ವ್ಯಾಕ್ಸಿನ್ ಕರೆಕ್ಟ್ ಟೈಮಿಗೆ ಏಜ್ ಅಪ್ರಾಪ್ರಿಯೇಟ್ ವ್ಯಾಕ್ಸಿನೇಷನ್ ತಗೊಳ್ಳದೇ ಇರುವ ಮಕ್ಕಳಿಗೆ ಬರಲಿಕ್ಕೆ ಚಾನ್ಸ್ ಉಂಟು. ಅದಕ್ಕೆ ಕಮ್ಯುನಿಕೇಬಲ್ ಡಿಸೀಸ್, ಮೋಸ್ಟ್ ಆಫ್ ದಿ ಕಮ್ಯುನಿಕೇಬಲ್ ಡಿಸೀಸಸ್, ಅಟ್ಲೀಸ್ಟ್ ಮೋಸ್ಟ್ ಅಲ್ಲದಿದ್ದರೆ ಅಟ್ಲೀಸ್ಟ್ 50% ಆಫ್ ದೀಸ್ ಡಿಸೀಸಸ್ ಆರ್ ವ್ಯಾಕ್ಸಿನ್ ಪ್ರಿವೆಂಟಬಲ್ ಅಂತ ಹೇಳ್ತೇವೆ. ಇದಕ್ಕೆ ಬೇಕಾದ ವ್ಯಾಕ್ಸಿನ್ ನಮ್ಮ ಇಮ್ಯುನೈಸೇಷನ್ ಶೆಡ್ಯೂಲ್ನಲ್ಲಿಯೂ ಉಂಟು. ಅದಕ್ಕೆ ನಿಮಗೆ ಗೊತ್ತಿರುವ ಮಕ್ಕಳು, ನಿಮ್ಮ ಮಕ್ಕಳು ಅಥವಾ ನಿಮಗೆ ಅಕ್ಕಪಕ್ಕದಲ್ಲಿರುವ ಗೊತ್ತಿರುವ ಮಕ್ಕಳಿಗೆ ಏಜ್ ಅಪ್ರಾಪ್ರಿಯೇಟ್ ವ್ಯಾಕ್ಸಿನ್ ಕೊಡಿಸುವುದು ಬಹಳ ಮುಖ್ಯವಾಗ್ತದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಫ್ರೀಯಾಗಿ ಅವೈಲೇಬಲ್ ಆಗಿರುವಂಥ ವ್ಯಾಕ್ಸಿನ್, ಕಂಪ್ಲೀಟ್ಲಿ ಪ್ರಿವೆಂಟಬಲ್ ಆಗಿರುವಂಥ ಒಂದು ಡಿಸೀಸ್ ನಾವು ವ್ಯಾಕ್ಸಿನ್ ಕೊಡಲಿಕ್ಕೆ ಸ್ವಲ್ಪ ಇದು ಮಾಡಿದಾಗ ಅದು ಕಾಂಪ್ಲಿಕೇಟೆಡ್ ಆಗಿ ಮತ್ತೆ ಏನೇನೋ ಆಗ್ತದೆ, ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇನ್ನೂ ಕಷ್ಟ ಆಗ್ತದೆ ಮಾಡಲಿಕ್ಕೆ. ಸೊ ಯಾವತ್ತೂ ಲಸಿಕೆ ಕರೆಕ್ಟಾಗಿ ಮಕ್ಕಳಿಗೆ ಕೊಡಬೇಕಾಗ್ತದೆ. ನೆಕ್ಸ್ಟ್ ಅಂತ ಹೇಳೋದು ಫುಡ್ಡಿನ ಮೂಲಕ, ಫುಡ್ ಆ್ಯಂಡ್ ವಾಟರ್ ಬೋನ್ ಡಿಸೀಸಸ್. ಇದರಲ್ಲಿ ಮೇನ್ಲಿ ಬರೋದು ಟೈಫಾಯ್ಡ್, ಹೆಪಟೈಟಿಸ್, ಕಾಲೆರಾ. ಇದರಲ್ಲಿ ಸಿಂಪ್ಟಮ್ಸ್ ಏನು ಕಾಣ್ತದೆ ಅಂತ ಹೇಳಿದ್ರೆ ಲೂಸ್ ಮೋಷನ್ ಆಗಿರ್ಬೋದು, ಡಯೇರಿಯಾ ಅಥವಾ ವಾಂತಿ ಮತ್ತು ಹೊಟ್ಟೆ ನೋವು. ಇನ್ನು ಹೆಪಟೈಟಿಸ್ ಕೇಸ್ ಕೂಡ ಒಂದು 2-3 ತಿಂಗಳ ಹಿಂದೆ ತುಂಬ ಕೇಸಸ್ ಬರ್ತಿತ್ತು ಇಲ್ಲಿ. ಅದರಲ್ಲಿ ಏನು ಬರ್ತದೆ ಅಂದರೆ ಜಾಂಡಿಸ್ ಅಂತ ಹೇಳ್ತೇವೆ, ಕಣ್ಣು ಮತ್ತು ದೇಹ ಯೆಲ್ಲೋ ಕಲರ್ ಆಗಲಿಕ್ಕೆ ಶುರುವಾಗ್ತದೆ. ಇದು ಹೇಗೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳಿದ್ರೆ ನಾವು ಕಲುಷಿತವಾದ ನೀರು ಅಥವಾ ಆಹಾರವನ್ನು ಸೇವಿಸಿದಾಗ ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗಿ ಅದು ಮತ್ತೆ ಬೇದಿ, ವಾಂತಿ ಇದಕ್ಕೆಲ್ಲ ಕಾರಣ ಆಗ್ತದೆ. ಇದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಹೇಗೆ ತಡೆಗಟ್ಟಬೋದು ಅಂತ ಹೇಳಿದರೆ ಆದಷ್ಟು ಹೋಟೆಲ್ಗಳಿಂದ ಅಥವಾ ಈ ರೋಡ್ ಸೈಡ್ ಅಂಗಡಿಗಳಿಂದ ಆಹಾರವನ್ನು ಸೇವಿಸೋದು ಕಮ್ಮಿ ಮಾಡಬೇಕು. ಇದಲ್ಲದೆ ಆದಷ್ಟು ಫ್ರೆಶ್ ಫುಡ್ ಐಟಮ್ಸ್ ಕನ್ಸ್ಯೂಮ್ ಮಾಡಲಿಕ್ಕೆ ನೋಡಬೇಕು. ಅಥವಾ ಆಗೋದಿಲ್ಲ ಸ್ಟೋರ್ ಮಾಡಬೇಕು ಅಂತ ಹೇಳಿದಾಗ ಇದನ್ನು ಕರೆಕ್ಟ್ಲಿ ಪ್ರಾಪರ್ ಸ್ಟೋರೇಜ್ ಮೆಥಡ್ ಯೂಸ್ ಮಾಡಬೇಕು, ಅದನ್ನು ಮುಚ್ಚಿಡಬೇಕು ಕರೆಕ್ಟಾಗಿ. ಆಹಾರ ಸೇವಿಸುವ ಮೊದಲು ಅಥವಾ ಟಾಯ್ಲೆಟ್ ಯೂಸ್ ಮಾಡಿದ ನಂತರ ಕರೆಕ್ಟ್ಲಿ ಕೈ ತೊಳೆದು ಮತ್ತೆ ಊಟ ಮಾಡಬೇಕು. ಇದಲ್ಲದೆ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ ಇದೆಲ್ಲ ಆಚೆಯಿಂದ ತಂದ ಮೇಲೆ ಮನೆಯಲ್ಲಿ ಚೆನ್ನಾಗಿ ತೊಳೆದು ನಂತರ ಮಾತ್ರ ಸೇವಿಸಬೇಕು. ಕಾದಾರಿದ ನೀರು ಯಾವಾಗಲೂ ಕುಡಿಬೇಕು. ಹೀಗೆ ನಾವು ಇದನ್ನು ಪ್ರಿವೆಂಟ್ ಮಾಡ್ಬೋದು. ವಾಟರ್ ಆ್ಯಂಡ್ ಫುಡ್ ಬೋನ್ ಡಿಸೀಸಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳೋದು ವೆಕ್ಟರ್ ಬೋನ್ ಡಿಸೀಸ್, ವಾಹಕಗಳ ಮೂಲಕ ಸ್ಪ್ರೆಡ್ ಆಗುವಂಥ ರೋಗಗಳು. ಇದು ಮೋಸ್ಟ್ಲಿ ಬರೋದು ಸೊಳ್ಳೆಯಿಂದ. ಮಲೇರಿಯಾ, ಡೆಂಗಿ, ಚಿಕನ್ ಗುನ್ಯಾ. ಡೆಂಗಿ ಕೇಸಸ್ ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಉಂಟು. ಮಳೆಗಾಲದಲ್ಲಿ ನಾವೀಗ ಬಿಸಾಡಿರುವ ಹಳೆ ಪಾತ್ರೆಗಳಾಗಿರ್ಬೋದು ಅಥವಾ ಟೈರ್ಗಳಾಗಿರ್ಬೋದು, ಡ್ರಮ್ಗಳಲ್ಲೆಲ್ಲ ನೀರು ತುಂಬಿ ಅದರಲ್ಲಿ ಮತ್ತೆ ಸೊಳ್ಳೆಗಳು ಬಂದು ಮೊಟ್ಟೆ ಇಟ್ಟು ಅದು ಲಾರ್ವಾ ಆಗಿ ಮತ್ತೆ ಇನ್ನೂ ಹೆಚ್ಚು ಸೊಳ್ಳೆಗಳು ಅದರಿಂದ ಬರ್ತವೆ. ಹೀಗೆ ಸ್ಪ್ರೆಡ್ ಆಗುವಂಥ ಒಂದು ಡಿಸೀಸ್ ಡೆಂಗಿ ಅಂತ ಹೇಳೋದು ಏಡೀಸ್ ಅಂತ ಹೇಳುವ ಒಂದು ಸೊಳ್ಳೆಯಿಂದ ಸ್ಪ್ರೆಡ್ ಆಗೋದು. ಏಡೀಸ್ ಸೊಳ್ಳೆಯು ಹಗಲೊತ್ತಿನಲ್ಲಿ ಕಚ್ಚುವಂಥ ಒಂದು ಸೊಳ್ಳೆ. ಇನ್ನು ಡೆಂಗಿ ಜ್ವರದ ಲಕ್ಷಣ ಏನಂತ ಹೇಳಿದ್ರೆ ತಲೆನೋವು, ಮೈಕೈ ನೋವು ತುಂಬ ಹೆಚ್ಚಾಗಿರ್ತದೆ ಡೆಂಗಿ ಜ್ವರದಲ್ಲಿ. ಇದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಏನಾಗ್ತದೆ ಅಂತ ಹೇಳಿದರೆ ಡೆಂಗಿ ಜ್ವರದಲ್ಲಿ ಪ್ಲೇಟ್ಲೆಟ್ ಕೌಂಟ್ ಅಂತ ಏನು ಹೇಳ್ತೇವೆ ಅದು ಕಮ್ಮಿ ಆಗಲಿಕ್ಕೆ ಶುರುವಾಗ್ತದೆ. ಈ ಪ್ಲೇಟ್ಲೆಟ್ ಕೌಂಟ್ ಇರೋದು ನಮ್ಮ ಬ್ಲೀಡಿಂಗ್, ರಕ್ತಸ್ರಾವವನ್ನು ನಿಲ್ಲಿಸಲಿಕ್ಕಿರುವಂಥ ಒಂದು ಸೆಲ್ ಆಗಿದೆ ನಮ್ಮ ಬಾಡಿಯಲ್ಲಿ. ಡೆಂಗಿ ಜ್ವರ ಬಂದಾಗ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗಲಿಕ್ಕೆ ಶುರುವಾಗ್ತದೆ. ಆಗ ಬ್ಲೀಡಿಂಗ್ ಕೂಡ ಜಾಸ್ತಿ ಆಗಲಿಕ್ಕೆ ಶುರುವಾಗ್ತದೆ. ತನ್ನಷ್ಟಕ್ಕೆ ಮೂಗಿನಿಂದ ರಕ್ತ ಬರಲಿಕ್ಕೆ ಶುರುವಾಗ್ತದೆ. ಡೆಂಗಿ ಜ್ವರ ಕಾಂಪ್ಲಿಕೇಟೆಡ್ ಆದರೆ ಮೂಗಿನಿಂದ ರಕ್ತ ಬರೋದಾಗಲಿ, ಬಾಯಿಯಿಂದ ರಕ್ತ ಬರೋದಾಗಲಿ, ತುಂಬ ಜೋರಾಗಿ ಹೊಟ್ಟೆ ನೋವಾಗೋದು, ಇದೆಲ್ಲ ಡೆಂಗಿ ಜ್ವರದ ಕಾಂಪ್ಲಿಕೇಶನ್ ಆಗಿದೆ. ಇನ್ನು ಡೆಂಗಿ ಜ್ವರಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಅಂತ ಎಂತ ಇಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈಗ ಡೆಂಗಿ ಜ್ವರ ಒಬ್ಬ ವ್ಯಕ್ತಿಗೆ ಇದೆ ಅಂತ ಹೇಳಿದಾಗ ನಾವು ಪ್ಲೇಟ್ಲೆಟ್ ಕೌಂಟ್ ಡೈಲಿ ಮಾನಿಟರ್ ಮಾಡಲಿಕ್ಕೆ ಹೇಳ್ತೇವೆ. ಪ್ಲೇಟ್ಲೆಟ್ ಕೌಂಟ್ ಬೀಳಲಿಕ್ಕೆ ಶುರುವಾದಾಗ ನಾವೀಗ ರಕ್ತ ಕಮ್ಮಿ ಆದಾಗ ಹೇಗೆ ರಕ್ತವನ್ನು ಕೊಡ್ತೇವೋ ಹಾಗೆ ಪ್ಲೇಟ್ಲೆಟ್ ಕಮ್ಮಿ ಆದಾಗ ಪ್ಲೇಟ್ಲೆಟನ್ನು ಕೂಡ ಕೊಡಬೇಕಾಗ್ತದೆ. ಸೊ ಇದು ಡೆಂಗಿ ಜ್ವರದ ಲಕ್ಷಣವಾಗಿದೆ. ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದರೆ ಮನೆಯ ಹೊರಗೆ ಆಗಲಿ ಒಳಗಾಗಲಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು. ಎಲ್ಲಾದರೂ ನೀರು ತುಂಬಿದರೆ ಹಳೆ ಟ್ಯಾಂಕ್ ಆಗಲಿ, ಡ್ರಮ್ಗಳಲ್ಲಾಗಲಿ, ಫ್ಲವರ್ ಪಾಟ್ಗಳಲ್ಲಾಗಲಿ ಇಲ್ಲಿ ನೀರು ತುಂಬಿದರೆ ಅದನ್ನು ಚೆಲ್ಲಿ ನೀಟಾಗಿ ಇಟ್ಕೋಬೇಕು. ಇದಲ್ಲದೆ ಆದಷ್ಟು ಮಸ್ಕಿಟೋ ರಿಪಲ್ಲೆಂಟ್ ಕ್ರೀಮ್ಗಳು ಅವೈಲೇಬಲ್ ಇದೆ. ಅಥವಾ ಬೆಡ್ ನೆಟ್ ಆಗಿರ್ಬೋದು, ಅಥವಾ ನಮ್ಮ ಕಿಟಕಿಗಳಿಗೆ ನೆಟ್ ಹಾಕೋದಾಗಿರ್ಬೋದು. ಹೀಗೆಲ್ಲ ನಾವು ಈ ವೆಕ್ಟರ್ ಬೋನ್ ಡಿಸೀಸಸ್ ಅಂತೇನು ಹೇಳ್ತೇವೆ ಅದನ್ನು
ತಡೆಗಟ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳ್ತೇವೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಬರೋದು ಸರ್ವೈಕಲ್ ಕ್ಯಾನ್ಸರ್. ಈ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಏನು ಹೇಳ್ತೇವೆ, ಇದು ಭಾರತೀಯ ಮಹಿಳೆಯರಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್. ಫಸ್ಟ್ ಮೋಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಬ್ರೆಸ್ಟ್ ಕ್ಯಾನ್ಸರ್ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ, ಆದರೆ ಸರ್ವೈಕಲ್ ಕ್ಯಾನ್ಸರ್ ಒಂದು ಕಮ್ಯುನಿಕೇಬಲ್ ಡಿಸೀಸ್ ಆಗಿದೆ. ಇದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೇವೆ. ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳುವ ಒಂದು ವೈರಸ್ನ ಮೂಲಕ ಸ್ಪ್ರೆಡ್ ಆಗುವಂಥ ಒಂದು ಕ್ಯಾನ್ಸರ್, ಮಹಿಳೆಯರಲ್ಲಿ ಕಂಡುಬರುವಂಥ ಒಂದು ಕ್ಯಾನ್ಸರ್. ಇದನ್ನು ತಡೆಗಟ್ಟಲಿಕ್ಕಂತಲೇ ಹೇಳಿ ಭಾರತ ಸರ್ಕಾರವು ಮಾರ್ಚ್ ತಿಂಗಳಲ್ಲಿ HPV ವ್ಯಾಕ್ಸಿನ್ ಕ್ಯಾಂಪೇನನ್ನು ಲಾಂಚ್ ಮಾಡಿತ್ತು. ಈ ಕ್ಯಾಂಪೇನ್ ಅಡಿಯಲ್ಲಿ 14 ವರ್ಷ ಕಳೆದ ಆದರೆ 15 ವರ್ಷದೊಳಗಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ 1 ಡೋಸ್ ಆಫ್ HPV ವ್ಯಾಕ್ಸಿನ್ ಗೌರ್ಮೆಂಟ್ನ ಕಡೆಯಿಂದ ಫ್ರೀಯಾಗಿ ಸಿಗ್ತಿತ್ತು. ಈ 1 ಡೋಸ್ನಿಂದ ಅಪ್ ಟು 95% ಕ್ಯಾನ್ಸರ್ ರಿಡಕ್ಷನ್ ಕಂಡು ಬರ್ತದೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಗೊತ್ತಿರುವ ಯಾವುದಾದ್ರೂ ಹೆಣ್ಣು ಮಕ್ಕಳಿದ್ರೆ 14 ವರ್ಷ ಮುಗಿದ ಅಥವಾ 15 ವರ್ಷದೊಳಗಿರುವ ಹೆಣ್ಣು ಮಕ್ಕಳಿಗೆ 1 ಡೋಸ್ ಆಫ್ ವ್ಯಾಕ್ಸಿನ್ ಹತ್ತಿರದ ಗೌರ್ಮೆಂಟ್ ಆಸ್ಪತ್ರೆಯಿಂದ ಹೋಗಿ ಫ್ರೀಯಾಗಿ ಲಭ್ಯವಾಗಿರುವಂಥ ಒಂದು ವ್ಯಾಕ್ಸಿನ್. ಇದೇ ಸೇಮ್ ವ್ಯಾಕ್ಸಿನ್ ಪ್ರೈವೇಟ್ ಆಸ್ಪತ್ರೆಯಿಂದ ತಗೊಳ್ಳೋದಾದರೆ ಅಪ್ ಟು 4,000 to 8,000 ರುಪೀಸ್ವರೆಗೂ ಆಗ್ತದೆ. ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದು ಫ್ರೀಯಾಗಿ ಅವೈಲೇಬಲ್ ಇದೆ. ಆಗಸ್ಟ್ ಎಂಡ್ ತನಕ ಈ ವ್ಯಾಕ್ಸಿನ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ. ನಿಮಗೆ ಗೊತ್ತಿರುವ ಯಾರಾದರೂ ಇದ್ದರೆ ಅವರನ್ನು ಹಾಸ್ಪಿಟಲ್ಗೆ ಹೋಗಿ ತಗೊಳ್ಳಿಕ್ಕೆ ಹೇಳಬೇಕು. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನು ನಿಮಗೆ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳ್ಬೋದು, ಇಲ್ಲದಿದ್ದರೆ ಥ್ಯಾಂಕ್ ಯು. ಡೆಂಗಿ ಜ್ವರ ತುಂಬ ಕಾಂಪ್ಲಿಕೇಟೆಡ್ ಆದರೆ ವಾಂತಿ, ಹೊಟ್ಟೆ ನೋವು, ತುಂಬ ತೀವ್ರತೆಯಲ್ಲಿ ಹೊಟ್ಟೆ ನೋವೆಲ್ಲ ಶುರುವಾಗಲಿಕ್ಕೆ ಶುರುವಾಗ್ತದೆ. PCOD, ಹಾಂ, PCOD ಸಮಸ್ಯೆಗೆ ಪರಿಹಾರ ಅಂತೇನೂ ಇಲ್ಲ. ಮೇನ್ಲಿ ನಾವು ಹೇಳೋದು ವೆಯ್ಟ್ ಕಮ್ಮಿ ಮಾಡಬೇಕಂತ. ಅಟ್ಲೀಸ್ಟ್ 10% ಆಫ್ ಬಾಡಿ ವೆಯ್ಟ್ ಕಮ್ಮಿ ಮಾಡಿದರೆ ಆದಷ್ಟು. PCOD ಅಂತ ಹೇಳೋದ್ರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೇವೆ, ಅದು ಈ ಶುಗರ್ ಇರುವ ಪೇಷಂಟ್ಸ್ನಲ್ಲಿ ಕಂಡುಬರೋದು. ಇನ್ಸುಲಿನ್ ರೆಸಿಸ್ಟೆನ್ಸ್, ಇನ್ಸುಲಿನ್ ನಮ್ಮ ಬಾಡಿ ಎಷ್ಟು ಪ್ರೊಡ್ಯೂಸ್ ಮಾಡಿದರೂ ಕೂಡ ನಮ್ಮ ದೇಹಕ್ಕೆ ಅದನ್ನು ಪ್ರಾಸೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದು PCODಯಲ್ಲಿ ಆಗ್ತದೆ. ಅದನ್ನು ನಾವು ಹೇಗೆ ಕಮ್ಮಿ ಮಾಡ್ಬೋದು ಅಂತ ಹೇಳಿದರೆ ವೆಯ್ಟ್ ರಿಡಕ್ಷನ್, ಆದಷ್ಟು ತೂಕ ಕಮ್ಮಿ ಮಾಡಬೇಕು. ಯೂಟ್ರಸ್, ಓವರಿಯಲ್ಲಿ ಸಿಸ್ಟ್ ಬರ್ತದೆ, ಅದು PCOD. ಯೂಟ್ರಸಲ್ಲಿ ಕ್ಯಾನ್ಸರ್ ಬರಲಿಕ್ಕೆ ಚಾನ್ಸ್ ಉಂಟು. ಅದನ್ನು ತಡೆಗಟ್ಟಲಿಕ್ಕೆ ಸ್ಪೆಸಿಫಿಕ್ ಆಗಿ ಅಂತ ಇಲ್ಲ, ಅದು ಮೋಸ್ಟ್ಲಿ ಜೆನೆಟಿಕ್ ಅಂತಲೂ ಹೇಳ್ತೇವೆ. ಅದನ್ನು ಕರೆಕ್ಟ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಅಂತ ಇಲ್ಲ, ಅದನ್ನು ಕರೆಕ್ಟ್ ಟೈಮಲ್ಲಿ ಐಡೆಂಟಿಫೈ ಮಾಡಿ ಅರ್ಲಿ ಸ್ಟೇಜಲ್ಲಿಯೇ ತಗೊಂಡ್ರೆ ಒಳ್ಳೆಯದು. ಶುಗರ್ ಪೇಷಂಟ್ ಟ್ಯಾಬ್ಲೆಟ್ ತೆಗಿತಾರಲ್ಲ, ಶುಗರ್ ಪೇಷಂಟ್ ಟ್ಯಾಬ್ಲೆಟ್ ಎಲ್ಲ ತೆಗಿತಾರಲ್ಲ, ಅದರಲ್ಲಿ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗ್ತದೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಏನಾದರೂ ಸೊಲ್ಯೂಷನ್ ಆಗಿ ಒಂದು ತೆಗೆದರೆ ಪ್ರಾಬ್ಲಮ್ ಆಗಿ ಎಲ್ಲ ಹೇಳ್ತಾ ಇದ್ದಾರಲ್ಲ ಮೇಡಮ್, ಅದೊಂದು ಸೊಲ್ಯೂಷನ್ ಕೊಟ್ಟರೆ ಒಳ್ಳೆಯದಿತ್ತು. ಮತ್ತು ಅದರಲ್ಲಿ ತುಂಬ ಜನರಿಗೆ ಡಯಾಲಿಸಿಸ್ ಈಗ ಆಗ್ತಾ ಉಂಟು. ಡಯಾಲಿಸಿಸ್ ಅದಕ್ಕೆ ಅದರಲ್ಲಿ ಏನಾದರೂ ಒಂದು ಟ್ಯಾಬ್ಲೆಟಲ್ಲಿ ಬರುವುದಾ, ಅಲ್ಲ ಅವರು ತಿಂದ ಫುಡ್ಡಲ್ಲಿಯಾ ಏನಾ? ಶುಗರ್ ಪೇಷಂಟ್ಸಿಗೆ ಡಯಾಲಿಸಿಸ್ ಮಾಡೋದ? ಅಲ್ಲಲ್ಲ, ಟ್ಯಾಬ್ಲೆಟ್ ತೆಗ್ದೆ ಜಾಸ್ತಿ ಶುಗರಲ್ಲಿಯೇ ಕಿಡ್ನಿ ಫೇಲ್ ಆಗುವುದು ಹಾಗೆ. ಓಕೆ, ಮೇನ್ಲಿ ನೋಡಬೇಕಾಗಿರೋದು ಟ್ಯಾಬ್ಲೆಟ್ ತೆಗೆದು ಕಿಡ್ನಿಗೆ ಡ್ಯಾಮೇಜ್ ಆಗೋದಲ್ಲ, ಶುಗರ್ ಅನ್ಕಂಟ್ರೋಲ್ಡ್ ಆದಾಗ ಕಿಡ್ನಿಗೆ ಡ್ಯಾಮೇಜ್ ಬರೋದು. ಅದು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಕಿಡ್ನಿಗೆ ಡ್ಯಾಮೇಜ್ ಆಗೋದಂತ ಅಲ್ಲ. ಸೊ ಮೇನ್ಲಿ ಈಗ ನಾವು ಶುಗರ್ ಪೇಷಂಟ್ಸಿಗೆ ಟ್ಯಾಬ್ಲೆಟ್ ಕೊಡುವಾಗಲೂ ಕೂಡ ಹೇಳೋದು ಖಾಲಿ ಟ್ಯಾಬ್ಲೆಟಿಂದ ಮಾತ್ರ ಕಂಟ್ರೋಲ್ ಮಾಡಬೇಕಾದ ಡಿಸೀಸ್ ಅಲ್ಲ. 50% ನಿಮ್ಮ ಕೈಯಲ್ಲೇ ಇದೆ. ವೆಯ್ಟ್ ಕಮ್ಮಿ ಮಾಡೋದಾಗಲಿ ಅಥವಾ ಫುಡ್, ಮೇನ್ಲಿ ಆಹಾರ, ಕಾರ್ಬೋಹೈಡ್ರೇಟ್ ಕಂಟೆಂಟನ್ನು ಆದಷ್ಟು ಕಮ್ಮಿ ಮಾಡಬೇಕಂತಲೇ ಹೇಳ್ತೇವೆ. ನೆಕ್ಸ್ಟ್ 50% ಟ್ಯಾಬ್ಲೆಟಲ್ಲಿ ಕಂಟ್ರೋಲ್ ಮಾಡ್ಬೋದು, ಬಟ್ ಫಸ್ಟ್ 50% ನಿಮ್ಮ ಕೈಯಲ್ಲೇ ಇರೋದು. ನೀವು ಆ 50% ನೋಡ್ಕೊಳ್ದಿದ್ರೆ ಮತ್ತೆ ಟ್ಯಾಬ್ಲೆಟ್ ಎಷ್ಟು ಹೆಚ್ಚು ಮಾಡಿದರೂ ಕೂಡ ಶುಗರ್ ಕಂಟ್ರೋಲಿಗೆ ಬರಲಿಕ್ಕಿಲ್ಲ. ಇದು ಟ್ಯಾಬ್ಲೆಟಿಂದಲೂ ಡ್ಯಾಮೇಜ್ ಇರ್ತದೆ, ಬಟ್ ಮೇನ್ಲಿ ಶುಗರ್ ಪೇಷಂಟಲ್ಲಿ ಕಿಡ್ನಿ ಫೇಲ್ ಆದರೆ ಅದು ಟ್ಯಾಬ್ಲೆಟಿಂದ ಅಲ್ಲ, ಮೋಸ್ಟ್ಲಿ ಅದು ಶುಗರ್ ಅನ್ಕಂಟ್ರೋಲ್ಡ್ ಆದಾಗ ಕಿಡ್ನಿಗೆ ಡ್ಯಾಮೇಜ್ ಆಗೋದು. ಬ್ರೆಸ್ಟ್ ಕ್ಯಾನ್ಸರ್ ಅದು ಹೇಗೆ ಶುರುವಾಗ್ತದೆ ಅಂತ ಹೇಳಿದ್ರೆ ಮೇನ್ಲಿ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತಲೇ ಹೇಳ್ತೇವೆ. ಅದು ನಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸ್, ನಮ್ಮ ತಾಯಿಯಲ್ಲಿ ಅಥವಾ ನಮ್ಮ ತಾಯಿಯ ಯಾರ್ದಾದ್ರೂ ಫೀಮೇಲ್ ರಿಲೇಟಿವ್ಸಲ್ಲಿ ಕ್ಯಾನ್ಸರ್ ಕಂಡು ಬಂದರೆ ನಮ್ಮಲ್ಲಿಯೂ ಕೂಡ ಅದು ಬರಲಿಕ್ಕೆ ಚಾನ್ಸ್ ಉಂಟು.
ನಾವು ಅದಕ್ಕೆ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಫ್ರಮ್ 25 ಇಯರ್ಸ್ ಆಫ್ ಏಜ್, 25ನೇ ವರ್ಷದಿಂದಲೇ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಯಾವಾಗಲೂ ಸ್ನಾನ ಮಾಡುವಾಗ ಬ್ರೆಸ್ಟನ್ನು ಯಾವಾಗಲೂ ಮುಟ್ಟಿ ನೋಡಬೇಕು, ಅಲ್ಲಿ ಏನಾದರೂ ಲಂಪ್ ಥರ, ಸ್ವೆಲ್ಲಿಂಗ್ ಥರ ಏನಾದರೂ ಬರ್ತಿದೆಯಾ ಅಂತ ನೋಡಬೇಕು. ಅದು ಸ್ಟಾರ್ಟಿಂಗಲ್ಲೇ ಐಡೆಂಟಿಫೈ ಮಾಡಿದರೆ ಈಸಿಲಿ ಟ್ರೀಟ್ ಮಾಡುವ ಅಂತ ಕಂಡೀಷನ್ ಆಗಿದೆ. ಸಣ್ಣ ಪುಟ್ಟ ಸರ್ಜರಿಯಲ್ಲಿ ಟ್ರೀಟ್ ಮಾಡ್ಬೋದು. ಅದಿನ್ನು ಜೋರಾಯಿತು ಅಂತ ಹೇಳಿದರೆ ಸರ್ಜರಿ ಆಗಿ ಮತ್ತು ಕೀಮೊಥೆರಪಿ ಬೇಕಾಗ್ತದೆ, ರೇಡಿಯೇಷನ್ ಥೆರಪಿ ಎಲ್ಲ ಬೇಕಾಗ್ತದೆ. ಇದಕ್ಕೆ ಪರಿಹಾರ ಏನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಬೇಕು. ಇದನ್ನು ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮಿಂದ ಆಗಲಿಕ್ಕಿಲ್ಲ. ಬಟ್ ಕರೆಕ್ಟ್ ಟೈಮ್ ಅರ್ಲಿ ಸ್ಟೇಜ್ನಲ್ಲಿ ಐಡೆಂಟಿಫೈ ಮಾಡಿದರೆ ಒಳ್ಳೆಯದು. ಸ್ಟಾರ್ಟಿಂಗ್ ಫ್ರಮ್ 25 ಇಯರ್ಸ್ ಆಫ್ ಏಜ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಅದಲ್ಲದೆ ಐಡಿಯಲಿ ಸ್ಪೀಕಿಂಗ್ ನಾವು ಸ್ಕ್ಯಾನ್ ಕೂಡ ಹೇಳ್ತೇವೆ, ಮ್ಯಾಮೋಗ್ರಫಿ ಅಂತ ಹೇಳ್ತೇವೆ. ಅದು ಯೂಶ್ವಲಿ ಇಂಡಿಯಾದಲ್ಲಿ ಸಿಂಪ್ಟಮ್ಸ್ ಇರುವವರಲ್ಲಿ ಮಾತ್ರ ಮಾಡೋದು. ಬಟ್ ಆ್ಯಕ್ಚುಲಿ ಹೇಳೋದಾದರೆ ಸ್ಟಾರ್ಟಿಂಗ್ ಫ್ರಮ್ 35 ಇಯರ್ಸ್ ಆಫ್ ಏಜ್ ಮ್ಯಾಮೋಗ್ರಫಿ ಕೂಡ ಮಾಡಿಸಬೇಕಾಗ್ತದೆ. ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾರಿಗೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅದು ಕೀಮೊಥೆರಪಿ ಆಗಲಿ, ರೇಡಿಯೋಥೆರಪಿ ಆಗಲಿ, ಅದರಿಂದ ನೋವು ಬರೋದು, ಪ್ಯಾಲಿಯೇಷನ್ ಥೆರಪಿ ಅದೆಲ್ಲ ಬೇಕಾಗ್ತದೆ. ಸೊ ಪಾಪ್ಸ್ಮಿಯರ್ ಅಂತ ಹೇಳೋದು ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ಗಿರುವಂಥ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಆಗಿದೆ. ರುಮಟಾಯ್ಡ್ ಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳೋದು ಅದು ಹೆಂಗಸರಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಸ್ಟಾರ್ಟಿಂಗ್ ಸ್ಟೇಜಸ್ನಲ್ಲಿ ಈ ನಮ್ಮ ಕೈಯ ಜಾಯಿಂಟ್ಸನ್ನು ಅದು ಅಫೆಕ್ಟ್ ಮಾಡಲಿಕ್ಕೆ ಶುರುವಾಗ್ತದೆ. ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಏನು ಹೇಳ್ತೇವೆ, ಅದು ಬೆಳಿಗ್ಗೆ ಎದ್ದ ತಕ್ಷಣ ಈ ಜಾಯಿಂಟ್, ಸಣ್ಣ ಸಣ್ಣ ಜಾಯಿಂಟ್ಗಳು ನೋವಾಗಲಿಕ್ಕೆ ಶುರುವಾಗ್ತದೆ. ಕೆಲವೊಮ್ಮೆ ಅದು ನೀ ಜಾಯಿಂಟ್, ಮಂಡಿ ನೋವು ಕೂಡ ಬರಲಿಕ್ಕೆ ಶುರುವಾಗ್ತದೆ ರುಮಟಾಯ್ಡ್ ಆರ್ಥರೈಟಿಸ್ನಿಂದ. ಅದನ್ನು ಮೇನ್ಲಿ ನಾವು ಹೇಗೆ ಟ್ರೀಟ್ ಮಾಡ್ತೇವೆ ಅಂತ ಹೇಳಿದರೆ, ಸ್ಟಾರ್ಟಿಂಗ್ ಸ್ಟೇಜಸ್ನಲ್ಲಿ ಪೇಯ್ನ್ ಕಿಲ್ಲರ್ ಅಂತ ಕೊಡ್ತೇವೆ. ಅದಿಲ್ಲದಿದ್ದರೆ ಮತ್ತೆ ಸ್ಟಿರಾಯ್ಡ್ಸ್ ಅದೆಲ್ಲ ಹಾಕಲಿಕ್ಕೆ ಬೇಕಾಗ್ತದೆ. ರುಮಟಾಯ್ಡ್ ಆರ್ಥರೈಟಿಸ್ ಕೂಡ ಒಂದು ಜೆನೆಟಿಕ್ ಜೀನಿಂದ ಬರುವಂಥ ಒಂದು ಡಿಸೀಸ್ ಆಗಿದೆ. ಯಾವತ್ತಾದರೂ ಚಿಕನ್ ಫಾಕ್ಸ್ ಬಂದಿದೆ, ಅದರ ವೈರಸ್ ಬಾಡಿಯಲ್ಲಿ ಹಾಗೇನೆ ಇರ್ತದ ಅಂತ ಒಂದು. ನೆಕ್ಸ್ಟ್ ಅಂಥವರಿಗೆ, ಕೆಲವರಿಗೆ, ಎಲ್ಲರಿಗೂ ಅಂತಲ್ಲ, ಸರ್ಪ ಸುತ್ತು ಬರುವಂಥ ಸಾಧ್ಯತೆ ಸೈಂಟಿಫಿಕ್ ಆಗಿ ಇದೆಯಾ ಅಂತ. ಕರೆಕ್ಟ್. ಈ ಚಿಕನ್ ಪಾಕ್ಸ್ ನಮಗೆ ಸಣ್ಣವರಿದ್ದಾಗ ಬಂದರೆ ಈ ವೈರಸ್ ಅಂತ ಹೇಳೋದು ನಮ್ಮ ಇದೆಯೋ ಅದು ಮತ್ತೆ ಆ್ಯಕ್ಟಿವೇಟ್ ಆಗಲಿಕ್ಕೆ ಶುರುವಾಗ್ತದೆ. ಈ ವೈರಸ್ ಆ್ಯಕ್ಟಿವೇಟ್ ಆದಾಗ ಹರ್ಪಿಸ್ ಝಾಸ್ಟರ್ ಅಂತ ಹೇಳ್ತೇವೆ, ಸರ್ಪ ಸುತ್ತು ಅಂತ ಬರಲಿಕ್ಕೆ ಶುರುವಾಗ್ತದೆ. ಅದು ಮೋಸ್ಟ್ಲಿ ಈ ಭಾಗದಲ್ಲಿ ಕಂಡು ಬರ್ತದೆ. ತುಂಬ ನೋವು ಇರುವಂಥ ಒಂದು ಕಂಡೀಷನ್ ಆಗಿದೆ. ಅದು ಎಲ್ಲರಲ್ಲಿಯೂ ಬರುವುದಿಲ್ಲ ಸರ್ಪ ಸುತ್ತು. ಇಮ್ಯುನಿಟಿ ಕಮ್ಮಿ ಆದರೆ ಮಾತ್ರ, ವಯಸ್ಸಾದವರಲ್ಲಿ ಇಮ್ಯುನಿಟಿ ಕಮ್ಮಿ ಆದಾಗ ಮಾತ್ರ ಬರುವಂಥ ಒಂದು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. ಅದು ಚಿಕನ್ ಪಾಕ್ಸಿನ ಒಂದು ಕಾಂಪ್ಲಿಕೇಶನ್ ಆಗಿದೆ. ಎಲ್ಲರಲ್ಲೂ ಬರುವುದಿಲ್ಲ. ಅದು ಇಮ್ಯುನಿಟಿ ಅಷ್ಟು ಕಮ್ಮಿ ಇದ್ದರೆ ಮಾತ್ರ ಬರುವಂಥ ಒಂದು ರೋಗ. H1N1 ಇಲ್ಲಿ ನಮ್ಮ ಲೊಕ್ಯಾಲಿಟಿಯಲ್ಲಿ ಉಂಟಾ ಮೇಡಮ್? H1N1 ನಮ್ಮ ಲೊಕ್ಯಾಲಿಟಿಯಲ್ಲಿ ಈಗ ಡಿಟೆಕ್ಟ್ ಆಗಲಿಲ್ಲ ಇಲ್ಲಿ ತನಕ. ಬಟ್ ಕೆಲವು ಕೇಸಸ್ ಶುರು ಆಗಿದೆ. ಅದೇ ನಾನು ಹೇಳಿದ್ನಲ್ಲ, ಇನ್ಫ್ಲುಯೆನ್ಸಾ ಅಂತ ಹೇಳ್ತೇವೆ. H1N1 ಇಸ್ ಅ ಟೈಪ್ ಆಫ್ ಇನ್ಫ್ಲುಯೆನ್ಸಾ ವೈರಸ್. ಇಲ್ಲಿ ತನಕ ಕೇಸಸ್ ಏನು ಕಂಡು ಬರಲಿಲ್ಲ. ಒಂದೆರಡು ಕೇಸಸ್ ಬಂದಿದೆ, ಬಟ್ ಅದು ಉಳ್ಳಾಳದಲ್ಲಿ ಬಂದಿರೋದಲ್ಲ. ಅಂದರೆ ನಿನ್ನೆ ನನಗೊಂದು ಫೋನ್ ಬಂದಿತ್ತು, ಒಂದು ಪ್ರೋಗ್ರಾಮ್ ಇತ್ತು, ನಾನು ಬರೋದಿಲ್ಲ. ಒಬ್ಬರು ಡಾಕ್ಟ್ರು H1N1 ಇರ್ಬೋದು ಅಂತ ಔಷಧಿ ಕೊಟ್ಟಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾನು ಬ್ಲಡ್ ಚೆಕಪ್ ಮಾಡಿದ್ರಾ ಕೇಳಿದೆ. ಅಂತ ಹೇಳಿದರು. ಹಾಗೆ ಅದಕ್ಕೆ ನಾನು ಕೇಳಿದ್ದು, ಈ ಲೊಕ್ಯಾಲಿಟಿಯಲ್ಲಿ ಅಂತ ಕೇಸ್ಗಳಿದ್ರೆ. ಇಲ್ಲಿ ತನಕ ಕನ್ಫರ್ಮ್ ಕೇಸಸ್ ಯಾವುದು ಬರಲಿಲ್ಲ. ಬಟ್ ಇನ್ಫ್ಲುಯೆನ್ಸಾ ಸಿಂಪ್ಟಮ್ಸಿಂದ ಬರ್ತಾರೆ. ಅದು ಯಾವಾಗಲೂ H1N1 ಆಗಿರ್ಬೇಕಂತಲೇ ಇಲ್ಲ. ಈಗ ಶ್ರೀಮತಿ ಶಾಲೆಟ್ ಮೊಂತೆರೋ ಇವರಿಂದ ಒಂದೆರಡು ಮಾತು. ಕಾರ್ಯದರ್ಶಿಯವರೇ, ಪದಾಧಿಕಾರಿಯವರೇ ಹಾಗೂ ಸರ್ವ ಸದಸ್ಯರೇ, ನಾನು ಪ್ರಪ್ರಥಮವಾಗಿ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ನಮಗೆ ಈ ವೇದಿಕೆಯನ್ನು ಬಿಟ್ಟುಕೊಟ್ಟದಕ್ಕೆ, ಆರೋಗ್ಯ ಇಲಾಖೆ ಮಾಹಿತಿ ನೀಡಲು ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷರಿಗೆ, ಕಾರ್ಯದರ್ಶಿಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಯಾಕಂತ ಹೇಳಿದರೆ ಮೇಡಮ್ ಭಾಳ ಬ್ಯುಸಿ ಇದ್ದರು. ನಮ್ಮ ಅಧ್ಯಕ್ಷರು ಬಂದು ಕೇಳುವಾಗ ಮೇಡಮ್ ಯಾವ ಕೆಲಸ ಒತ್ತಡದಲ್ಲಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಮೇಡಮ್ ಹತ್ರ ಹೇಳಿದೆ, ಮೇಡಮ್ ಈಗೀಗೆ ಒಂದು ಅವಕಾಶ ಉಂಟು, ನೀವೆರಡು ಮಾತಾಡ್ಬೋದು. ಯಾವುದರ ಬಗ್ಗೆ ಸಿಸ್ಟರ್ ಅಂತ ಕೇಳಿದರು. ಸಾಂಕ್ರಾಮಿಕ ರೋಗಗಳ ಬಗ್ಗೆ. ಮತ್ತು ನನಗೆ ಗೊತ್ತಾಯಿತು ಬರುವ ತಿಂಗಳು ಅವರು ಹೈಯರ್ ಎಜುಕೇಷನ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರಂತ. ಆದರೂ ಹಿಂದೆ ಮುಂದೆ ನೋಡದೆ ನಮಗೆ ಸಂಕ್ಷಿಪ್ತವಾಗಿ, ಸ್ಥಳೀಯವಾಗಿ, ಮನದಟ್ಟಾಗುವ ರೀತಿಯಲ್ಲಿ ವಿವರವಾಗಿ ನಮಗೆ ಮಾಹಿತಿ ನೀಡಿದ್ದಕ್ಕಾಗಿ ನಾನು ಮೇಡಮ್ಗೂ ಥ್ಯಾಂಕ್ಸ್ ಹೇಳ್ತೇನೆ. ಈಗ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನೀರಿನ ಮೂಲಕ ಇರ್ಬೋದು,
ಗಾಳಿ ಮೂಲಕ ಇರ್ಬೋದು, ಆಹಾರ ಪ್ರತಿಯೊಂದು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈಗ ಮಳೆ ಸೀಸನ್ ಆದ ಕಾರಣ ನಾನು ಡೆಂಗ್ಯೂ ಬಗ್ಗೆ ನಾನು 2 ಮಾತಾಡಲೇಬೇಕು. ಯಾಕಂತ ಹೇಳಿದರೆ ನಮ್ಮಲ್ಲಿ ಸ್ವಲ್ಪ ಸಿಬ್ಬಂದಿ ಕೊರತೆ ಇರುವ ಕಾರಣ ನಾವು ಹೊರಗಡೆಯಿಂದ ಪ್ರತಿ ಶುಕ್ರವಾರ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜಿಸಿದ್ದಾರೆ. ನಮ್ಮ ಸಿಬ್ಬಂದಿಗಳು ಮನೆ ಭೇಟಿ ಹೋದಾಗ ಏನಾಗ್ತದೆ ಅಂತ ಹೇಳಿದರೆ, ನಾನು ಸೂಪರ್ವೈಸರ್ ಆಗಿ ಹೋಗ್ತಾ ಇದ್ದೇನೆ, ನಮ್ಮ ಮನೆ ಸುತ್ತಮುತ್ತ ಒಡೆದ ಬಾಟ್ಲಿ ಇರ್ಬೋದು, ತೆಂಗಿನ ಚಿಪ್ಪು ಇರ್ಬೋದು, ಅಥವಾ ಐಸ್ ಕ್ರೀಮ್ ಕಪ್ ಇರ್ಬೋದು, ಟೈರ್ಗಳಿರ್ಬೋದು, ಎಲ್ಲಂದರ ಕಡೆ ನೀರಿದೆ. ಇದು ನಮ್ಮ ಡೆಂಗ್ಯೂ ಸೊಳ್ಳೆ ಶುದ್ಧ ನೀರಲ್ಲಿ ಸೊಳ್ಳೆ ಬ್ರೀಡ್ ಆಗುವಂಥದ್ದು. ಆ ಶುದ್ಧ ನೀರು ನಮ್ಮ ಮನೆ ಸುತ್ತಮುತ್ತ ನೀರನ್ನಿಟ್ಟುಕೊಂಡು ನಾವು ಮನೆ ಕಡೆ ಹೋಗುವಾಗ ನೀವು ನಮಗೆ ಹೇಳಬೇಡಿ ಚರಂಡಿ ಕ್ಲೀನ್ ಮಾಡಿ ಅಂತ. ಈಗ ಚರಂಡಿ ಕ್ಲೀನ್ ಮಾಡುವ ಕೆಲಸ ನಾವು ಅವ್ರಿಗೆ ವಿವರವಾಗಿ ತಿಳಿಸ್ತೇವೆ. ನಾವು ಆರೋಗ್ಯ ಇಲಾಖೆಯಿಂದ ಬಂದಿದ್ದೇವೆ, ನಮ್ಮ ಕೆಲಸ ಇದಲ್ಲ, ನೀವು ನಮಗೆ ಹೇಳಬೇಡಿ ಮೇಡಮ್, ನೀವು ಅವರಿಗೆ ಹೇಳಿ ಅಂತ. ನಾನು ಇದಕ್ಕೆ ಯಾಕೆ ಉತ್ತರ ನಿಮ್ಮ ಮುಂದೆ ಇಡ್ತೇನೆ ಅಂತ ಹೇಳಿದರೆ, ಯಾವುದೇ ಸೊಳ್ಳೆ, ನಾನು ಮೊನ್ನೆ ಚೆಂಬುಗುಡ್ಡೆಗೆ ಹೋದೆ. ಚೆಂಬುಗುಡ್ಡೆಯಲ್ಲಿ ಒಂದು ಮನೆ ಇದೆ, ತುಂಬ ಓಲ್ಡ್ ಏಜಿನವರು ಪಾಪ. ಆ ಮನೆ ಮುಂದುಗಡೆ ಬೀಗ ಹಾಕಿದೆ ಮನೆಗೆ. ಆ ಮನೇಲಿ ಯಾರೂ ವಾಸ ಇಲ್ಲ. ಒಂದು ಫ್ರಿಡ್ಜ್ ಇಟ್ಟಿದ್ದಾರೆ, ಅದು ಓಪನ್ ಇಟ್ಟಿದ್ದಾರೆ. ಇಡೀ ನೀರಿದೆ, ಲಾರ್ವ ಉಂಟು, ಒದ್ದಾಡ್ತಾ ಉಂಟು. ಅವ್ರಿಗೆ ತೋರಿಸ್ತಾ ಇದ್ದೆ ನಾನು, ನೋಡಿ ಅಮ್ಮ ಅದು ಸೊಳ್ಳೆ ಇದೆ. ಮೇಡಮ್ ಅದು ನಮ್ದಲ್ಲ ಅವರದು. ನಾನು ಒಂದು ಮಾತು ಹೇಳಿದೆ, ನೋಡಿ ಅಮ್ಮ ಆ ಸೊಳ್ಳೆ ಮನೆ ಯಜಮಾನನ ಹುಡುಕಿ ಹೋಗುವುದಿಲ್ಲ, ಆ ಸೊಳ್ಳೆ ಕಚ್ಚುವುದು ಮೊದಲು ನಮಗೆ. ಒಂದು ಡೆಂಗ್ಯೂ ಸೊಳ್ಳೆ 500 ಮೀಟರ್ ಓಡಾಡ್ತದೆ. ಹಾಗಾದರೆ ನಾವು ಆ ನೀರನ್ನು ತುಂಬಿಸಿಡುವುದು ಒಳ್ಳೆಯದಾ ಅಥವಾ ಮನೆ ಯಜಮಾನನನ್ನು ನಾವು ಕಾಯ್ದು ಒಳ್ಳೆಯದಂತ ನಾವೇ ಉತ್ತರ ಕೊಡಬೇಕಾಗ್ತದೆ. ಏನು ಹೇಳ್ತೀರಿ ಇದಕ್ಕೆ? ಎಲ್ಲಿ ಸಹ ನೀರಲಿ. ಈಗ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ, ನನ್ನ ಮನೆ ಅಕ್ಕಪಕ್ಕ ನೋಡಿದರೂ ಒಮ್ಮೊಮ್ಮೆ ನೀರಿರ್ತದೆ. ಯಾಕಂತ ಹೇಳಿದರೆ ನಾನು 1 ವಾರ ನೋಡಬೇಕಾದ್ರೆ ನಮ್ಮ ಮಳೆಯ ನೀರು ಹರಿಲಿಕ್ಕೆ ಬಕೆಟನ್ನು ಇಡುವಾಗ ಒಂದು 4 ದಿವಸ ಆಗುವಾಗ ಫುಲ್ ಅದರಲ್ಲಿ ಲಾರ್ವ ಇರ್ತದೆ. ಈ ಲಾರ್ವದು ನಮಗೆ ಪರಿಚಯ ಉಂಟ ಇಲ್ಲ ಅಂತ ಗೊತ್ತಿಲ್ಲ. ನಾವು ಮನೆ ಭೇಟಿಗೆ ಹೋಗುವಾಗ ಮಾತ್ರ ಲಾರ್ವನ್ನು ಕೊಂಡೋಗ್ತೇವೆ, ಕೆಮಿಕಲ್ ಆಗ್ತೇವೆ. ಕೆಲವು ಕಡೆ ನಮಗೆ ಮನೆ ಕಡೆ ಹೋಗೋ ಸ್ಪಂದಿಸ್ತಿಲ್ಲ. ಹಾಗಾದ್ರೆ ನಾವು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮಿಂದ ಆಗುವಂಥದ್ದು, ನಮಗೂ ಟೆಮಿಫೋಸ್ ಒಂದು ರಾಸಾಯನಿಕ ನಮಗೆ ಸಪ್ಲೈ ಮಾಡ್ತಾರೆ, ಅಲ್ಲಿ ಹಾಕ್ತೇವೆ, ಅವರಿಗೆ ಸ್ವಲ್ಪ ವಿಷಯ ತಿಳಿಸ್ತೇವೆ, ನಾವು ಮುಂದಕ್ಕೆ ಹೋಗ್ತೇವೆ. ಮತ್ತು ಮನೆಯಲ್ಲಿ ಗ್ರೈಂಡರ್ ಕಲ್ಲು ಏನಿದೆ ನೋಡಿ, ಹರಿಯುವ ಕಲ್ಲು, ಅದು ಹೊರಗಡೆ ಇರ್ತಾರೆ. ದಯಮಾಡಿ ಅದನ್ನೊಂದು ಕೌಚ್ ಹಾಕಲಿಕ್ಕೆ ನಾನು ನನ್ನ ಕಣ್ಣಿಗೆ ರಿಕ್ವೆಸ್ಟ್ ಮಾಡಿ. ಯಾಕಂತ ಹೇಳಿದರೆ ಈ ತಿಂಗಳಿಂದ ಮೊನ್ನೆಯಿಂದ ಕಂಟಿನ್ಯೂಸ್ ಮಳೆ ಬರ್ತಾ ಉಂಟು. ಮಳೆ ಕಂಟಿನ್ಯೂ ಬಂದರೆ ನಮಗೆ ಸಮಸ್ಯೆ ಇಲ್ಲ. ನಿಂತು ಮಳೆ ಬರುವಾಗ ಈ ಬಿಸಿಲಿನ ಏನು ಇದು ಪ್ರತಿಕೂಲ, ಅದಕ್ಕೆ ವಾತಾವರಣ, ಅದಕ್ಕಾಗಿ ನಮಗೆ ಮಳೆ ಹರಿದು ಹೋಗೋ ಕಂಟಿನ್ಯೂಸ್ ಮಳೆ ಬರುವಾಗ ನಾವು ಅಷ್ಟು ಟೆನ್ಷನ್ ಮಾಡೋದಿಲ್ಲ. ಈ ಡೆಂಗ್ಯೂ ಸೊಳ್ಳೆಗೆ ಏನು ಗೊತ್ತಾ, ಒಂದು 5 ml ನೀರು ಸಾಕಾಗ್ತದೆ. ಇದು ನಮಗೆ ಗೊತ್ತುಂಟಿಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೂ ಇಲಾಖೆಯಲ್ಲಿ 36 ವರ್ಷ ಕೆಲಸ ಮಾಡಿದವಳಿಗೆ ನನಗೆ ಇತ್ತೀಚೆಗೆ ಒಂದು 4 ವರ್ಷಗಳ ಹಿಂದೆ ವಿಷಯ ಗೊತ್ತದ್ದು. ಖಾಲಿ 5 ml ನೀರು, ಒಂದು ಸಿರಿಂಜ್ ಎಳೆಯುವಷ್ಟು ಅಷ್ಟು ನೀಡಿದರೆ ಒಂದು ಸೊಳ್ಳೆ ಬ್ರೀಡ್ ಆಗಲಿಕ್ಕೆ, ಲಾರ್ವೆ ಇಡಲಿಕ್ಕೆ, ಮೊಟ್ಟೆ ಇಡಲಿಕ್ಕೆ ಅಷ್ಟೇ ಸಾಕು. ದಯಮಾಡಿ ಯಾವುದೇ ನೀರಾಗಲಿ ಸುತ್ತಮುತ್ತ ನಿಲ್ಲದಾಗಿ ಒಂದು ನೋಡಿಕೊಳ್ಳಿ, ಅದು ನನ್ನ ಕಡೆಯಿಂದ. ಮತ್ತು ಯಾರಿಗಾದರೂ ಜ್ವರ ಬಂದರೆ ನಾವೇ ಮನೇಲಿ ಮಾತ್ರೆ ತಗೊಳ್ಳೋದು ಬೇಡ. ನಮ್ಮ ಆರೋಗ್ಯ, ನಮ್ಮ ಆಸ್ಪತ್ರೆ ಇದೆ, ಉಚಿತವಾಗಿ ರಕ್ತ ಪರೀಕ್ಷೆ ಮಾಡ್ತಾರೆ. ಯಾವುದೇ ಜ್ವರಕ್ಕೆ, ಅದು ಮಲೇರಿಯಾ, ಡೆಂಗ್ಯೂ ಅಂತ ನಮಗೆ ಖಚಿತಪಡಿಸ್ಕೊಳ್ಬೇಕಾದ್ರೆ ರಕ್ತ ಪರೀಕ್ಷೆ ಆಗಲೇಬೇಕು. ಡಾಕ್ಟ್ರ್ ಅದನ್ನು ಯಾವ ಜ್ವರ ಅಂತ ಹೇಳದೆ ಮದ್ದು, ಅಲ್ಲಿಂದ ಅವ್ರ ಕೈಯಿಂದ ಮದ್ದು ತಗೊಂಡು ನಾವು ಟ್ರೀಟ್ಮೆಂಟ್ ತಗೊಂಡು, ಡೆಂಗ್ಯೂಗೆ ಏನಿಲ್ಲ, ಫಸ್ಟ್ ಮೇಡಮಿಗೆ ಹೇಳಿದರು, ಫಸ್ಟ್ ಸ್ಟೇಜಿಯಲ್ಲಿ ನಮಗೆ ಅದನ್ನು ಐಡೆಂಟಿಫೈ ಮಾಡಿದರೆ ಬಹಳ ಬೇಗ ಕಡಿಮೆ ಮಾಡ್ಬೋದು. ಯಾಕಂತ ಹೇಳಿದರೆ ಅದಕ್ಕೆ ನೀರಿನಂಶ ಜಾಸ್ತಿ ಬೇಕು, ಸಖತ್ ನೀರು ಕುಡಿಬೇಕು. 2ನೇದಾಗಿ ಫುಲ್ ಬೆಡ್ ರೆಸ್ಟ್. ಲಾಸ್ಟ್ ಒಂದು 2 ವರ್ಷಗಳ ಹಿಂದೆ ನಾವು ಕೇಳಿದ್ದೇವೆ, ಎಲ್ಲಿ ನೋಡಿದರೂ ಒಂದು ಪತ್ರಕರ್ತರು, ನಿಮಗೆ ಗೊತ್ತಿರ್ಬೋದು, ಇಲ್ಲಿ ನಮ್ಮ ಬೊಣ್ಣಂತಿಲ ಗ್ರಾಮದಲ್ಲಿ ನೀರ್ಮಾರ್ಗದ ನೆರೆಸ್ಟ್ ನನ್ನ ಫ್ರೆಂಡಿದು ಮಗಳ ಗಂಡ, ಸಣ್ಣ ವಯಸ್ಸು, ಮದುವೆಯಾಗಿ 2-3 ವರ್ಷ ಆದದಷ್ಟೇ. ಅವರಿಗೆ ಡೆಂಗ್ಯೂ ಜ್ವರ ಅಂತ ಗೊತ್ತಾಯಿತು, ಸ್ವಲ್ಪ ಏನು ಓಡಾಡಿದರು, ಇಮಿಡಿಯೇಟ್ ಡೆತ್ ಆದರು. ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಯಿತು. ಮೇಡಮ್ ಅದರ ಬಗ್ಗೆ ಭಾಳ ಚೆಂದ ಎಕ್ಸ್ಪ್ಲೈನ್ ಮಾಡಿದೆ. ಡೆಂಗ್ಯೂ ಜ್ವರ ಆಗಲಿ, ಮಲೇರಿಯಾ ಜ್ವರ ಆಗಲಿ, ಯಾವುದೇ ಜ್ವರ ಬರಲಿ ನಾವು ಹತ್ತಿರದ ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿಕೊಂಡು ಯಾವ ಜ್ವರ ಅಂತ ಖಚಿತಪಡಿಸಿ ವೈದ್ಯರು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ತಗೊಳ್ಳೋದೊಂದು ಕೆಲಸ ಮಾಡಿ. 2ನೇದಾಗಿ ಈಗ ಮೇಡಮ್ ಈಗ ಕ್ಯಾನ್ಸರ್ ಬಗ್ಗೆ, HPV ವ್ಯಾಕ್ಸಿನ್ ಬಗ್ಗೆ ಹೇಳಿದರು. ನಮಗೆ ಫೆಬ್ರವರಿ 28ಗೆ ಈ ಕಾರ್ಯಕ್ರಮ ಲಾಂಚ್ ಆಗಿತ್ತು. ಆಗ ನಾವೆಲ್ಲ ಶಾಲೆಗೆ ಹೋಗಿ ನಮ್ಮ ಉಳ್ಳಾಳ ಆಸ್ಪತ್ರೆಯ ಅಂಡರ್ 13 ಶಾಲೆ ಇದೆ. ಅದು ಖಾಸಗಿ ಇರ್ಬೋದು, ಅನುದಾನಿತ ಇರ್ಬೋದು, ಅನುದಾನ ಸರ್ಕಾರಿ ಇರ್ಬೋದು, ಅನುದಾನಿತ ಇರ್ಬೋದು, ಅನುದಾನ ರಹಿತ, 3 ಶಾಲೆಯಲ್ಲಿ ಸಾಧಾರಣ 590 ಮಕ್ಕಳು ನಮಗೆ ಟಾರ್ಗೆಟ್ ಮಕ್ಕಳು ಸಿಕ್ಕಿದ್ರು.
ಈಗ 3 ತಿಂಗಳಲ್ಲಿ ನಾನೇ ಸ್ವತಃವಾಗಿ ಡಾಕ್ಟರ್ ಫಾತಿಮಾ ಶಾಲಾ ಮೇಡಮನ್ನು ಪ್ರತಿಯೊಂದು ಶಾಲೆಗೆ ವಿಸಿಟ್ ಮಾಡಿ ಅದರ ಬಗ್ಗೆ ವಿಸ್ತಾರವಾಗಿ ಅವರು ಮಾಹಿತಿ ನೀಡಿದ್ದಾರೆ. ಈಗ ನಮ್ಮಲ್ಲಿ ಕವರ್ ಆದದ್ದು ಎಷ್ಟು ಗೊತ್ತಾ? ಖಾಲಿ 10%. ಏನು ಹೇಳ್ತೀರಿ ಇದಕ್ಕೆ? ಖಾಲಿ 10%. ಈಗ ಅವರು ಹೇಳಿದರು ಕ್ಯಾನ್ಸರ್ ಬಗ್ಗೆ. ಈಗ ಎಲ್ಲ ಮನೆಗಳ ಕುಟುಂಬದಲ್ಲಿ ನೋಡೋ ಕ್ಯಾನ್ಸರ್ ಕಾಯಿಲೆ ಅದೊಂದು ಕಾಮನ್ ಆಗಿ ಬಿಟ್ಟಿದೆ. ಇಂದಿನ ಕಾಲದಲ್ಲಿ ನಾನು ಸಣ್ಣದಿರುವಾಗ ಆ ಕಾಯಿಲೆ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತಿರಲಿಲ್ಲ. ಈಗ ನಮಗೆಲ್ಲ ಗೊತ್ತಿರೋ ವಿಷಯ, ಅದನ್ನು ಮುಂದೆ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅದರಲ್ಲಿ 4 ಹಂತಗಳಿವೆ. ಮೊದಲನೇ ಹಂತ, ಎರಡನೇ ಹಂತ ನಮಗೆ ಗೊತ್ತಿರುವ ಹಾಗೆ ಕಂಪ್ಲೀಟ್ ಅದನ್ನು ಗುಣಪಡಿಸ್ಬೋದು. 3ನೇ 4ನೇ ಹಂತಕ್ಕೆ ಹೋದ ನಂತರ ಅದು ನಾವೆಷ್ಟು ದುಡ್ಡು ಖರ್ಚು ಮಾಡಿದರೂ ನಾನು ಮುಂದಕ್ಕೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಅಷ್ಟೆ. ಅದಕ್ಕಾಗಿ ನಾವು ಹೇಳೋದು, ಈಗ HPV ವ್ಯಾಕ್ಸಿನ್ ಬಂದಿತ್ತು, ತಡೆಗಟ್ಟುವ ಉದ್ದೇಶದಿಂದ ಹೆಣ್ಮಕ್ಕಳಿಗೆ ಉಚಿತವಾಗಿ ಕೊಡುವಾಗ ನಮ್ಮಲ್ಲಿ ಅದಕ್ಕೆ ತುಂಬ ವಿಷಯ ವೈರಲ್ ಆಯಿತು, ನಮ್ಮ ಗಮನಕ್ಕೆ ಬಂತು. ಇದು ಎಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ಹಾಗಾದರೆ ನಾನು ಕೇಳೋದು ಈ ವೇದಿಕೆಯಲ್ಲಿ ನಿಂತ್ಕೊಂಡು, ನಮಗೆ ಕಾಯಿಲೆ ಬೇಕಾ ಅಥವಾ ತಡೆಗಟ್ಟಬೇಕಾ? ಯಾರು ಆನ್ಸರ್ ಮಾಡಬೇಕು? ಯಾಕೆ ಇದರ ಬಗ್ಗೆ ಸುಮ್ಮನೆ ಬೇಡವಾದರ ವೈರಲ್ ಮಾಡ್ತಿದ್ದೇವೆ? ನಾವು ನಮ್ಮ ಕುಟುಂಬದಲ್ಲಿರುವ ಮಕ್ಕಳಿಗೆ 14 ವಯಸ್ಸಾದವರಿಗೆ ಮೊದಲನೇದಾಗಿ ನಾವು ವ್ಯಾಕ್ಸಿನೇಷನ್ ಮಾಡಿದ್ದೇವೆ. ಹಾಗಾಗಿ ಇನ್ನೂ ಅವಕಾಶ ಉಂಟು. ಮೇಡಮ್ಗೆ ಹೇಳಿದಾಗೆ ಅದು ಮೇ 28ಗೆ ಕಂಪ್ಲೀಟ್ ಆಗಬೇಕಿತ್ತು. ಇನ್ನೂ ಮಕ್ಕಳು ಅದರ ಸದುಪಯೋಗವನ್ನು ಪಡೆದ ಕಾರಣ ಇನ್ನೂ 3 ತಿಂಗಳ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಇರ್ಬೋದು, ಕುಟುಂಬದಲ್ಲಿ ಇರ್ಬೋದು, ನೆರೆಕರೆ ಇರ್ಬೋದು, 14 ವರ್ಷ ಪೂರ್ತಿಯಾದ ಮಕ್ಕಳಿದ್ರೆ ದಯಮಾಡಿ, ಬೇರೆ ಕಡೆ ಮಕ್ಕಳಾದ್ರೂ ಪರವಾಗಿಲ್ಲ, ನಾವು ಭಾನುವಾರ ಸೋಮವಾರ ಅಂತ ನೋಡೋದಿಲ್ಲ, ವಾರದಲ್ಲಿ 7 ದಿವಸನೂ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ನಾವು ಕೊಡ್ತೇವೆ. ದಯಮಾಡಿ ಇದಕ್ಕೆ ಒಂದು ಸಹಕರಿಸಿ ಅಂತ ಕೇಳಿಕೊಳ್ಳುತ್ತಾ ನನಗೆ 2 ಮಾತಾಡಲು ಅವಕಾಶ ಮಾಡಿಕೊಟ್ಟಾಗೆ ತಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೆ ಬೇಕಾದಷ್ಟು ಮಾಹಿತಿಗಳನ್ನು ಕೊಟ್ಟರು. ನೀವು ಅದು ಎಷ್ಟು ತಕ್ಕೊಂಡಿದ್ದೀರಿ ತಗೊಳ್ಳಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಅದರಲ್ಲಿ ಒಳ್ಳೆಯ ಮಾಹಿತಿ ಮಾತ್ರ ನಮಗೆ ಸಿಕ್ಕಿದೆ. ಅದನ್ನು ನಾವೇ ಒಂದು ಕೇಳಿ ನಾವು ನಮ್ಮಲ್ಲೇ ಬಿಟ್ಟು ಬಿಡೋದಲ್ಲ, ನಮ್ಮ ಪರಿಸರದವರಿಗೆ, ನಮ್ಮ ಶಾಲೆಯ ಮಕ್ಕಳ ಇದ್ರೆ ಎಲ್ಲ ನಾವು ಅದನ್ನು ತಿಳಿ ಹೇಳುವುದು ನಮಗೆ ಉತ್ತಮ ಅಂತ ನಾನು ಹೇಳ್ತೇನೆ. ನಾವೆಲ್ಲರೂ ಮಹಿಳೆಯರು, ನಮ್ಮ ಮಕ್ಕಳು, ಶಾಲೆಯ ಮಕ್ಕಳು, ಎಲ್ಲ ಮಕ್ಕಳು ನಮ್ಮವರಂತ ಭಾವಿಸಿ ನಾವು ಏನು ನಮ್ಮಿಂದ ಆಗ್ತದೆ ಆ ಸಹಾಯವನ್ನು ನಾವೊಂದು ಮಹಿಳಾ ಒಕ್ಕೂಟದ ನಮ್ಮ ಮಹಿಳೆಯರು ಎಲ್ಲರೂ ಸೇರಿಕೊಂಡು ಅದನ್ನು ಮಾಡಿಕೊಂಡು ಹೋಗುವಂತ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಈಗ ನಾನು ನಮ್ಮ ಒಕ್ಕೂಟದ ಬಗೆಯಲ್ಲಿ ಸಣ್ಣದೊಂದು ಚುಟುಕು ಒಂದು ಕವನ ಅಂತ, ನಾನು ಕವಿಯಲ್ಲ, ಒಂದು ಸಣ್ಣ ಒಂದು ಇದು ಹೇಳ್ತಾ ಇದ್ದೇನೆ. ವಾಯಿತು ಮಗು ಒಂದು ಜನನವಾಯಿತು ಸಂಭ್ರಮದ ಸ್ವಾಗತದೊಂದಿಗೆ. ಮಗು ಒಂದು ಜನನವಾಯಿತು ಸಂಭ್ರಮದ ಸ್ವಾಗತದೊಂದಿಗೆ. ಪುಟ್ಟ ಪುಟ್ಟ ಹೆಜ್ಜೆಯ ನಿಡುತ್ತಾ ಎದ್ದು ನಿಲ್ಲಲು ಶಕ್ತವಾಯಿತು. ಪುಟ್ಟ ಪುಟ್ಟ ಹೆಜ್ಜೆಯ ನಿಡುತ್ತಾ ಎದ್ದು ನಿಲ್ಲಲು ಶಕ್ತವಾಯಿತು. ಮಗು ಒಂದು ಜನನವಾಯಿತು ಸಂಭ್ರಮದ ಸ್ವಾಗತದೊಂದಿಗೆ. ಮಗು ಒಂದು ಜನನವಾಯಿತು ಸಂಭ್ರಮದ ಸ್ವಾಗತದೊಂದಿಗೆ. ನಿಮ್ಮೆಲ್ಲರ ಕನಸಿನ ಕೂಸು, ಜಾತಿ ಮತ ಭೇದವಿಲ್ಲದ ಕೂಸು. ನಿಮ್ಮೆಲ್ಲರ ಕನಸಿನ ಕೂಸು, ಜಾತಿ ಮತ ಭೇದವಿಲ್ಲದ ಕೂಸು. ನಾವೆಲ್ಲರೂ ಜೊತೆಯಾಗೋಣವೆಂದಿತು, ಅಕ್ಕ ತಂಗಿಯರನ್ನು ಒಂದುಗೂಡಿಸಿತು. ನಾವೆಲ್ಲರೂ ಜೊತೆಯಾಗೋಣವೆಂದಿತು, ಅಕ್ಕ ತಂಗಿಯರನ್ನು ಒಂದುಗೂಡಿಸಿತು. ಮಗು ಒಂದು ಜನನವಾಯಿತು ಸಂಭ್ರಮದ ಸ್ವಾಗತದೊಂದಿಗೆ. ಮಗು ಒಂದು ಜನನವಾಯಿತು ಸಂಭ್ರಮದ ಸ್ವಾಗತದೊಂದಿಗೆ. ಅಕ್ಕ ತಂಗಿಯರನ್ನು ಒಂದುಗೂಡಿಸಿತು. ಕೂಡಿ ನಲಿಯೋಣ ಆಡಿ ಕುಣಿಯೋಣ ಸಂತೋಷದ ಈ ದಿನವೆಂದಿತು. ಕೂಡಿ ನಲಿಯೋಣ ಆದಿ ಕುಣಿಯೋಣ ಸಂತೋಷದ ಈ ದಿನವೆಂದಿತು. ಅದುವೇ ನಮ್ಮ ಉಳ್ಳಾಲ ಮಹಿಳಾ ಒಕ್ಕೂಟ. ಅದುವೇ ನಮ್ಮ ಉಳ್ಳಾಲ ಮಹಿಳಾ ಒಕ್ಕೂಟ. ತಮಗೆಲ್ಲರಿಗೂ ಧನ್ಯವಾದ. ಸಾಂಕ್ರಾಮಿಕ ರೋಗಗಳು ಹಾಗೂ ಅದರ ಉಪಶಮನ ಹೇಗೆ ಅಂತೇಳಿ ನಮಗೆ ಇಷ್ಟು ಹೊತ್ತು ಡಾಕ್ಟರ್ ಶ್ರುತಿ ಇವರು ತಜ್ಞ ವೈದ್ಯರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳು. ಶಾಲಿಟ್ ಮೊಂತೆರೋ ಸೀನಿಯರ್ ಹೆಲ್ತ್ ಆಫೀಸರ್ ಇವರು ಕೂಡ ನಮಗೆ ಪರಿಸರ ಸ್ವಚ್ಛತೆಯ ಬಗ್ಗೆ ಬಹಳಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸೂಕ್ತವಾಗಿ ಅನುಸರಿಸಿಕೊಂಡು ಹೋದರೆ ಉತ್ತಮ. ಇವರಿಗೆ ಕೂಡ ನಮ್ಮ ತಾಲೂಕು ಮಹಿಳಾ ಮಂಡಲ ಒಕ್ಕೂಟ ಇದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿಕೊಂಡು ನಮ್ಮ ಉಳ್ಳಾಲ ಮಹಿಳಾ ಮಂಡಲ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶ್ರೀಮತಿ ಜಯಂತ ಕಾರ್ಯದರ್ಶಿ ಇವರಿಗೆ ಕೂಡ ಧನ್ಯವಾದಗಳು. ಬಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಎಲ್ಲ ಸಭಿಕರಿಗೆ, ಎಲ್ಲ ಮಹಿಳೆಯರಿಗೆ ಹಾಗೂ ಇಲ್ಲಿ ಈ ಸಭೆಯನ್ನು ಚಂದಗಾಣಿಸಿಕೊಟ್ಟ ಎಲ್ಲರಿಗೆ
ತಾಲೂಕು ಮಹಿಳಾ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾಧ್ಯಮದ ಅವರು ಬಂದದ್ದು ನಮ್ಮ ಎಲ್ಲ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಒಂದು ಪ್ರಸಾರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಒಂದು ಹೊಸಕುರಲ್ ಬಳಗ, ಮತ್ತೊಂದು ನಮ್ಮ ಉಳ್ಳಾಲವಾಣಿ ಅವರಿಬ್ಬರು ಕೂಡ ಬಂದಿದ್ದಾರೆ. ಅವರಿಬ್ಬರಿಗೂ ಕೂಡ ಧನ್ಯವಾದಗಳು. ಹಾಗೆ ಇಲ್ಲಿ ಸಮುದಾಯ ಭವನವನ್ನು ಇಲ್ಲಿ ನಮಗೆ ಪ್ರತಿ ತಿಂಗಳ ಸಭೆ ನಡೆಸಿಕೊಡ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟು, ಇವತ್ತಿನ ಈ ಕಾರ್ಯಕ್ರಮಕ್ಕೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟು, ಇಲ್ಲಿ ಮೊದಲಾಗಿ ನಮಗೆ ಸಭೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಆಗಿನ ಸ್ಪೀಕರ್ ಆದಂಥ ಈಗಿನ ಸಚಿವರಾದಂಥ UT ಖಾದರ್ ಅವರು, ಅವರಿಂದಾಗಿ ನಾವು ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗ್ತದೆ. ಪ್ರತಿ ತಿಂಗಳ ಸಭೆಯನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ಆಗ್ತದೆ. ಅವರಿಗೂ ಕೂಡ ನಮ್ಮ ಒಕ್ಕೂಟದ ವತಿಯಿಂದ ಧನ್ಯವಾದಗಳು. ಹಾಗೆ ನಮ್ಮೆಲ್ಲ ಬಂಧುಗಳಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೋಹನ್ ಶೆಟ್ಟಿ, ಅಸಿಸ್ಟೆಂಟ್ ASI, ಇವರು ವೇದಿಕೆಗೆ ಬರಬೇಕಾಗಿ. ಅಧ್ಯಕ್ಷರು ಉಳ್ಳಾಲ ತಾಲೂಕು ಒಕ್ಕೂಟದ ಅಧ್ಯಕ್ಷರು ದೇವಕಿ ರಾಘವ, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿದರು. ಹಾಗೆಯೇ ಉಳ್ಳಾಲ ತಾಲೂಕು ಒಕ್ಕೂಟದ ಕಾರ್ಯದರ್ಶಿ ಯಶಿಂದ, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿದೆ. ಸೈಬರ್ ಕ್ರೈಮ್ ಹಾಗೂ ಉಳ್ಳಾಲದ ಇತರ ಚಟುವಟಿಕೆಗಳು, ಇದರ ಬಗ್ಗೆ, ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ತಾವು ಇಬ್ಬರು ಕೂಡ ಮಾಹಿತಿಯನ್ನು ಕೊಡಬೇಕಾಗಿ ವಿನಂತಿ. ಉಳ್ಳಾಲ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ವತಿಯಿಂದ ಒಂದು ಹೂವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಸಿದ್ದೇನೆ. ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿದ ಉಳ್ಳಾಲ ತಾಲೂಕು ಮಹಿಳಾ ಮಂಡಳಿಗರ ಒಕ್ಕೂಟ ರಿಜಿಸ್ಟರ್ಡ್ ಉಳ್ಳಾಲ ತಾಲೂಕು ಮಂಗಳೂರು ದಕ್ಷಿಣ ಕನ್ನಡ ಇದರ ಎಲ್ಲ ಅಧ್ಯಕ್ಷರು, ಸರ್ವ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ನನ್ನ ವೈಯಕ್ತಿಕ ಹಾಗೂ ನಮ್ಮ ಉಳ್ಳಾಲ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರು, PSI ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಿದ್ದೇನೆ. ನಾನು ಈ ಮೊದಲು 2 ಬಾರಿ ಇಲ್ಲಿ ಕೆಲಸ ಮಾಡಿ ಹೋದವನು. ಈಗ ಮೊನ್ನೆ ಅಷ್ಟೇ 1.5 ತಿಂಗಳ ಹಿಂದೆ ವಾಪಸ್ ಇಲ್ಲಿಗೆ ನಾನು ಬಂದಿದ್ದೇನೆ. ಪ್ರಸ್ತುತ ಪರಿಸ್ಥಿತಿಗಳ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಗಳಿದೆ. ಯಾಕೆ ಅಂತ ಹೇಳಿದರೆ ಅದವಳು ಮುಖ್ಯ. ನಾವು ಏನಿದ್ರು ಕೂಡ ನೆಕ್ಸ್ಟ್ ಒಂದು. ಎರಡನೇದಾಗಿ ನನ್ನ ವೈಯಕ್ತಿಕ ವಿಚಾರ ನಾನು ಹೇಳಬೇಕಾದರೆ, ನಂದು ಏನಿದ್ರು ಕೂಡ ಅದು ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು ಕೊಟ್ಟಂತ ನನಗೆ ಒಂದು ರೀತಿಯ ಒಂದು ವರ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾವು ದಿನದ ಹೆಚ್ಚಾಗಿ 24 ಗಂಟೆ ಹೊರಗಡೆ ಇರ್ತೀವಿ. ನಾವು ನಮ್ಮ ಇಲಾಖೆಯ ಹಿರಿಯ ಮೇಲಾಧಿಕಾರಿಗಳು ತಿಳಿಸಿದಂಥ ಕರ್ತವ್ಯಗಳನ್ನು ಪರಿಪಾಲನೆ ಮಾಡುವಂಥದ್ದು. ಆದ್ದರಿಂದ ನಾನು ಎಲ್ಲಿ ಹೋದರೂ ಅಷ್ಟೇ ಪ್ರಥಮವಾಗಿ ಮಹಿಳೆಯರಿಗೆ ನಾನು ಗೌರವ ಕೊಡ್ತೇನೆ. ಯಾಕಂತ ಹೇಳಿದರೆ ಆ ಮನೆಯ ಯಜಮಾನ ಅಲ್ಲ, ನಲ್ಲೆಕ್ಕದಲ್ಲಿ ಯಜಮಾಂತಿ ತಾಯಿ ಅಥವಾ ಹೆಂಡತಿ ಸರಿದ್ರೆ ಆ ಮನೆ ಸುಸೂತ್ರವಾಗಿ ನಡೆದುಕೊಂಡು ಹೋಗ್ತದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾವು ಇಲಾಖೆಯಲ್ಲಿ ಕಂಡುಕೊಂಡ ಸತ್ಯ ಹಾಗೂ ನಮ್ಮ ಜೀವನದಲ್ಲಿ ನೋಡಿಕೊಂಡು ಬಂದಂಥ ಸತ್ಯ. ಪ್ರಥಮವಾಗಿ ನಾವು ಸಣ್ಣದಿರ್ಬೇಕಾದ್ರೆ ನಮ್ಮನ್ನು ತಾಯಿ ಬೆಳೆಸಿದಳು. ಆ ನಂತರ ನಮ್ದು ಏನಿದ್ರು ಕೂಡ ಅದು ಯಾಕಂತ ಹೇಳಿದ್ರೆ ಅನ್ಯೋನ್ಯತೆ ಅಂತ ಹೇಳಬೇಕು. 50-50 ಗಂಡ ಹೆಂಡತಿ ಅಷ್ಟು ಅನ್ಯೋನ್ಯತೆ ಇದ್ರೆ ಮಾತ್ರ ಅದು ಇದಾಗ್ತದೆ. ಕೆಲವು ಸಲ ಏರುಪೇರುಗಳಾಗುತ್ತೆ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಸಮಸ್ಯೆಗಳು ಅಥವಾ ಕೆಲವು ವಿಧಗಳು ಅಥವಾ ಕೆಲವು ವಿಚಾರಗಳು ಇರ್ತದೆ. ಸೊ ಆ ವಿಚಾರ ಅಲ್ಲಿ ಇಟ್ಟುಕೊಳ್ಳುವ. ಮೊದಲನೇದಾಗಿ ಈಗ ಪ್ರಸ್ತುತ ಜನಜೀವನದಲ್ಲಿ ಎಲ್ಲರೂ ಈ ಸೈಬರ್ ಕ್ರೈಮಿನ ಬಗ್ಗೆ ತುಂಬ ಜಾಗೃತರಾಗಬೇಕು. ಸೈಬರ್ ಕ್ರೈಮ್ನ ಬಗ್ಗೆ ಪೊಲೀಸ್ ಇಲಾಖೆ ಪದೇ ಪದೇ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇರ್ತದೆ. ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ಹಾಗೂ ನಮ್ಮ ಪ್ರತಿಯೊಂದು ಠಾಣಾ ಮಟ್ಟದಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮನ್ನು ಅಲ್ಲಲ್ಲಿ ಕೊಡ್ತಿದ್ದೆವು. ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಎಲ್ಲರಲ್ಲೂ ಕೂಡ
ನನ್ಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಆಂಡ್ರಾಯ್ಡ್ ಸೆಟ್ ಇರ್ತದೆ. ಈಗ ಬೇಸಿಕ್ ಮೊಬೈಲ್ ಸಣ್ಣ ಸೆಟ್ ಯಾರ ಹತ್ರ ಇಲ್ಲ. ಈ ಮೊಬೈಲ್ ಒಂದು ಲೆಕ್ಕದಲ್ಲಿ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ನಮಗೆ. ಸಾಧಾರಣವಾಗಿ ಇದರಿಂದ ನಮಗೆ ತುಂಬಾ ಒಳ್ಳೆಯದು ಕೂಡ ಆಗ್ತದೆ, ತುಂಬಾ ಕೆಟ್ಟದ್ದು ಕೂಡ ಆಗ್ತದೆ. ಅಂದ್ರೆ ಅದು ವಿಚಾರ ಇಷ್ಟೇ, ಯಾವುದನ್ನು ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡು ಮಾಡಿಕೊಂಡು ಹೋದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರ್ತದೆ ಅಂತ ಹೇಳುವ ಭಾವನೆ ನನ್ನದು. ಪ್ರತಿಯೊಬ್ಬರದ್ದು ಕೂಡ ಈಗ ದುಡ್ಡು ಎಲ್ಲಿದೆ ಕೇಳಿದ್ರೆ ನಾನು ಯಾರಿಗೆ ಕೇಳ್ತೇನೆ, ಅಮ್ಮ ನಿಮ್ಮ ದುಡ್ಡು ಎಲ್ಲಿದೆ? ಇಲ್ಲ, ನಿಮ್ಮ ದುಡ್ಡು ಎಲ್ಲಿ ಇರ್ತದೆ? ಬ್ಯಾಂಕಲ್ಲಿ ಇರ್ತದೆ. ನಿಮ್ಮ ಮೊಬೈಲ್ ಉಂಟಾ? ಉಂಟು. ಅದು ನಿಮ್ಮ ಮೊಬೈಲಲ್ಲಿ ಆ ನಂಬರ್ ಆ್ಯಡ್ ಆಗಿದೆ ಅಥವಾ ನಿಮ್ಮ ಮಗಳ ನಂಬರಲ್ಲಿ ಆ್ಯಡ್ ಆಗಿದೆ? ನಿಮ್ಮ ಮೊಬೈಲಲ್ಲಿ ಆ್ಯಡ್ ಆಗಿದೆ. ಸೊ ನಿಮ್ಮ ಮೊಬೈಲಲ್ಲಿ ಆ್ಯಡ್ ಆದ್ರಿಂದ ನಿಮ್ಮ ದುಡ್ಡು ಈಗ ಬ್ಯಾಂಕಲ್ಲಿ ಹೆಸರಿಗೆ ಮಾತ್ರ ಬ್ಯಾಂಕಲ್ಲಿ ಇದೆ. ಏನು, ನಮ್ಮ ಮನಸ್ಸಲ್ಲಿ ನಮ್ಮ ದುಡ್ಡು ಬ್ಯಾಂಕಲ್ಲಿ ಶಾಶ್ವತ ಆಗಿದೆ ಅಂತ. ಬಟ್ ಆ ಎಲ್ಲ ಇರೋದು ನಿಮ್ಮ ಮೊಬೈಲಲ್ಲಿ. ಅದು ನಿಮ್ಮ ಗೂಗಲ್ ಪೇ ಆಗ್ಬೋದು ಅಥವಾ ನಿಮ್ಮ ಇದು ಇನ್ನಿತರ ಯಾವುದೇ ಫೋನ್ ಪೇ ಅಥವಾ ಇನ್ನಿತರ ಯಾವುದೇ ಒಂದು ಆಕ್ಸರೀಸ್ ಮೇಲೆ ಇರ್ತದೆ ಅದು. ಸೊ ನೀವುಗಳು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಕೆಲವು ಸಲ ಈಗೀಗ ಅದು ಕಮ್ಮಿ ಆಗಿದೆ. ಮುಂಚೆಲ್ಲ ನಮಗೆ ಹೆಚ್ಚಿಗೆ ಆಗಿ ಈ ನಿಮ್ಮದು ಬ್ಯಾಂಕಿಂದ ಫೋನ್ ಮಾಡಿ ಹೇಳಿದಾಗೆ ಆಚೀಚೆ ಆಗಿದೆ, ನಿಮ್ಮ ಪಾಸ್ಬುಕ್ ವೇರಿಯೇಷನ್ ಕಂಡು ಬರ್ತಾ ಇದೆ, ಆಮೇಲೆ ನಿಮ್ಮ ATM ಕಾರ್ಡಿದು ಯಾವುದೋ ಒಂದು ನಂಬರ್ ಸ್ವಲ್ಪ ಇದಾಗಿದೆ, ನಿಮ್ಮದು ಏನೋ ಬ್ಲಾಕ್ ಆಗಿದೆ, ನೋಡಿ ನಾವೊಂದು ಪಿನ್ ಕಳಿಸಿರ್ತೇವೆ, ದಯವಿಟ್ಟು ನಮಗೆ ತಿಳಿಸಿ ಅಂತೇಳಿ. ಹಾಗೆಲ್ಲ ಗೊತ್ತಿಲ್ಲದವರು ಅದನ್ನೆಲ್ಲ ಕೊಡ್ತಿದ್ರು ಒಂದು. ಆಮೇಲೆ ಕೆಲವರೆಲ್ಲ ATM ಕಾರ್ಡಲ್ಲೆಲ್ಲ ಅದರ ನಂಬರ್, ನಮ್ಮ ಸೀಕ್ರೆಟ್ ನಂಬರ್ ಇರ್ತದೆ, 4 ಅಥವಾ 6 ಡಿಜಿಟ್ ನಂಬರ್ ಇರ್ತದೆ, ಅದನ್ನೆಲ್ಲ ಬರೀತಿದ್ರು. ಸೊ ಅದೆಲ್ಲ ಮಿಸ್ ಆದಾಗ ಅದೆಲ್ಲ ಅದರಿಂದಾಗಿ ಇದರಿಂದಾಗಿ ದುಡ್ಡೆಲ್ಲ ಹೋಗ್ತಾ ಇತ್ತು. ಮತ್ತೆ ಕೆಲವರು ಕ್ರೆಡಿಟ್ ಕಾರ್ಡ್ ನಿಜವಾಗಿ ನಮಗೆ ಅಗತ್ಯ ಇಲ್ಲ ಅಂತ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಎಲ್ಲ ಅಗತ್ಯ, ನಮ್ಮಂಥವ್ರಿಗೆ ಸಾಧಾರಣವಾಗಿ ಅದರ ಅಗತ್ಯ ಇಲ್ಲ ಅಂತೇಳಿ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಈ ನಮ್ಮ ATM ಕಾರ್ಡ್ಗಿಂತ ದೊಡ್ಡ ಡೇಂಜರ್. ATM ಕಾರ್ಡಲ್ಲಿ ಪಿನ್ ಗೊತ್ತಿಲ್ಲದಿದ್ರೆ ಸಾಧಾರಣ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲವು ಸ್ವೈಪ್ ಮಾಡಿದಲ್ಲಿ ಹೋಗ್ತದೆ ದುಡ್ಡು. ಬಟ್ ಈ ಕ್ರೆಡಿಟ್ ಕಾರ್ಡ್ ಅದರಲ್ಲಿ ಯಾವ್ದು ಕೂಡ ನೀವು ಎಲ್ಲಿ ಎಷ್ಟು ಬೇಕಾದ ಪರ್ಸನ್, ಅದು ನಿಮಗೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದ ನಂತರ ಮಾತ್ರ ಗೊತ್ತಾಗ್ತದೆ ವಿನ ಇಲ್ಲದ್ರೆ ಗೊತ್ತಾಗೋದಿಲ್ಲ. ಮತ್ತೆ ಮೊಬೈಲ್, ಈ ಕೆಲವರದ್ದು ಮೊಬೈಲ್ ಬಿದ್ದು ಹೋಗುತ್ತದೆ ಅಥವಾ ಕೆಲವು ಇದಾಗಿ ಹೋಗ್ತದೆ. ಕೆಲವರು ನಿಮ್ಮ ಮೊಬೈಲ್ಗೆ ಲಾಕ್ ಹಾಕಿರುವುದಿಲ್ಲ. ಒಂದು ಲೆಕ್ಕದಲ್ಲಿ ಲಾಕ್ ಹಾಕಿದ್ರೆ ಒಳ್ಳೇದು, ಒಂದು ಲೆಕ್ಕದಲ್ಲಿ ಕೆಟ್ಟದ್ದು. ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿಯಲ್ಲಿ ಒಬ್ಬ ಯಾರಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ, ಅವನಿಗೆ ಅಲ್ಲಿ ಯಾವ ಕೋಮದಲ್ಲಿ ಇದ್ರೆ, ಅವನ ಮನೆಯವರಿಗೆ ಯಾರಿಗಾದ್ರೂ ತಿಳಿಸ್ಬೇಕಾದ್ರೆ ಅವನ ಮೊಬೈಲಲ್ಲಿ ಏನಿರೋದಿಲ್ಲ, ಡಿಸ್ಪ್ಲೇ ಹೋದ್ರೆ ಹೋಯ್ತು. ಇಲ್ಲ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರಿಗೆ ಮಾಹಿತಿ ಕೊಟ್ಟ ನಂತರ ನಾವು ಅದರ ಏನು ಅವರ ಗಾಡಿ ನಂಬರ್, ಆ ಗಾಡಿ ನಂಬರ್ದ RC ನೋಡ್ತೇವೆ, ಮತ್ತು ಆ ವ್ಯಕ್ತಿದ ಏನಾದರೂ ID ಕಾರ್ಡ್ ಏನೋ ಉಂಟಾ ನೋಡ್ತೇವೆ. ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪೊಲೀಸ್ ಬ್ಲಾಗ್ ಅಲ್ಲೆಲ್ಲ ಹಾಕ್ಬಿಟ್ಟು ಅದನ್ನು ನಾವು ವಿಚಾರ ಮಾಡ್ಕೊಂಡು ಅವರಿಗೆ ಮನೆಯವರಿಗೆ ತಿಳಿಸ್ತೇವೆ. ಇದೊಂದು. ಯಾಕಂತ ಹೇಳಿದ್ರೆ ಈ ಪಿನ್ನಿನ ವಿಚಾರದಲ್ಲಿ ಬಂದಾಗ ಒಂದೊಂದ್ಸಲ ಓಪನ್ ಇದ್ರೆ ಇದು ಅದಕ್ಕೆ ನಾವು ಯಾವುದು ಲಾಕ್ ಮಾಡಿದ್ರೆ ನಮ್ಮ ಮೊಬೈಲ್ ಕಳೆದು ಹೋದ್ರೆ ಇನ್ನೊಬ್ಬರಿಗೆ ಸಿಕ್ಕಿದ್ರೆ ಅವರು ಅದನ್ನು ಮಿಸ್ಯೂಸ್ ಮಾಡುವಂತ ಸಾಧ್ಯತೆಗಳಿದೆ. ಸೊ ಏನಿದ್ರು ಕೂಡ ನೀವು ನಿಮ್ಮ ಯಾವುದೇ ಬೆಲೆ ಬಾಳುವ ಸ್ವತ್ತು ಹಾಗೂ ಸರ್ಕಾರದಿಂದ ನಮಗೆ ಸಿಕ್ಕಿದಂತ ರೇಷನ್ ಕಾರ್ಡ್ ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ, ಪಾಸ್ ಪುಸ್ತಕ, ಇವೆಲ್ಲ ತುಂಬಾ ಪ್ರಾಮುಖ್ಯವಾದದ್ದು. ಅದನ್ನು KSP ಆ್ಯಪ್ ಅಂತ ಹೇಳಿದ್ರೆ ಅದರಲ್ಲಿ ಮಾಡಿಕೊಡ್ತೇವೆ. ಒಂದು ಈ ಸೈಬರ್ ಕ್ರೈಮ್ ವಿಚಾರದಲ್ಲಿ ಕೆಲವರೆಲ್ಲ ಈಗ ಅಮೆಝಾನ್, ಫ್ಲಿಪ್ಕಾರ್ಟ್, ಆಮೇಲೆ ಶಾಪ್ಸಿ, ಬೇರೆ ಬೇರೆ ಇದರಲ್ಲೆಲ್ಲ ಇದು ಬುಕ್ ಮಾಡಿರುವುದಿಲ್ಲ, ಒಂದು ಯಾವುದೋ ಬಂದಿರ್ತದೆ. ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಇದರಲ್ಲಿ ಅವರ ನಿಮ್ಮ ಇದನ್ನು ಹ್ಯಾಕ್ ಮಾಡಿರ್ತಾರೆ. ಸೊ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಸಿಕ್ಕಿರ್ತದೆ, ಆ ಮೊಬೈಲ್ ನಂಬರ್ ಅನ್ನು ಹಾಕಿರ್ತದೆ. ಬೇಡ ಮೇಡಮ್, ತೊಂದರೆ ಇಲ್ಲ, ಬೇಡ ಅಂದ್ರೆ ಬೇಡ, ನಿಮ್ಗೆ ಒಂದು OTP ಬರ್ತದೆ, ಆ OTP ಕೊಡಿ ಅಂತ ಹೇಳಿ. ಆ OTP ಕೊಟ್ಟಾಗ ಕೂಡ ನಮ್ಮ ದುಡ್ಡು ಹೋಗ್ತದೆ. ಒಂದು OTP ಕೊಟ್ಟಾಗ ಕೂಡ ಹೋಗ್ತದೆ. ಮತ್ತೆ ಆದಷ್ಟು ಇದರಲ್ಲಿ ಆನ್ಲೈನ್ನಲ್ಲಿ ನೀವು ಜಾಗ್ರತೆಯಾಗಿ ಆ ಕಂಪನಿಗಳ ಬಗ್ಗೆ ತಿಳ್ಕೊಂಡು ಅದನ್ನು ಇದು ಮಾಡಿ. ಎಲ್ಲಿ ಕೂಡ ನೀವು ಮೊದಲು ಪೇ ಮಾಡ್ಲಿಕ್ಕೆ ಹೋಗಬೇಡಿ, ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಳ್ಳಿ. ಯಾಕಂತ ಹೇಳಿದ್ರೆ ಆ ಸ್ವತ್ತು ಒಂದು ವೇಳೆ ಡೌಂಗಿ ಸ್ವತ್ತು ಆದ್ರೂ ಕೂಡ ನಮ್ಮ ಮನೆಗೆ ಬಂದ ನಂತರ ನಾವು ಕೊಡೋದು. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ಬಂದಂತ ಹುಡುಗರು ನಮ್ಮ ಊರಿನವರೇ ಆಗಿರ್ತಾರೆ. ಒಂದು ಉಳ್ಳಾಲದವರು, ತೊಕ್ಕೊಟ್ಟಿನವರು, ಅಥವಾ ಕೊಣಾಜೆಯವರು, ಅಥವಾ ಮಂಗಳೂರಿನವರು, ನಮ್ಗೆ ಅವ್ರದ್ದು ವ್ಯಕ್ತಿ ಪರಿಚಯ ಇರ್ತದೆ. ಈ ಆನ್ಲೈನ್ ಅಲ್ಲಿ ನಾವು ಮಾಡಿದಾಗ ಅದು ಯಾರಿಗೂ ಅನಾಮಿಕನಿಗೆ ಹೋಗ್ತದೆ. ಓಕೆ,
ಅನಾಮಿಕನಿಗೆ ಹೋದಾಗ ಅವ ಅದನ್ನ ಏನು ಮಾಡ್ತಾನೆ, ಕ್ಯಾಪ್ಚರ್ ಮಾಡ್ತಾನೆ. ನಮ್ಗೆ ಗೊತ್ತಿಲ್ಲ, 100 ರೂಪಾಯಿದಲ್ಲ 150 ರೂಪಾಯಿದಲ್ಲ ಅಂತ ನಾವು ಅಷ್ಟೇ. ಆ 100-150 ರೂಪಾಯಿ ನಮ್ಮ ಅಕೌಂಟಲ್ಲಿ ಏನಿದೆ ಅದೆಲ್ಲ ಝೀರೋ ಬ್ಯಾಲೆನ್ಸ್ಗೆ ತಂದು ಇಡ್ತಾರೆ. ಯಾಕಂತ ಹೇಳಿದ್ರೆ ನಾನು ಹೇಳೋದಿಷ್ಟೇ, ನಾವು ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೂ ಕೂಡ ನಾವು ಜಾಗೃತರಾಗಿರ್ಬೇಕು. ಯಾಕಂತ ಹೇಳಿದ್ರೆ ಈ ಅಮ್ಮ ಆ ಅಮ್ಮನ ಹತ್ರ ಒಂದು 100 ರೂಪಾಯಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ನನ್ನ ಹತ್ರ ಈಗ ಇಲ್ಲಮ್ಮ ಮತ್ತೆ ಕೊಡ್ತೀನಿ, ಅಥವಾ ನಾಳೆ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ. ಬಟ್ ನಮಗೆ ಗೊತ್ತಿಲ್ಲದ ವ್ಯಕ್ತಿ ಫೋನಲ್ಲಿ ಏನಾದರೂ ಮಾತಾಡಿ ನಮ್ಮನ್ನು ಮಂಗೆ ಮಾಡಿ ಏನಾದರೂ ಹೇಳಿದ ಕೂಡಲೇ ನಾವು 100 ರೂಪಾಯಿ ಅಲ್ಲ 1,000 ಬೇಕಾದ್ರೆ ಆಗ್ತೇವೆ, ಹೌದಲ್ಲ? ಆಗುದು ಹಾಗೆ. ಯಾಕಂತ ಹೇಳಿದ್ರೆ ನಾವು ಎಷ್ಟು ಆಲೋಚನೆಗಳನ್ನು ಮಾಡ್ತೇವೆ, ಯಾವ ರೀತಿಯಲ್ಲಿ ನಾವು ಇರ್ತೇವೆ, ಅದಕ್ಕೆ ಹೊಂದಿಕೊಂಡು ಈಗಿನ ಜೀವನಗಳು, ಈಗಿನ ವ್ಯವಸ್ಥೆಗಳು ಇದೆ. ಸೊ ಎರಡನೇದಾಗಿ ಕೆಲವರೆಲ್ಲ ನಮ್ಮ ಈ ಮನೆಯ ಎದುರಿಗೆ ಬಂದು ಬಾಗಿಲು ತಟ್ತಾರೆ, ಅಥವಾ ನಾವು ಒಳಗೆ ಇರ್ತೀರಿ, ನೀವು ಲಾಕ್ ಮಾಡಿರ್ತೀವಿ. ಕೆಲವು ಹೆಚ್ಚಿನ ಮನೆಗಳಲ್ಲಿ ಈಗ ಲಾಕ್ ಮಾಡಲಿಕ್ಕೆ ಕಲ್ತಿದ್ದಾರೆ. ಯಾಕಂತ ಹೇಳಿದ್ರೆ ಪೊಲೀಸ್ ಹೇಳಿ ಜನರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬೆಲ್ ಹೊಡಿತಾರೆ. ಬೆಲ್ ಹೊಡೆದಾಗ ದಯವಿಟ್ಟು ನೀವು ಓಪನ್ ಮಾಡಲಿಕ್ಕೆ ಹೋಗ್ಬೇಕು. ಕಿಟಕಿಯಲ್ಲಿ ನೋಡಿ, ಕಿಟಕಿ ಇರ್ತದೆ, ಕಿಟಕಿಯಲ್ಲಿ ನೋಡಿ ಪರಿಚಯ ಮಾಡಿಕೊಳ್ಳಿ, ಹೇಳಿ, ತಿಳ್ಕೊಂಡ ನಂತರ ನಿಮಗೆ ವಿಶ್ವಾಸ ಬಂದ ನಂತರ ಇದು ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಏನು ನಿಮಗೆ ಒಳಗೆ ನಿಂತು ನೀವು ಅಲ್ಲಿ ಪೇ ಮಾಡಿದ್ರೆ ಆಯಿತು. ಮತ್ತು ನೀವು ಅವರು ಮೊಬೈಲ್ ಕೇಳ್ತಾರೆ, ಉದಾಹರಣೆಗೆ ಮೊಬೈಲ್ ಕೊಡಿ ಅಮ್ಮ ನಿಮ್ಮದು ಅಂತೇಳಿ, ಆಗ ಕೊಟ್ಟವಾಗ ತೆಗೆದುಕೊಂಡು ಓಡಿದ್ರೆ ಒಂದ್ಸಲ ಮೊಬೈಲ್ ಹೋಯ್ತು. ಮೊಬೈಲ್ ಅದಕ್ಕೆ ಏನು ಲಾಕ್ ಇಲ್ಲದಿದ್ದರೆ ನಿಮ್ಮಲ್ಲಿ ಅಕೌಂಟಲ್ಲಿ ಏನಿದ್ರು ಕೂಡ ಹೋಗ್ತದೆ. ಅಥವಾ ನಿಮ್ಮಲ್ಲಿ ಆ ಮೊಬೈಲಲ್ಲಿ ಏನಾದರೂ ಸಂಬಂಧಿಕರ ಕೆಲವೆಲ್ಲ ಫೋಟೋಗಳಿದ್ರೆ ಅದನ್ನು ಅವರು ಮಿಸ್ಯೂಸ್ ಮಾಡುವಂಥ ಚಾನ್ಸ್ ಇರ್ತದೆ. ಸೊ ಅಂಥದ್ದೆಲ್ಲ ಬಂದಾಗ ನಾವು ಜಾಗೃತರಾಗಿರ್ಬೇಕು. ಎರಡನೇದಾಗಿ ಅಪರಿಚಿತರು ನಮ್ಮ ಹತ್ರ ಈ ಕೆಲವರೆಲ್ಲ ಬರ್ತಾರೆ. ಬಂದಾಗ ನಾವು ಮನೆಯಲ್ಲಿ ಕೂತಿದ್ದಾಗ ಅಮ್ಮ ನನಗೆ ಸ್ವಲ್ಪ ನೀರು ಕೊಡಿ, ಇದು ಕೊಡಿ ಅಂತೇಳಿ ನಾವು, ಯಾಕಂದರೆ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಮ್ಮ ಸೌತ್ ಕೇಂದ್ರ ಅಂದರೆ ಉಡುಪಿನೂ ಅದರಲ್ಲಿ ಬಂತು. ನಾವು ಮನುಷ್ಯತ್ವ ಮಾನವೀಯತೆ ಉಳ್ಳವರು, ಎಲ್ಲ ಧರ್ಮದವರು. ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಯಾವನೋ ಒಂದು ಬಂದು ಕೇಳಿದ್ರೆ ಇಲ್ಲ ಆ ಮನೆಗೆ ಹೋಗಿ ಈ ಮನೆಗೆ ಹೋಗು ಅಂತ ಹೇಳುವವರಲ್ಲ. ನಮ್ಮಲ್ಲಿ ಇಲ್ಲದಿದ್ದರೂ ಇನ್ನೊಬ್ಬನ ಹತ್ರ ಕೇಳಿ ನೀರು ಉಂಟು ಅವನಿಗೆ ಸ್ವಲ್ಪ ಬಾಯಿಗೆ ಆಗ್ತದೆ ಸ್ವಲ್ಪ ಕೊಡಿ ಅಂತೇಳಿ. ಬಟ್ ಇಂಥವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮದೇ ಇದನ್ನು ನೋಡ್ತಾರೆ. ಅಲ್ಲಿ ಅಪರಿಚಿತರಿಗೆ ಹೇಳಿದ್ರು ನಾನು, ಪರಿಚಿತರಿಗಲ್ಲ. ಅಪರಿಚಿತರು ಬಂದಾಗ ನಮ್ಮ ನೀರು ಕೊಡಿ ಅಂತೇಳಿ ಇವರೇನ ಅಲ್ಲಿ ಎದುರಿಗೆ ಬೀಡಿ ಕಟ್ತಾ ಇರ್ತಾರೆ, ನೀರು ತರಲಿಕ್ಕೆ ತೊಳೆದು ಹೋಗ್ತಾರೆ. ಅವನಿಗೆ ಗೊತ್ತಾಗ್ತದೆ ಮನೆಯಲ್ಲಿ ಯಾರಿಲ್ಲ ಅಂತೇಳಿ ಏನು ಮಾಡಿದ್ದು ನಡೀತಾರೆ ಅಂತೇಳಿ ಚಿನ್ನವ ಅಥವಾ ಏನೋ ಇದೆಲ್ಲ ಮಾಡ್ತಾರೆ. ಸೊ ಅಪರಿಚಿತರು ಬಂದಾಗ ನಾವು ತುಂಬ ಜಾಗೃತರಾಗಿರ್ಬೇಕು. ಎರಡನೇದಾಗಿ ಈಗ ಹೆಚ್ಚಿನ ಮನೆಯವರಿಗೆ ನಾವು ಸಾಧಾರಣ ಕೆಲವು ವರ್ಷಗಳ ಹಿಂದೆನೇ ಪ್ಯಾಂಪ್ಲೆಟ್ ಮಾಡಿ ಎಲ್ಲ ತಿಳಿಸಿದೆವು. ಮನೆಗೆ ನಮ್ಮ ಪೊಲೀಸ್ ಭೇಟಿ ಅಂತ ಹೇಳಿ ನಮ್ಮ ಘನ ಸರ್ಕಾರ, ನಮ್ಮ ಘನ ಪೊಲೀಸ್ ಇಲಾಖೆ, ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ಎಲ್ಲ ಪ್ರತಿ ಒಂದು ಮನೆಗೆ ಪೊಲೀಸ್ ಹೋಗ್ಬೇಕಂತ ಹೇಳುವ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಮಗೆಲ್ಲರಿಗೂ ಎಲ್ಲರೂ ಮ್ಯಾಕ್ಸಿಮಮ್ ಏರಿಯಾವನ್ನು ನಮ್ಮ ಪೊಲೀಸ್ನವರು ಪ್ರತಿಯೊಂದು ಸ್ಟೇಷನ್ನ ಪೊಲೀಸ್ನವರು ವಿಲೇಜ್ಗೆ ಸಂಬಂಧ ಗ್ರಾಮಕ್ಕೆ ಸಂಬಂಧಪಟ್ಟ ಪೊಲೀಸ್ನವರು ಹೋಗಿ ಆ ಮನೆಯನ್ನೆಲ್ಲ ಸರ್ಚ್ ಮಾಡಿ ಅವರಿಗೆಲ್ಲ ಹೇಳಿರ್ತಾರೆ. ಅವರಿಗೆ ನೋಡಿ ಈ ರೀತಿಯಾಗಿ ಇದಿದೆ ಅಂತ ನಿಮಗೆ ಪ್ಯಾಂಪ್ಲೆಟ್ ಕೊಟ್ಟಿರ್ತಾರೆ. ನನಗೆ ಗೊತ್ತಿದ್ದಷ್ಟು ನಾನು ಕೆಲವು ಮನೆಗೆಲ್ಲ ಹೋಗಿದ್ದೇನೆ. ಅದು ನಾವು ಹೋಗಿ ಒಂದು ಫ್ರೆಂಟ್ ಮನೆಯಿಂದ ಹೋಗಿ ಒಂದು 50 ಮನೆಯಾಗಿ ರಿಟರ್ನ್ ಬರಬೇಕಾದ್ರೆ ಕೆಲವರ ಅಂಗಳದಲ್ಲಿ ಕೆಲವರ ರೋಡಲ್ಲಿ ಅದು ಇದು ಕಾಲಿಕ್ಕೆ ಆಗದಲ್ಲ. ಇದರಲ್ಲಿ ತುಂಬಾ ಮಹತ್ವದ ವಿಚಾರಗಳಿರ್ತದೆ. ಇದನ್ನು ನಾವು ತಿಳ್ಕೊಳ್ಳುವುದಲ್ಲದೆ ಇನ್ನೊಬ್ಬರಿಗೆ ನಾವು ತಿಳಿಸ್ಬೇಕು, ಹೌದಲ್ಲ? ಇನ್ನೊಬ್ಬರಿಗೆ ತಿಳಿಸಿದ್ರೆ ತಾನೇ ಗೊತ್ತಾಗೋದು. ಎಲ್ಲ ಮನೆಯಲ್ಲೂ ಟಿವಿ ಇರೋದಿಲ್ಲ, ಅಥವಾ ಎಲ್ಲರಿಗೂ ಆಂಡ್ರಾಯ್ಡ್ ಸೆಟ್ ಇರೋದಿಲ್ಲ. ಹಾಗಾಗಿ ನಾವು ಇದರ ಬಗ್ಗೆ ಎಲ್ಲ ಸ್ವಲ್ಪ ಜಾಗೃತರಾಗಿಟ್ಕೊಂಡು ನಾವು ನಮ್ಮ ಕೆಲಸ ಕಾರ್ಯವನ್ನು ಮಾಡಿರ್ಬೇಕು. ಮತ್ತೆ ನಿಮಗೆಲ್ಲ ಮಾಮೂಲಿ ಗೊತ್ತಿದೆ, ನಾವು ಒಂಟಿಯಾಗಿರ್ತೇವೆ. ಒಂಟಿ ಅಂತ ಹೇಳಿದ್ರೆ ಒಬ್ಬರು ಇರ್ತೇವೆ. ಒಬ್ಬರು ಇದ್ದಾಗ ನೀವು ಹಿಂದ್ಗಡೆ ಕೆಲಸ ಮಾಡ್ತಿದ್ರೆ ದಯವಿಟ್ಟು ಫ್ರಂಟ್ ಡೋರ್ ಅದರದ್ದು ಲಾಕ್ ಹಾಕಿ ದಯವಿಟ್ಟು. ಮತ್ತೊಂದು ಇದೆ ನೋಡಿ, ಆಚಾರಿಗಳು ಅವರು ಬಾಗಿಲು ಕೆಲಸ ಮಾಡಬೇಕಾದ್ರೆ ಪ್ರತಿಯೊಂದು ಮನೆಗೆ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ 3 ಲಾಕ್ ಹಾಕಿರ್ತಾರೆ. ಎಲ್ಲರ ಮನೆಯಲ್ಲೂ 3 ಲಾಕ್ ಇದೆ ಅಲ್ಲ ಬಾಗಿಲಿಗೆ. ಬಟ್ ನಾವೇನ್ ಮಾಡ್ತೇವೆ, ಎಸ್ ಹಾಕಿದೆ, ಅದು ಕೂಡ ಬಿದ್ದಿಲ್ಲ ಇಲ್ವಾ ಅಂತೇಳಿ ನಾವು ಯಾರು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಜಸ್ಟ್ ಯಾಕಂದ್ರೆ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್, ನಮ್ಗೆ ಏನೇ ಒಳ್ಳೇದು, ನಾವು ಒಳ್ಳೆಯವರು, ನಾವು ಯಾರಿಗೆ ಅನ್ಯಾಯ ಮಾಡಲಿಲ್ಲ, ನಮ್ಮಿಂದ ಯಾರಿಗೆ ತೊಂದರೆ ಆಗಿಲ್ಲ, ಬಟ್ ನಮಗೆ ತೊಂದರೆ ಆಗೋದಿಲ್ಲ ಅಂತೇಳಿ. ಅದೆಲ್ಲ ನಾವೆಲ್ಲ ಸಣ್ಣದಿರುವಾಗೆಲ್ಲ ಅಂತ ಇದೆಲ್ಲ ಇತ್ತು, ಈಗೆಲ್ಲ ಹೇಳಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆಗ ನಾವು ಲೋಕಲ್ ಸ್ಥಳೀಯರು ಮಾತ್ರ ಇದ್ದೆವು. ಈಗ ನಮ್ಮಲ್ಲಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಬರ್ತಾರೆ. ಎಲ್ಲರ ಮೇಲೆಯೂ ನಾವು ತಪ್ಪು ಕಲ್ಪನೆಯಿಂದ ತಪ್ಪು ಭಾವನೆ ಇಟ್ಕೊಳ್ಳುವುದಲ್ಲ. ಕೆಲವರು ಆ ರೀತಿ ಇರ್ತದೆ, ನಮ್ಮ ಸ್ಥಳೀಯರಲ್ಲಿ ಕೂಡ ಇರ್ತಾರೆ. ಯಾರೋ ಒಬ್ಬ ಅಥವಾ 2 ಜನ ತಪ್ಪು ಮಾಡಿದ್ರೆ ಅದು ಎಲ್ಲರಿಗೂ ಬರ್ತದೆ, ಹೌದಲ್ಲ? ಹಾಗಾಗಿ ದಯವಿಟ್ಟು ನಾವು ಹಿಂಬದಿ ಕೆಲಸ ಮಾಡಬೇಕಾದ್ರೆ ಎದುರಿನ ಸರಿಯಾಗಿ ಒಳಗಡೆಯಿಂದ ಮಿನಿಮಮ್ 2 ಲಾಕ್ ಮಾಡಿ. ಯಾಕಂತ ಹೇಳಿದ್ರೆ ನಮಗೊಂದಿಗೆ ಇದಿದೆ, ನಮ್ದು 1 ಕೋಟಿ ಮನೆ ಅಥವಾ 2 ಕೋಟಿ ಮನೆ ಅಥವಾ 50 ಲಕ್ಷದ ಮನೆ ಅಂತ ಹೇಳಿ
ಸೊ ಫ್ರಂಟ್ ಡೋರಿಗೆ ಮೊಳೆ ಹಾಕೋದು ಇಷ್ಟೇ ಸಣ್ಣ, ಹೌದಾನಮ್ಮ? ಇಷ್ಟೇ ಸಣ್ಣದಲ್ಲ ಮೊಳೆ ಹಾಕೋದು, ಅದಕ್ಕೆ ನಾವು ಇಂಥ ಸ್ಕ್ರೂ ಅನ್ನು ಹೇಳ್ತೀವಿ. ಓಕೆ, ಅದನ್ನೆಲ್ಲ ನಾವು ಇದಾಗಿ ನಾವು ಸಿಂಗಲ್ ಹಾಕಿದ್ರೆ ಅದಕ್ಕೊಂದು ಕೆಲವರಿಗೆಲ್ಲ ಗೊತ್ತಿದೆ, ಸ್ವಲ್ಪ ಅದ ನೋಡಿಬಿಟ್ಟು ಅದನ್ನು ಪುಷ್ ಮಾಡಿದ್ರೆ ಅದು ಬರ್ತದೆ. ನಮಗೇನು, ನಂದು 1 ಕೋಟಿ ಮನೆ, 50 ಲಕ್ಷದ ಮನೆ ಗಟ್ಟಿ ಇದೆ ಅಂತೇಳಿ, ಬಟ್ ಅದಕ್ಕೆ ಮೊಳೆ ಹಾಕೋದು 1 ಕೋಟಿದು ಮೊಳೆ ಹಾಕ್ತೇವ? ಅಥವಾ ಒಂದು ಬಾಗಿಲಿಗೆ ನಾವು ಇಷ್ಟು ಉದ್ದದ್ದು ಅಥವಾ ಇಷ್ಟು ದಪ್ಪದ್ದು ಆಣಿ ಹಾಕ್ತೇವ? ಇಲ್ಲ, ಅದಕ್ಕೆ ಸಣ್ಣದೇ ಹಾಕ್ಬೇಕು ತಾನೇ. ಎಸ್, ಆದ್ರೆ ನಮ್ಮ ಆ ಭಾವನೆಗಳನ್ನ, ಆ ಮನಸ್ಸನ್ನೆಲ್ಲ ಬಿಟ್ಟು ಅದನ್ನು ನಾನು ಹೇಳ್ತಾ ಇದ್ದೆ. 3 ಚಿಲ್ಕ ಹಾಕಿ ಮ್ಯಾಕ್ಸಿಮಮ್, ಮತ್ತೆ ಹಿಂದ್ಗಡೆ ಕೆಲಸ ಮಾಡದಿರುವಾಗ ಅದನ್ನ ಹಾಕಿ. ಅದೇ ನೀವು ಫ್ರಂಟ್ ಇರ್ತೀರಾ, ಹಿಂದ್ಗಡೆ ಯಾರೂ ಇರೋದಿಲ್ಲ, ದಯವಿಟ್ಟು ಹಿಂದಿದ್ದು 3 ಬಾಗಿಲು ಹಾಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಎಣಿಸಿದ ಹಾಗೆ ಜೀವನ ಇರೋದಿಲ್ಲ, ಹೌದಲ್ಲ? ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಂಡ್ರೆ ನಾವು ಇನ್ನೊಬ್ಬನಿಗೆ ಅಥವಾ ಸಮಾಜಕ್ಕೆ ಹೀಗೆ ಕೈ ತೋರಿಸುವಂತ ವ್ಯವಸ್ಥೆಗಳಿಲ್ಲ. ನಾನು ನಿಮಗೆ ಈಗ ಕೈ ತೋರಿಸಿದಾಗ 3 ಅಥವಾ 3.5 ಬೆರಳು ನನಗೆ ತೋರಿಸ್ತದೆ, ಆ ಒಂದು ವ್ಯಕ್ತಿತ್ವ ನನ್ನಲ್ಲಿ ಬೇಕಾಗ್ತದೆ, ಹೌದಲ್ಲ? ಇದೊಂದು. ಮತ್ತೆ ಯಾರು ನೀವು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಆದಷ್ಟು ನಿಮಗೆ ನಿಮ್ಮ ನೇಬರ್ಸ್ ಯಾರು ವಿಶ್ವಾಸ ಇದೆ ಅವರಿಗೆ ಹೇಳಿಬಿಟ್ಟು ಹೋಗಿ. ಮತ್ತೆ ನೀವು 1 ದಿವಸ 2 ದಿವಸ ಇಲ್ಲದಿದ್ದಾಗ ನಿಮ್ಮ ಮನೆಯ ವ್ಯಾಲ್ಯೂಯೇಬಲ್ ವಸ್ತುಗಳು ಅಂತ ಹೇಳಿದ್ರೆ ಮನೆಗೆ ಸಂಬಂಧಿಸಿದ ದಾಖಲೆ ಪತ್ರಗಳು, ಜಾಗದ ರೆಕಾರ್ಡ್ಸ್ ಪಂಪತೆ ಮನೆಗೆ ಬೇಕಾದಂತಿದ್ದಾರೆ, ಮತ್ತೆ ಬ್ಯಾಂಕ್ ಪಾಸ್ ಪುಸ್ತಕ ಅಂಥದ್ದು, ಮತ್ತೆ ಚಿನ್ನ ಆಭರಣಗಳು ಇಂಥದನ್ನಲ್ಲಿದ್ರೆ ಇದರ ಬಗ್ಗೆ ನೀವು ಸೇಫರ್ ಸೈಡ್ ನೋಡ್ಕೊಳ್ಬೇಕು. ಹೆಚ್ಚಿನವರು ಈಗ ಎಲ್ಲ ಬ್ಯಾಂಕ್ಗಳಲ್ಲೂ ವ್ಯವಸ್ಥೆ ಇದೆ, ಲಾಕರ್ ವ್ಯವಸ್ಥೆ ಇದೆ, ಬಟ್ ನಮ್ಮ ಅಂತವರು ಸಾಧಾರಣ ಮಧ್ಯಮವರಿಂದ ಕೆಳಗಿನವರು ನಾವೆಲ್ಲ ಲಾಕರ್ ವ್ಯವಸ್ಥೆಗೆ ಹೋಗುವುದಿಲ್ಲ. ಬಟ್ ನಮ್ಮ ಸ್ವತ್ತುಗಳ ಬಗ್ಗೆ ನಾವು ಜಾಗೃತರಾಗಿದ್ದರೆ ನಾವು ಇನ್ನೊಬ್ಬನಿಗೆ ಹೇಳುವ, ಮತ್ತೆ ಅದು ಕಳೆದ ನಂತರ ನಾವು ಬೇಜಾರು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇರುವುದಿಲ್ಲ. ತುಂಬ ವಿಧವಾಗಿ ಹೇಳ್ತಾ ಇರ್ತೀರಾ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ, ಗೊತ್ತಾಯ್ತಾ? ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಕೇಳಿದ್ದೀರಮ್ಮ ಯಾರಾದರೂ? ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ? ಅಂದ್ರೆ ಅವರು ನಿಮಗೆ ಫೋನ್ ಮಾಡಿ, ಉದಾಹರಣೆಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಹೇಳ್ತಾರೆ ಈ ಅಮ್ಮನಿಗೆ ಅಥವಾ ಈ ಅಮ್ಮನಿಗೆ ಹೇಳ್ತಾರೆ, ವಿಜಯಕ್ಕನಿಗೆ, ನಮ್ಮ ಆತ್ಮೀಯರವರು, ಅದಾಗಿ ಅವರ ಹೆಸರು ಹೇಳ್ತೇನೆ, ಆದರೆ ವಿಜಯಕ್ಕನಿಗೆ ಹೇಳ್ತಾರೆ, ವಿಜಯಕ್ಕ ಹೀಗೆ ಆಗಿದೆ, ನಿಮ್ಮ ಮನೆಯ ಮಗ ಅಥವಾ ಅಳಿಯ ಅಥವಾ ನಿಮ್ಮ ಗಂಡ ಹೀಗೆ ಒಂದು ಕೇಸಲ್ಲಿ ಸಿಕ್ಕಿದ್ದಾರೆ, ಅವರಲ್ಲಿ ಗಾಂಜಾ ಇದೆ, ಡ್ರಗ್ಸ್ ಇದೆ, ಅಫೀಮ್ ಇದೆ ಅಥವಾ ಬೇರೆ ಇದೆ, ನೀವು ಅಲ್ಲೇ ಇರಬೇಕು, ನೀವು ಯಾರತ್ರ ಹೇಳಬಾರ್ದು, ನೀವು ಹೇಳಿದ್ರೆ ನಿಮ್ಮ ಗಂಡನನ್ನು ನಾವು ಬಿಡುದಿಲ್ಲ. ಈಗ ನೀವು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ನಾವು ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಿಸೋದು, ನಿಮ್ಮ ಗಂಡನನ್ನು ಅಥವಾ ನಿಮ್ಮ ಮನೆಯವರನ್ನು ನಾವು ಬಿಟ್ಟು ಕಳಿಸಬಹುದು ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಸುಳ್ಳು. ಪೊಲೀಸ್ ಇಲಾಖೆಯಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಹೇಳೋದು ಇಲ್ಲ. ಅವರೇ ಡಿಜಿಟಲ್ ಅರೆಸ್ಟ್ ನಿಮ್ಮನ್ನು ಮಾಡಿ ನಿಮ್ಗೆ ಏನೇನೋ ಆಮಿಷ ಮತ್ತೆ ಹೆದರಿಕೆಗಳನ್ನಿಟ್ಟು ನೀವು ಆ ಪ್ಲೇಸ್ ಇಂದ ಕದಲಬಾರ್ದು, ಯಾರಿಗೆ ಹೇಳ್ಬಾರ್ದು. ಇದೆಲ್ಲ ನಿಮ್ಮ ಏನು ಬ್ಯಾಂಕ್ ಅಕೌಂಟ್ ಹೇಳ್ತಾರೆ, ನಿಮ್ಮಲ್ಲಿ ಏನೆಲ್ಲ ವ್ಯವಸ್ಥೆಗಳು ಅವರಿಗೆ ತಗೊಳ್ಳಿಕ್ಕೆ ಆಗ್ತದೆ, ಎಲ್ಲದನ್ನು ನಿಮಗೆ ಬೇರೆ ಬೇರೆ ಹೆದರಿಕೆ ಅಥವಾ ನಿಮಗೆ ಬೇರೆ ಆಮಿಷ ಅಥವಾ ಇನ್ಯಾವುದೋ ನಿಮ್ಮನ್ನು ಒಂದು ಒಂಥರ ಹಿಪ್ನಾಟಿಸಮ್ ಮಾಡಿಕೊಂಡು ನಿಮ್ಮ ದುಡ್ಡುಗಳಲ್ಲಿ ಇದು ಮಾಡ್ತಾರೆ. ಯಾವುದೇ ನಮ್ಮ ಭಾರತ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬುದು ವ್ಯವಸ್ಥೆ ಇಲ್ಲ. ಏನಿದ್ರು ಕೂಡ ನಾವು ಏನಾದರೂ ನಿಮ್ಮಿಂದ ತಪ್ಪಾಗಿದ್ರೆ ನಾವು ಅದಕ್ಕೆ ಬೇಕಾದಂತ ಕಾನೂನು ಅಡಿಯಲ್ಲಿ ಏನು ಕೆಲಸ ಕಾರ್ಯಗಳಿದೆ ಅಥವಾ ಕಾನೂನಿನ ಅಡಿಯಲ್ಲಿ ನಾವು ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ನಮಗೆ ಮೇಲಾಧಿಕಾರಿಗಳ ಆದೇಶ, ನಮ್ಮ ಠಾಣೆಯಲ್ಲಿರುವಂತಹ ನಮ್ಮ PSI ಹಾಗೂ ಇನ್ಸ್ಪೆಕ್ಟರ್ ಅವರ ಆದೇಶದಿಂದ ನಾವು ಕೆಲಸ ಮಾಡ್ತೇವೆ. ಸೊ ಕಾನೂನನ್ನು ಯಾವ ರೀತಿಯಾಗಿ ಈ ಇಂಥ ಅನಾಮಿಕರು ಹಾಗೂ ಸೈಬರ್ ವಂಚಕರು ಒಂದು ಯೂಸ್ ಮಾಡ್ತಾರೆ ಅಂತ ಹೇಳೋದಕ್ಕೆ ನಾನು ನಿಮಗೆ ಹೇಳಿ, ನೀವು ಕೇಳ್ತಾ ಇರ್ತೀರಿ ಡಿಜಿಟಲ್ ಅರೆಸ್ಟ್ ಬಗ್ಗೆ. ಲಾಸ್ಟ್ ಟೈಮ್ ಒಂದು ರಿಟೈರ್ಡ್ ಪರ್ಸನ್ ಅವರು 3.5 ಕೋಟಿ ಹೋಗಿದೆ ನೋಡಿ. ಎಲ್ಲ ಕಳೆದು 1 ದಿವಸ 2 ದಿವಸ 3 ದಿವಸ ಅವ್ರು ಏನು ಕೇಳಿಲ್ಲ, ಏನು ಮಾಡಿದ್ರು. ನಂತರ ಎಲ್ಲ ಆದ ನಂತರ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ತಾರೆ. ಸೊ ಪೊಲೀಸ್ ಇಲಾಖೆಯಿಂದ ಕಾನೂನಾತ್ಮಕವಾಗಿ ಏನು ಕೆಲಸಗಳನ್ನು ಮಾಡಬೇಕಾ ಅದನ್ನು ಖಂಡಿತ ಮಾಡ್ತದೆ. ಅದು ಮುಂದಕ್ಕೆ ಕೂಡ ಅಷ್ಟೇ. ಅದಕ್ಕೋಸ್ಕರ ನಮ್ಮ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ಈ ಸೈಬರ್ ಕ್ರೈಮ್ನ ಬಗ್ಗೆ ಅಲ್ಲಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಮಾಡ್ತಾ ಇದ್ದಾರೆ. ನಮಗೆ ಕೂಡ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಆದೇಶದಂತೆ ನಾವು ನಮ್ಮ ಠಾಣಾ ಮಟ್ಟದಲ್ಲಿ ಗ್ರಾಮ ನಮ್ಮ ಪೊಲೀಸ್ ಬೀಟು ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕಾ ಅಲ್ಲೆಲ್ಲ ನಾವು ಈ ರೀತಿಯಾಗಿ ಹೇಳುವ ಮುಖಾಂತರ ಅಲ್ಲದೆ ಈ ಪ್ಯಾಕೆಟ್ ಅನ್ನು ನಾವು ಹಂಚುವ ಮುಖಾಂತರ ಜನಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲದೆ ಆದಷ್ಟು ಸಾಧಾರಣ ನಮಗೆ ವ್ಯವಸ್ಥೆಗಳಿದ್ರೆ ನಮ್ಮ ಮನೆಗೆ CC ಕ್ಯಾಮೆರಾಗಳನ್ನು ಅಳವಡಿಸುವುದು ಉತ್ತಮ.
ಯಾಕಂತ ಹೇಳಿದ್ರೆ CC ಕ್ಯಾಮರಾ ಇದ್ರೆ ಒಂದು ಆನೆ ಇದ್ದಂತೆ ಅಂತೇಳಿ ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ ಅಷ್ಟು ಭಾಗ CC ಕ್ಯಾಮರಾ ಹಾಕಿದ ನಂತರ ಸರಿಯಾದ ವ್ಯವಸ್ಥೆಯಲ್ಲಿರುವಂಥ CC ಕ್ಯಾಮರಾಗಳನ್ನೇ ನೀವು ಸರಿಯಾಗಿ ಹಾಕಬೇಕು. ಅದರಿಂದಾಗಿ ನಮಗೆ ಪೊಲೀಸ್ ಇಲಾಖೆಗೆ ಕೂಡ ಒಳ್ಳೆಯ ಒಂದು ವ್ಯವಸ್ಥೆ ಅಥವಾ ನಮಗೆ ಮುಂದಕ್ಕೆ ಏನಾದರೂ ಬೇಕಾದಲ್ಲಿ ಅದರಿಂದ ಒಂದು ಪೊಲೀಸ್ ಇಲಾಖೆ ಕೂಡ ಲಾಭ ಆಗುವ ವಿಚಾರದಲ್ಲಿ ನೀವು ನಿಮ್ಮ CC ಕ್ಯಾಮರಾಗಳನ್ನು ಖಾಲಿ ನಿಮ್ಮ ಮನೆಗಲ್ಲ, ಆ ಲೋಕಲ್ ನಮಗೆ ಒಂಥರ ರೋಡ್ ಕಾಣುವ ಹಾಗೆ, ನಿಮ್ಮ ಬಿಲ್ಡಿಂಗ್ ಇದ್ರೆ ಬಿಲ್ಡಿಂಗಿಗೆ ಹಾಕಿದಾಗ ರೋಡ್ ಕಾಣುವ ಹಾಗೆ. ಯಾಕಂದ್ರೆ ನಾಳೆ ಒಂದು ಏರಿಯಾದಲ್ಲಿ ಏನಾದರೂ ಇನ್ಸಿಡೆಂಟ್ ಆದರೆ ನಾವು ಅದನ್ನು ಪತ್ತೆ ಹಚ್ಚಬೇಕಾದ್ರೆ ಪ್ರಸ್ತುತ ನಮಗೆ ಈಗಿನ ವಿಧಾನದಲ್ಲಿ CC ಕ್ಯಾಮರಾ ತುಂಬಾ ಉಪಯುಕ್ತ. ಅದೇ ರೀತಿ ನಾವು ಮತ್ತೆ ಮೊಬೈಲ್ ಫೋನ್ ಇದ್ರೆ ಮೊಬೈಲ್ ಫೋನ್ ಟವರ್ ಮುಖಾಂತರ ಮೊಬೈಲ್ ನಂಬರ್ ಸಿಕ್ಕಿದ್ರೆ ಅದರ ಮುಖಾಂತರ ಎಲ್ಲ ನಾವು ಕೆಲಸ ಕಾರ್ಯಗಳನ್ನು ಮಾಡಿ ಆದಷ್ಟು ನಾವು ವ್ಯವಸ್ಥೆಗಳನ್ನು ನಿಮಗೆ ಉತ್ತಮ ವ್ಯವಸ್ಥೆಯನ್ನು ಮಾಡುವಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ವ್ಯವಸ್ಥೆಯನ್ನು ಮಾಡುತ್ತೇವೆ. ಮತ್ತೆ ನೀವು ಮನೆಯಲ್ಲಿ ಏನಾದರೂ ಮನೆ ಬಿಟ್ಟು ಹೋಗಬೇಕಾದ್ರೆ ತುಂಬಾ ಪ್ರಾಯಸ್ಥರು ಇರ್ತಾರೆ. ಅವರನ್ನು ಬಿಟ್ಟು ಹೋಗಬೇಕಾದ್ರೆ ಅವರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅಸಿಸ್ಟೆಂಟ್ ಅಥವಾ ನಿಮ್ಮ ಮನೆಯಲ್ಲಿ ಯಾರನ್ನು ಕೂರಿಸಿ ಹೋಗಿ, ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಮನೆಯವರಿಗೆ ಹೇಳಿ ಹೋಗಿ. ಮತ್ತೆ ಅಪ್ರಾಪ್ತ ಮಕ್ಕಳಿದ್ರೆ, ಅಪ್ರಾಪ್ತ ಮಕ್ಕಳು ಅಂತ ನಿಮ್ಗೆ ಗೊತ್ತಿದೆ, ಇಲ್ಲವೇ ಅಂತ ಮಕ್ಕಳನ್ನೆಲ್ಲ ಸಾಧಾರಣವಾಗಿ ಒಬ್ಬರನ್ನೆಲ್ಲ ಬಿಟ್ಟು ಹೋಗಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಪ್ರಸ್ತುತ ಪರಿಸ್ಥಿತಿಗಳನ್ನೆಲ್ಲ ಮಾಧ್ಯಮಗಳಲ್ಲಿ ನೀವುಗಳು ನೋಡ್ತಾ ಇದ್ದೀರಾ. ಮತ್ತೆ ನಿಮಗೂ ಕೂಡ ಆ ವಿಚಾರಗಳು ತಿಳಿದಿರ್ತವೆ. ಈಗ ಒಬ್ಬರಿಂದ ಒಬ್ಬರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ನಾವು ಫ್ರೆಂಡ್ಸ್ ಸರ್ಕಲ್ ಇರ್ತೇವೆ, ಫ್ರೆಂಡ್ಸ್ ಸರ್ಕಲ್ ಗ್ರೂಪ್ ಇರ್ತದೆ, ಎಲ್ಲ ಗ್ರೂಪಲ್ಲಿ ನಾವು ಅದನ್ನು ಹಂಚಿಕೊಳ್ತಾ ಇರ್ತೇವೆ. ಮತ್ತೆ ಈ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತವರಿಗೆ ನಮಗೆ ನಮ್ಮ ಮನೆಯಲ್ಲಿ 5 ಅಥವಾ 10 ರೂಮ್ ಇದೆ, ಬಾಡಿಗೆ ಕೊಟ್ಟರೆ ಆಯ್ತು ಅಂತ ಹೇಳಿ ನೀವು ಕೊಡೋದಲ್ಲ. ಯಾಕಂತ ಹೇಳಿದ್ರೆ ಅವರ ಬಗ್ಗೆ ಪೂರ್ವಾಪರ ನೀವು ತಿಳಿಯದೆ ಕೊಟ್ರೆ ನಾಳೆ ಏನಾದರೂ ನಿಮ್ಮ ಲೋಕಲ್ ನಿಮ್ಮ ಸ್ಥಳೀಯ ಇದರಲ್ಲಿ ಅವ್ರದ್ದು ಏನಾದರೂ ತಪ್ಪು ಮಾಡಿಕೊಂಡು ಹೋದ್ರೆ ನಾವು ನಿಮ್ಮನ್ನು ಹಿಡಿಸ್ತೇವೆ. ಯಾಕಂತ ಹೇಳಿದ್ರೆ ನಾವು ಹೇಳೋದಿಷ್ಟೇ, ಅವರಿಂದ ಪರಿಚಯ ಇರೋದಿಲ್ಲ ನಮಗೆ. ಅಪರಿಚಿತರು ಮೀನ್ಸ್ ಬೇರೆ ಕಡೆಯಿಂದ ಬಂದವರು, ಬೇರೆ ರಾಜ್ಯ ಅಥವಾ ಬೇರೆ ಜಿಲ್ಲೆಗಳಿಂದ ಬಂದವರು. ನಾವು ಅವರ ಪೂರ್ವಪರಗಳನ್ನು ತಿಳ್ಕೊಂಡು ಹಾಗೂ ಅವರಿಂದ ಅವರ ಆಧಾರ್ ಕಾರ್ಡ್, ಅವರ ರೇಷನ್ ಕಾರ್ಡ್, ಇನ್ನಿತರ ದಾಖಲೆಗಳನ್ನು ಹಾಗೂ ಅವರೆಷ್ಟು ಜನ ಇದ್ದಾರೆ ಅವರ ಫೋಟೋಸ್ಗಳನ್ನೆಲ್ಲ ತೆಗೆದುಕೊಂಡು ಅವರ ಊರಿನ ನಂಬರ್ ಎಲ್ಲ ತೆಗೆದುಕೊಂಡು ಅದನ್ನೆಲ್ಲ ನೀವು ಇದನ್ನು ನೀವು ಇಟ್ಕೊಳ್ಬೇಕು. ಒಂದೊಂದು ದಯವಿಟ್ಟು ನೀವು ಸ್ಟೇಷನ್ಗೆ ತಂದು ಕೊಡಬೇಕು. ಇದು ತುಂಬಾ ಸಲ ನಮ್ಮ ಸ್ಟೇಷನ್ ಬಂದಿದೆ, ಎಲ್ಲ ಸ್ಟೇಷನ್ ಬಂದಿದ್ದೆ ಈ ವಿಚಾರವನ್ನು ಹೇಳ್ತೇವೆ. ಬಟ್ ಯಾರು ಕೂಡ ಯಾಕೆ ಹೋಗುದು ಏನಂದ್ರೆ ನಾಳೆ ಅವರು ಬಾಡಿಗೆ ಬಿಡದಿದ್ರೆ ಆಗ ಬರ್ತಾರೆ, ಸರ್ ನಾನು ಅವನಿಗೆ ಬಾಡಿಗೆ ಕೊಟ್ಟಿದ್ದೆ ಈಗ ಬಾಡಿಗೆ ಬಿಡುದಿಲ್ಲ ಅಂತ ಅದೊಂದು ಹೇಳಿಕ್ಕೆ ಬರ್ತಾರೆ. ಅದೊಂದು ತಪ್ಪು ಅಂತ ಹೇಳಿ ಹೇಳೋದಲ್ಲ. ಬಟ್ ನೀವು ಮುಂಚಿತವಾಗಿ ಹೇಳಿದ್ರೆ ಅಂತ ಕ್ರೈಮ್ಸ್ ಮಾಡೋರು ಕೆಲವರು ನೋಡ್ಲಿಕ್ಕೆ ಭಾರಿ ಒಳ್ಳೆಯವರು ಇರ್ತಾರೆ. ನಮ್ಮ ಇಲ್ಲಿ ಅವರು ಭಾರಿ ಸಾಧುಗಳಾಗಿ ಇರ್ತಾರೆ, ಇನ್ನೊಂದು ಕಡೆಗಳಲ್ಲಿ ಹೋಗಿ ಅವರು ಕ್ರೈಮ್ಸ್ ಮಾಡ್ತಾರೆ. ಕ್ರೈಮ್ಸ್ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ, ಸುಲಿಗೆ ಮಾಡ್ತಾರೆ ಅಥವಾ ರಾಬರಿ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ ಅಂತ ಗೊತ್ತಿದೆ. ಸಾಧಾರಣವಾಗಿ ಈಗಿನ ಇದನ್ನೆಲ್ಲ ನೀವು ಟಿವಿಗಳಲ್ಲಿ ನೋಡ್ತೀರಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಮಿಡಿಯೇಟ್ ಆಗಿ ಆ ವಿಚಾರಗಳು ನಮಗೆ ಫ್ಲಾಶ್ ಬೀಳ್ತು. ಈಗ ನಾನು ಮಾತಾಡ್ತಾ ಆಟೋಮೆಟಿಕ್ ಆಗಿ ಲೈವ್ ಕಾರ್ಯಕ್ರಮ ಕೊಟ್ಟರೆ ಎಲ್ಲ ಕಡೆ ಲೈವ್ ನೋಡ್ತಾ ಇರುವವರಿಗೆ ಗೊತ್ತಾಗ್ತದೆ. ಮತ್ತೆ ನಾವು ಮಲಗುವಂತ ರೂಮಿನಲ್ಲಿ ಈಗ ನಾವು ಸೈಡಿಗೆ ಮಲಗ್ತಾರಾದ್ರೆ ದಯವಿಟ್ಟು ಕಿಟಕಿ ಓಪನ್ ಇಟ್ಟು ಮಲಗಬೇಕು. ಕಿಟಕಿ ಫುಲ್ ಬಂದ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಈಗ ಅಂದ್ರೆ ಕಳ್ಳರೆಲ್ಲ ಕಡಿಮೆ ಆಗಿದ್ದಾರೆ, ಆದ್ರೂ ಕೂಡ ನಾವು ಹೇಳಿಕ್ಕೆ ಆಗೋದಿಲ್ಲ, ಅದರ ಮನಸ್ಸಿಂದಲೇ ಹೇಳಿಕ್ಕೆ ಆಗೋದಿಲ್ಲ. ಮಲಗಿದಾಗ ಚಿನ್ನಗಳಿದ್ರೆ ಅದನ್ನು ಹಿಡ್ಕೊಂಡು ಸಾಧ್ಯತೆಗಳು ತುಂಬಾ ಇತ್ತು, ಮುಂಚೆ ಇತ್ತು. ಬಟ್ ಈಗ ಭಾರಿ ಕಡಿಮೆ. ಆದ್ರೂ ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಳ್ಳುವಂಥದ್ದು ನಮ್ಮ ಧರ್ಮ. ಅಲ್ಲದೆ ನಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ವಾಹನ 1 ದಿವಸ 2 ದಿವಸ ನಿಂತರೆ ದಯವಿಟ್ಟು ಇದರ ಬಗ್ಗೆ ನೀವು ನಮಗೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕು. ಯಾಕಂತ ಹೇಳಿದ್ರೆ ಆ ವಾಹನದ ನಿಜವಾದ ವಾರಿಸುದಾರರು ಯಾರು, ಅದು ಕಳ್ಳತನ ಆಗಿದೆಯೋ ಅಥವಾ ಅದನ್ನು ಯಾರು ತಂದಿದ್ದಾರೆ, ಅದನ್ನು ಯಾವ ರೀತಿ ದುರುಪಯೋಗ ಮಾಡಲಿಕ್ಕೆ ತಂದಿದ್ದಾರೆ ಅಂತ ಹೇಳೋದನ್ನು ನಮಗೆ ಪತ್ತೆ ಹಚ್ಚಲಿಕ್ಕೆ ಸುಲಭ ಆಗ್ತದೆ. ಅಲ್ಲದೆ ಈ ನಮ್ಮ ಪ್ರಸ್ತುತ ಕಾಲಘಟ್ಟದಲ್ಲಿ ನಮ್ಮ ಮೊಬೈಲ್ನಲ್ಲಿ ಆ್ಯಡ್ ಇಲ್ಲದವರು, ಉದಾಹರಣೆಗೆ ನಾನು ಹೇಳ್ತೇನೆ, ನನ್ನ ನಂಬರ್ ಈ ಅಮ್ಮನ ಹತ್ರ ಇಲ್ಲ, ನಾನು ಅವರಿಗೆ ವಿಡಿಯೋ ಕಾಲ್ ಮಾಡಿದ್ರೆ ದಯವಿಟ್ಟು ಆ ಹಣ ತೆಗೆಯಬಾರದು. ವಿಡಿಯೋ ಕಾಲನ್ನು ನಾವು ರಿಸೀವ್ ಮಾಡಬಾರ್ದು. ಅವರು ನಮ್ಮ ಆ ಫೋನ್ ನಂಬರ್ ಆ್ಯಡ್ ಇಲ್ಲದಿದ್ರೆ. ಯಾಕಂತ ಹೇಳಿದ್ರೆ ಕೆಲವರಲ್ಲಿ ಈಗ ಹಾಗೆ ಮಾಡ್ತಾರೆ, ಅದೆಲ್ಲ ನೀವು ಇದರಲ್ಲೆಲ್ಲ ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಾಸ್ತಿ ಆಗಿ. ಅನಾಮಿಕ ಅಂತ ಹೇಳಿದ್ರೆ ಯಾವ ಮಾಡ್ತಾರೆ, ನಾವು ಗಡಿಬಿಡಿಗೆ ಫೋನ್ ಯಾವುದು ಅಂತ ಹೇಳಿ ನೋಡೋದು.
ನಾವು ಕೂಡ ಯಾವುದೇ ಕೆಲಸದಲ್ಲಿ ಇರ್ತೇವೆ, ಗಡಿಬಿಡಿಗೆ ನಾವು ಗೊತ್ತಿದ್ದಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನನಗೆ ನಾನು ಮಾತಾಡಿದ್ರೆ ನಾನು ಪೊಲೀಸಲ್ಲ ಅಂತ ತಿಳ್ಕೊಳ್ಳಿ, ನಾನು ಮಾತಾಡಿದ್ರೆ ಎಷ್ಟು ಮಾತಾಡ್ತಾರೆ ಎಲ್ಲ ನನಗೆ ಗೊತ್ತಿದ್ದ ಭಾಷೆಯಲ್ಲಿ ಅವ್ರು ಹೇಳಿದಾಗ ನಾನು ಗೊತ್ತಿದ್ರೆ ಮಾತಾಡ್ತೀನಿ, ಇಲ್ಲ ಅಂತ ಹೇಳಿದಿಲ್ಲ. ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾನು ತುಳುವಲ್ಲಿ ಮಾತಾಡಿದ್ರೆ ನೀವು ಅಷ್ಟೇ ಅಂತ ಹೇಳಿ ಅವ್ರು ಕಟ್ ಮಾಡ್ತಾರೆ. ಅವನಿಗೆ ಭಾಷೆಯ ಇದಕ್ಕೆ ಸರಿಯಾಗಿ ನಾವು ಮಾತಾಡಿದ್ರೆ ಅವರನ್ನು ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ನಮ್ಮ ವಾಟ್ಸಪ್ ಹಾಗೂ ನಮ್ಮ ಫೇಸ್ಬುಕ್, ಈಗ ಪ್ರತಿಯೊಬ್ಬರಿಗೂ ಫೇಸ್ಬುಕ್ ಅಕೌಂಟ್ ಇದೆ ಹೆಚ್ಚಿನವರು. ಆ ಫೇಸ್ಬುಕ್ ಅಕೌಂಟ್ ಅಲ್ಲಿ ಯಾರೆಲ್ಲ ನಂಬರ್ ನಿಮ್ಮ ಈ ಗ್ರೂಪ್ ಅಲ್ಲಿ ಯಾರೆಲ್ಲ ನಂಬರ್ ಈ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡಿದವರು ನಾನು ಹೋದ ಅಲ್ಲಿ ನನ್ನ ಮಾತಾಡುವಾಗೇ ಇರ್ತದೆ. ನಿಮಗೆ ಕೆಳಗಡೆ ಬೇಡದ ಅಶ್ಲೀಲ ಚಿತ್ರಗಳನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಅದನ್ನು ವಾಪಸ್ ನಿಮಗೆ ಕಳಿಸ್ತಾರೆ. ಕಳಿಸ್ಬಿಟ್ಟು ಹೇಳ್ತಾರೆ, ನೋಡಿ ನೀವು ನಮಗೆ ಇಷ್ಟು ಕೊಡಬೇಕು, ಇಷ್ಟು ಕೊಡದೆ ಮತ್ತೆ ಈಗ ವೈರಲ್ ಮಾಡ್ತೀವಿ ಫೇಸ್ಬುಕ್ ಅಲ್ಲ ಅಂತ. ಎಸ್ ಬ್ಲ್ಯಾಕ್ ನಾನು ಹೇಳೋದು ಯಾಕೆ ಅಂತ ಹೇಳಿದ್ರೆ, ಈಗ ಅದೇ ಹೆಣ್ಮಕ್ಕಳಾದ್ರೆ ಆ ಹೆಣ್ಮಕ್ಕಳು ನಮ್ಮೊಟ್ಟಿಗೆ ಮಾತಾಡೋದು ವಿಚಾರವನ್ನೇ ತೋರಿಸ್ತಾರೆ, ಕೆಳಗಡೆ ಗಂಡು ಮಕ್ಕಳ ಅಶ್ಲೀಲ ಚಿತ್ರಗಳನ್ನೆಲ್ಲ ಹಾಕಿ ಬ್ಲಾಕ್ ಮೇಲ್ ಮಾಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಿದ್ದೇನೆ, ಯಾವುದೇ ವಿಡಿಯೋ ಕಾಲ್ ನಮ್ಮಲ್ಲಿ ಆ್ಯಡ್ ಇಲ್ಲದ ನಂಬರಿಂದ ಬಂದರೆ ದಯವಿಟ್ಟು ತೆಗಿಲಿಕ್ಕೆ ಹೋಗಬೇಡಿ. ಮತ್ತೆ ನನಗೆ ಈ ಅಮ್ಮನ ಹತ್ರ ಮಾತಾಡಬೇಕಾದ್ರೆ ಅಂತ ಅಗತ್ಯ ಇದ್ರೆ ಆ ಅಮ್ಮ ನೋಡಬೇಕು, 3 ಸಲ ಅಥವಾ 4 ಸಲ ನಾನು ಫೋನ್ ಮಾಡಿದ್ರೆ ಮಾತ್ರ ಅದನ್ನು ನಿಲ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ನಾವು ಯಾವ ಅಪರಿಚಿತ ನಂಬರ್ ಬಂದರೂ ಕೂಡ ಇದು ಮಾಡ್ತೇವೆ. ಮತ್ತೆ ಕೆಲವರೆಲ್ಲ ನಂಬರಲ್ಲಿ ಫೋನ್ ಮಾಡಿಬಿಟ್ಟು, ನೋಡಿ ನಿಮ್ಗೆ ಒಂದು ಮೆಸೇಜ್ ಹಾಕಿದ್ದೇನೆ, ನಿಮಗೆ ಲಿಂಕ್ ಆಗಿದ್ದೇನೆ, ನಾನು ಪೋಸ್ಟ್ ಆಫೀಸಿಂದ ಮಾತಾಡೋದು ಅಥವಾ ನಾವು ಪೊಲೀಸ್ ಸ್ಟೇಷನ್ ಇಂದ ಮಾತಾಡೋದು. ಬೇರೆ ಈಗ ಪೊಲೀಸರು ಕೂಡ ಪೊಲೀಸ್ ಸ್ಟೇಷನ್ ವಿಚಾರವನ್ನು ಕೂಡ ತಂದು ನಿಮ್ಮನ್ನು ಸುಲಭವಾಗಿ ಈ ಇದರಲ್ಲಿ ಬ್ಲಾಕ್ ಮೇಲ್ ಮಾಡುವಂಥ ವ್ಯವಸ್ಥೆಗಳನ್ನು ಕನಿಗಳು ಮಾಡ್ತಾ ಇದ್ದಾರೆ. ಬಟ್ ಯಾವುದಕ್ಕೂ ಕೂಡ ನೀವು ಹೆದರಬಾರದು. ಯಾವುದೇ ವಿಚಾರದಲ್ಲಿ ನಿಮ್ಮ ಅಕೌಂಟಿಂದ ದುಡ್ಡು ಹೋದ್ರೆ ನೀವು 1930 1930 ನಂಬರ್ಗೆ ಕಾಲ್ ಮಾಡಿದಾಗ ಅವರಲ್ಲಿ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿದ ನಂತರ ಆಗ ನಿಮ್ಮ ಕೈಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪಾಸ್ ಪುಸ್ತಕ ಬೇಕಾಗ್ತದೆ. ಅವರು ಕೇಳಿದಂತ ವ್ಯವಸ್ಥೆಗಳೆಲ್ಲ ನೀವು ಸರಿಯಾಗಿ ಹೇಳಿದ್ರೆ ಅವರು ಅಲ್ಲಿ ರಿಸೀವ್ ಮಾಡಿಕೊಂಡು ಅಲ್ಲೇ ನಿಮ್ದೊಂದು ರಿಸೀವ್ಡ್ ಅಂತೇಳಿ ನಿಮಗೆ ಒಂದು ಕಾಪಿ ಬರ್ತದೆ ನಿಮ್ಮ ಮೊಬೈಲ್ಗೆ. ಸೊ ಆ ಮೊಬೈಲ್ ಕಾಪಿಯನ್ನು ನೀವು ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿಗೆ ಕೊಂಡೋಗಿ ಕೊಟ್ಟರೆ ನಾವು ಸೈಬರ್ ಇದರಲ್ಲಿ ಅದನ್ನೆಲ್ಲ ಹಾಕಿಬಿಟ್ಟು ನಮ್ಮ ಪೊಲೀಸ್ ಇಲಾಖೆಯಿಂದ ಕಾನೂನಾತ್ಮಕವಾಗಿ ಏನು ವ್ಯವಸ್ಥೆಗಳನ್ನು ಮಾಡಿಕೊಡ್ಬೋದು ಅದನ್ನು ನಾವು ಖಂಡಿತ ಮಾಡಿಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ತುಂಬಾ ಅಮೌಂಟ್ ಅನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಈ 1930 ಕೂಡ ಹಾಗೆ ಆದಷ್ಟು ಈ ನಮ್ಮ ಕೆಲವು ವಿಚಾರದಲ್ಲಿ ಗೋಲ್ಡನ್ ಬಾಕ್ಸ್ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಉದಾಹರಣೆ ತಿಳ್ಕೊಳ್ಳಿ, ಈ ಹಾರ್ಟಿಗೆ ಹೃದಯಕ್ಕೆ ಸಂಬಂಧಪಟ್ಟ ಏನಾದ್ರು ತೊಂದರೆ ಆದಾಗ ಗೋಲ್ಡನ್ ಅವರ್ ಕಡೆ ನನಗೂ ಗೊತ್ತಿಲ್ಲ, ನನಗೆ ಡಾಕ್ಟರ್ ಹೇಳಿದ್ರಿಂದ ಬಂದು 1 ಗಂಟೆ ಒಳಗೆ ಮ್ಯಾಕ್ಸಿಮಮ್ 1 ಗಂಟೆ ಒಳಗೆ ಅವರನ್ನು ಹತ್ತಿರದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಪ್ರಥಮ ಚಿಕಿತ್ಸೆಯನ್ನು ಮಾಡಿ ಅಲ್ಲಿ ಆಗದಿದ್ರೆ ಬೇರೆ ಮುಂದಿನ ಇದಕ್ಕೆ ಅವರು ರೆಫರ್ ಮಾಡ್ತಾರೆ. ಹಾಗೆ ಇದರಲ್ಲಿ ಕೂಡ ನಿಮ್ಮ ದುಡ್ಡು ಹೋಯ್ತಾ ನಿಮ್ಗೆ ಗೊತ್ತಾಯ್ತಾ ಕೂಡಲೇ 1930 ನೀವು ಕರೆ ಮಾಡಿ. 1930 ಕರೆ ಮಾಡಿದಾಗ ನಿಮ್ಮ ರಿಸೀವ್ ಆದ ಕೂಡ ನಿಮ್ಗೆ ರಿಸೀವ್ ಮಾಡಿದ್ರೆ ಆ ಅಮೌಂಟ್ ಅಲ್ಲಿ ಲಾಕ್ ಮಾಡಲಿಕ್ಕೆ ಆಗ್ತದೆ. ನೀವು ಕೆಲವರೆಲ್ಲ ಏನ್ ಮಾಡ್ತೀರಿ, ದುಡ್ಡು ಹೋಗಿರ್ತದೆ 1 ವಾರದ ನಂತರ ನಮ್ಮಲ್ಲಿಗೆ ಬಂದು ನೀವು ಹೇಳ್ತೀರಾ ಆಗ ನಾವು ಅದನ್ನೆಲ್ಲ ಬ್ಲಾಕ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನಮ್ಮ ಕೆಲಸವನ್ನು ಕಾನೂನಾತ್ಮಕವಾಗಿ ಯಾವುದೆಲ್ಲ ಬ್ಯಾಂಕಿಗೆ ಫೇಸ್ಬುಕ್ ಅಕೌಂಟ್ಗೆ ಅಥವಾ ಫೇಸ್ಬುಕ್ ಇದೆಲ್ಲ ಏನು ಕಳಿಸ್ಕೊಡ್ಬೇಕು ಅದನ್ನೆಲ್ಲ ಕಳಿಸ್ಕೊಟ್ಟು ನಾವು ನಿಮಗೆ ಯಾವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ನಮಗೆ ಸಹಾಯ ಮಾಡ್ಬೋದು ಅದನ್ನು ನಾವು ಖಂಡಿತ ಮಾಡ್ತೇವೆ. ಮತ್ತೆ ಈಗ ನಿಮ್ಮ ಮೊಬೈಲ್ ಎಲ್ಲಾದರೂ ಬಿದ್ದು ಹೋದ್ರೆ ಅಥವಾ ನೀವೆಲ್ಲರೂ ಹೋಗ್ಬೇಕು ಕಳ್ಕೊಂಡ್ರೆ ದಯವಿಟ್ಟು ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮಲ್ಲಿ ಅದರ ಬಾಕ್ಸ್ ಪೀಸ್ ಇದ್ರೆ ಅದರ ಬಾಕ್ಸ್ ಪೀಸ್ ಎಲ್ಲ ಕೊಡಿ. ಅದರಲ್ಲಿ IMEI ನಂಬರ್ ಅಂತೇಳಿ ಇರ್ತದೆ, ಅದರಲ್ಲಿ ಬೇರೆ ಸಿಮ್ ಹಾಕಿದ್ರೆ ಕೂಡ ಗೊತ್ತಾಗ್ತದೆ. ಮುಂಚೆ ನಮ್ಮ ಮೊಬೈಲ್ ಖರೀದೆಲ್ಲ ಜಾಸ್ತಿ ಇತ್ತು, ಈಗ ಮೊಬೈಲ್ ಯಾರು ಖರೀದಿಲ್ಲ. ಮಾನ್ಯ ನಮ್ಮ ಪೊಲೀಸ್ ಇಲಾಖೆ ಒಂದು ಭಾರಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅದು CIR ಪೋರ್ಟಲಲ್ಲಿ ಅದನ್ನು ನೀವು ಕೊಟ್ಟ ಕಂಪ್ಲೇಂಟ್ ಮೇಲೆ ಅದನ್ನು ಮಾಡಿಕೊಂಡು ಅದನ್ನು ಈಗ ಕೆಲವು ಫೋನು ಕೆಲವರು ನಸಿಬಿದ್ದಾರೆ, ಇವತ್ತು ಮಿಸ್ಸಿಂಗ್ ಅಂದ್ರೆ ನಾಳೆ ಅಥವಾ ನಾಳೆ ಸಿಗ್ತದೆ. ಕೆಲವರು ಒಳ್ಳೆಯವರಿಗೆ ಅವರು ತಂದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ, ಸರ್ ನನ್ನೊಂದು ಮೊಬೈಲ್ ಸಿಕ್ಕಿದೆ ಅಂತೇಳಿ. ನೀವು ನೋಡ್ತೀರಲ್ಲ ಹೆಚ್ಚಿನಾಗಿ ಮೊಬೈಲ್ ಕೊಟ್ಟದ್ದು ಒಳ್ಳೆಯವರ ಚಿನ್ನ ಕೊಟ್ಟಿರ್ತಾರೆ, ದುಡ್ಡು ಕೊಟ್ಟಿರ್ತಾರೆ.
ಎಲ್ಲರನ್ನು ಹೇಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 10 ಬೇಡ ಒಂದೇ ರೀತಿ ಇರೋದಿಲ್ಲ. ನೀವಿದ್ದಾಗೆ ನಾನಿಲ್ಲ, ಇದ್ದಾಗೆ ಈ ಅಮ್ಮ ಇರೋದಿಲ್ಲ. ಅಂದ್ರೆ ಪ್ರಸ್ತುತ ಕಾಲಘಟ್ಟಗಳೆಲ್ಲ ನಾವು ಇಂಥದನ್ನ ನಾವು ಗಮನಕ್ಕೆ ತಗೊಳ್ಬೇಕಾದ್ರೆ ನಿಮಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಈಗ ಇದು ಸೈಬರ್ನ ವಿಚಾರಗಳು ಬಂದಾಗ ಸೈಬರ್ ಬೇರೆ ಬೇರೆ ವಿಚಾರದಲ್ಲಿ ನಿಮ್ಗೆ ಹೇಳ್ತಾರೆ, OTP ಕೇಳ್ತಾರೆ, ಆಮೇಲೆ ಪಿನ್ ನಂಬರ್ ಕೇಳ್ತಾರೆ, ಅಥವಾ ನಿಮಗೆ ಜಾಬ್ಗೆ ನೀವು ಅಪ್ಲೈ ಮಾಡಿದ್ರೆ ಕೇಳ್ತಾರೆ. ಬೇರೆ ಬೇರೆ ವಿಚಾರದಲ್ಲಿ ನಿಮ್ಮನ್ನು ಯಾವ ರೀತಿಯಾಗಿ ನಿಮ್ಮನ್ನು ನೋಡಿ ನಿಮ್ಮ ನೋಡಿದ್ರೆ ನೋಡ್ಬೇಕಾಗಿಲ್ಲ, ಮಾತಾಡಿದ್ರೆ ಗೊತ್ತಾಗ್ತದೆ. ನಮಗೆ ಮೆಸೇಜ್ ಹಾಕೋದು ನಮಗೆ ಬರ್ತದೆ. ಇನ್ಸ್ಟಾಗ್ರಾಮಲ್ಲಿ ಕೆಲವರು ಮೆಸೇಜ್ ಹಾಕ್ತಾರೆ, ಫೇಸ್ಬುಕ್ಕಲ್ಲಿ ನಮ್ಗೆ ಮೆಸೇಜ್ ಹಾಕ್ತಾರೆ. ಬಟ್ ನಾವು ಏನಾದರೂ ನಮ್ಮಲ್ಲಿ ಆ್ಯಡ್ ಇದ್ದ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀವಿ. ಫೇಸ್ಬುಕ್ ಫ್ರೆಂಡ್ ಅಂತ ಇರ್ತಾರೆ, ಅವರು ಒಳ್ಳೆಯವರೇ ಇರ್ತೀವಿ. ಮ್ಯಾಕ್ಸಿಮಮ್ ಫೇಸ್ಬುಕ್ ಫ್ರೆಂಡ್ ಆದವರು ನಾವು ನಮ್ಮ ಪರಸ್ಪರ ಅನ್ಯೋನ್ಯತೆಯನ್ನು ಹಂಚ್ಕೊಂಡಿರ್ತೀವಿ. ಒಳ್ಳೆಯ ರೀತಿಯಲ್ಲಿ ಅವ್ರ ಮೊಬೈಲ್ ನಂಬರ್ ಕೆಲವರು ಇರ್ತಾರೆ, ಒಳ್ಳೆಯ ರೀತಿಯಲ್ಲಿ ನಾವು ಫ್ಯಾಮಿಲಿ ಮೆಂಬರ್ ಆಗಿರ್ತೇವೆ. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಅದು ಕೂಡ ತುಂಬ ಕಡೆ ನಮಗೆ ಸಹಾಯ ಆಗೋದು. ನಮ್ಮದು ಪೊಲೀಸ್ ಇಲಾಖೆಯಲ್ಲಿ ತುಂಬ ನನಗೆ ಆಗಿದೆ. ನಾವೆಲ್ಲ ಮಾಡಿದಾಗ ಗೋದಲ್ಲಿ ನಮ್ಮದು 2 ಫ್ರೆಂಡ್ಸ್ ಇದ್ರು, ಅವ್ರು ನಮಗೆ ಕೆಲವೆಲ್ಲ ರೂಟ್ ಹೇಳಿದ್ರು, ವ್ಯವಸ್ಥೆಗಳನ್ನು ಹೇಳಿದ್ರು. ಅದನ್ನೆಲ್ಲ ನಾವು ಈಸಿಯಾಗಿ ಮಾಡಿದ್ದೇವೆ. ಅದೇ ರೀತಿ ಈಗ ನಿಮ್ಮ ಮನೆ ಅಂತ ಅಥವಾ ಎಲ್ಲಿಯಾದ್ರೂ ನೀವು ಹೋಗುವಲ್ಲಿ ಒಂದು ಬೈಕ್ ನಿಂತಿರ್ತದೆ. ಆ ಬೈಕ್ ಒಬ್ಬ ರಿಪೇರಿ ಮಾಡಿದಾಗೆ ಮಾಡ್ತಾ ಇರ್ತಾನೆ. ಒಬ್ಬ ಎಲ್ಲಿಯೋ ದೂರದಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಬಟ್ ನೀವು ನಿಮ್ಮಷ್ಟಕ್ಕೆ ಹೋಗ್ತೀರಾ ಅಂದರೆ ಇದು ನಮ್ಮ ಉಳ್ಳಾಲ ಅಥವಾ ನಮ್ಮ ಪೆರ್ಮನೂರು, ನಮ್ಮ ಕೊಣಾಜೆ, ನಮ್ಮ ಪುತ್ತಾರು ಅಥವಾ ನಮ್ಮ ಇದು ಮಂಗಳೂರು ಅಂತೇಳಿ ನಾವು ನಮ್ಮಷ್ಟಕ್ಕೆ ನಾವು ಬ್ಯುಸಿ ಇರ್ತೇವೆ. ಯಾಕಂತೇಳಿದ್ರೆ ಈಗಿನ ಕಾಲದಲ್ಲಿ ಫೋನ್ ಎಲ್ಲಿ ಯೂಸ್ ಮಾಡಬೇಕಂತ ಹೇಳೋದನ್ನು ಯಾರೂ ತಿಳ್ಕೊಳ್ಳೋದಿಲ್ಲ. ಬಸ್ಸಿಂದ ಇಳಿಯುವಾಗ ಫೋನ್ ಬಂದರೆ ಫೋನ್ ತೆಗೆಯೋದು, ಅವ್ರ ಹತ್ರ ಹೇಳಲಿಕ್ಕಿಲ್ಲ ನಾನು ಈಗ ಮಾಡ್ತೇನೆ ಅಥವಾ ಇದು ಮಾಡಿ. ಬಸ್ಸಿಂದ ಇಳಿಯುವಾಗ ಅದನ್ನೇ ಇಟ್ಕೊಂಡು ಹೋಗೋದು, ಅವ್ರಿಗೆ ಗೊತ್ತಿರೋದಿಲ್ಲ. ವೆಹಿಕಲ್ಗಳು ಹೋಗ್ತಾ ಇರ್ತದೆ, ವೆಹಿಕಲ್ ನಮಗೆ ಉತ್ತರ ಸ್ಲೋ ಮಾಡ್ತಾನ. ನಮಗೆ ಪಾದಚಾರಿಗಳಿಗೆ ದಾಟಲಿಕ್ಕೆ ಅಂತೇಳಿ ಒಂದು ವ್ಯವಸ್ಥೆ, ಟ್ರಾಫಿಕ್ ವ್ಯವಸ್ಥೆ ಇದೆ. ಬಟ್ ಎಲ್ಲಿ ಕೂಡ ಪಾದಚಾರಿಗಳು ಅದರಲ್ಲಿ ಹೋಗೋದಿಲ್ಲ. ಚಿಕ್ಕಲ್ಲಿ ನಾವು ಕ್ರಾಸ್ ಮಾಡ್ತಾ ಇರ್ತೇವೆ, ವೆಹಿಕಲ್ಗಳು ಹೋಗ್ತಾ ಇರ್ತೇವೆ. ಆಗ ಆಕ್ಸಿಡೆಂಟ್ಗಳು ಆಗುವ ಸಮಸ್ಯೆಗಳೆಲ್ಲ ಇರ್ತದೆ. ಖಂಡಿತ ತಾನೇ ನಾನು ಹೇಳಿದ್ದು. ಅದಕ್ಕೋಸ್ಕರ ನಮ್ಮ ಈ ಜೀವನದಲ್ಲಿ ಮೊಬೈಲ್ ಎಷ್ಟು ಒಳ್ಳೆಯದೋ ಅಷ್ಟು ಕೆಟ್ಟದ್ದು ಕೂಡ. ಹಾಗೆ ಒಂದು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬಳು ಹೆಣ್ಣುಮಕ್ಕಳು ಅಥವಾ ಒಂದು ಪ್ರಾಯದ ಹೆಂಗಸು ಹೋಗಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಈ ಅಮ್ಮ ಮುಂದೆ ಹೋಗ್ತಾ ಇರ್ತಾರೆ. ನಾನು ಮೊಬೈಲಲ್ಲಿ ನಾನು ಮಾತಾಡ್ತಾ ಬರ್ತಾನೆ, ಹೀಗೆ ಬಂದು ಅಲ್ಲಿ ಆದವರು ಅವಾಗ ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಯಾರು? ಬೈಕಿನವ. ತಪ್ಪ ಎಳಿತೇನೆ, ಅಲ್ಲಿ ಹೋಗ್ತೇನೆ. ಆ ಅಮ್ಮ ಎಷ್ಟು ವಿದ್ಯಾವಂತೆ ಆದರೂ ಕೂಡ ಒಂದು ಸಲಕ್ಕೆ ಗಾಬರಿ ಆಗ್ತಾರೆ. ಯಾರು ತಾನೇ? ಈಗ ಒಂದು ಸಲಕ್ಕೆ ನೀವು 3 ಜನ ಗಂಡಸರು ಬಂದು ಯಾರೋ ಒಬ್ಬನನ್ನು ಗಂಡು ಮಂಗಳವನ್ನು ಅಥವಾ ನಮ್ಮಂಥವ್ರನ್ನ ಹಿಡಿದುಕೊಂಡ್ರು ಕೂಡ ಒಂದ್ಸಲ ನಾವು ಏನು ಅಂತ ಹೇಳಿ ಇದಾಗ್ತೇವೆ. ಬಟ್ ನಾವು ಏನು ಮಾಡ್ತೇವೆ, ದೇವ್ರದಲ್ಲಿ ನಮ್ಮ ಇಲಾಖೆಗೆ ಬಂದಿದ್ದೇವೆ, ಇಲಾಖೆ ಅನ್ನ ತಿಂದು ನಾವೆಲ್ಲ ಸರಿಯಾಗಿ ತಿಳ್ಕೊಂಡಿದ್ದೇವೆ. ಏನು ವೆಹಿಕಲ್ ಗಾಡಿ ನಂಬರ್ ಒಂದ್ಸಲ ನೋಡಿದ್ರೆ ಫ್ಲ್ಯಾಶ್ ಆಗ್ತದೆ. ಯಾಕಂದ್ರೆ ನಮ್ಮ ಮನಸ್ಸು ಅದೇ ರೀತಿ ಇರ್ತದಲ್ಲ. ಆ ಚಿತ್ರವನ್ನು ಮತ್ತೆ ಪೋರ್ಟ್ರೇಟ್ ಮಾಡಲಿಕ್ಕೆ ನಾವು ಈಸಿ ಆಗ್ತದೆ. ಪೋರ್ಟ್ರೇಟ್ ಅಂತ ಹೇಳಿದರೆ ನೀವು ಹೇಳಿದರೆ, ಈಗ ಉದಾಹರಣೆ ನನ್ನನ್ನೇ ಹೇಳಿದ್ರಿ, ಸರ್ ಅವ್ರು ತಪ್ಪಿದ್ದಾರೆ, ಮೂಗು ಸ್ವಲ್ಪ ಈ ರೀತಿ ಇದೆ, ಕಣ್ಣು ಸ್ವಲ್ಪ ಇದೆ, ಆ ರೀತಿಯಾಗಿ ಪೋರ್ಟ್ರೇಟ್ ಮಾಡಿ ಆ ವ್ಯಕ್ತಿಗಳೆಲ್ಲ ಭಾವಚಿತ್ರಗಳನ್ನು ಮಾಡಲಿಕ್ಕೆ ಆಗ್ತದೆ. ಇಂಥ ಸಂದರ್ಭಗಳನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ ಸೈನ್ಸ್ ನೈಟಿಂಗ್ನ ಈ ರೀತಿಯಾಗಿ ಬೇರೆ ಬೇರೆ ವಿಚಾರದಲ್ಲಿ ಮನೆಯಲ್ಲಿ ಕೂತಾಗ ಅಲ್ಲಿಂದ ಬಂದು ಚೈನ್ ತಗೊಳ್ಳೋದು. ಯಾಕೆಂತೇಳಿ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾವು ತಿಳ್ಕೊಳ್ಳೋದಿಲ್ಲ. ಆ ಬೈಕ್ನವರು ಏನೋ ರಿಪೇರಿ ಮಾಡ್ತಾರೆ ಅಂತ ಹೇಳ್ತೀರಿ ನೀವು. ಇಲ್ಲ, ಅವರೆಲ್ಲ ಇಂಥದಕ್ಕೆ ಇರೋದು 100ರಲ್ಲಿ ಒಂದು ನನ್ನ ಕೆಲವೊಂದು 5% ಅಂತ ಹೇಳ್ಬೋದು. ಮತ್ತು ಉಳಿದವರೆಲ್ಲ ಒಳ್ಳೆಯವರು ಇರ್ತಾರೆ, ಒಳ್ಳೆ ಸಂಸ್ಕಾರಯುತವಾಗಿ ಬದುಕುವವರು ಇರ್ತಾರೆ, ಎಲ್ಲ ವಿಚಾರಗಳನ್ನು ತಿಳಿದವರು ಇರ್ತಾರೆ. ಮತ್ತು ಅದೇ ನಾನು ಹೇಳಿದಲ್ಲ, ನಮ್ಮ ಈ ಸೌತ್ ಕೇಂದ್ರ ಈ ಭಾಗಗಳಲ್ಲೆಲ್ಲ ಸಾಧಾರಣ ಮನುಷ್ಯತ್ವ ಮಾನವತೆ ಉಳ್ಳವರೆಲ್ಲೇ ಇರುವುದರಿಂದ ಜಾಸ್ತಿಯಾಗಿ ಕೆಲವು ಸಲ ತುಂಬ ಒಳ್ಳೆಯದು ಆಗಿದೆ, ತುಂಬ ಕೆಟ್ಟದ್ದು ಆಗಿದೆ. ಯಾಕಂತ ಹೇಳಿದ್ರೆ ನೀರು ತರಲಿಕ್ಕೆ ಹೋದಾಗ ಅವ ಚೈನ್ ಹಿಡಿಯೋದು ಉಂಟು. ಯಾಕಂದರೆ ಇತ್ತೀಚೆಗೆ ನಾನು ಬೇರೆ ಸ್ಟೇಷನ್ನಲ್ಲಿದ್ದಾಗ ಹಾಗೆ ಆಗಿದೆ. ರಾತ್ರಿ 10 ಕಾಲಕ್ಕೆ ಬಂದ ಆ ಅಮ್ಮನಿಗೆ ಫಸ್ಟಿಗೆ ಒಂದು ಪರಿಚಯ ಆಗಲಿಲ್ಲ. ಅಮ್ಮ ಒಳಗೆ ಹೋದಾಗ ಎಳೆದು ಹೋಯಿತು, ಚಿನ್ನ ಸಿಕ್ಕಿತ್ತು. ಮತ್ತೆ ಗೊತ್ತಾಯಿತು ಲೋಕಲೇ ಹುಡುಗ. ಯಾಕಂತೇಳಿದರೆ ಈಗಿನ ಈ ಕೆಲವು ಹುಡುಗರೆಲ್ಲ ಬೇರೆ ಬೇರೆ ಮಾದಕ ವ್ಯಸನಿಗಳಾಗಿರ್ತಾರೆ. ಮಾದಕ ವ್ಯಸನಿ ಅಂತ ಹೇಳಿದರೆ ಗೊತ್ತಾಗ್ತದಲ್ಲ ನಿಮಗೆ, ಗಾಂಜಾ, ಡ್ರಗ್ಸ್, ಅಫೀಮ್ ಮತ್ತು ಬೇರೆ ಬೇರೆ MDMA ಅಂತೇಳಿ ಎಲ್ಲ ಈಗ ಮ್ಯಾಕ್ಸಿಮಮ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮಾನ್ಯ ಘನ ಸರ್ಕಾರ ಹಾಗೂ ಘನ ಪೊಲೀಸ್ ಇಲಾಖೆ, ಮಾನ್ಯ ಪೊಲೀಸ್ ಆಯುಕ್ತರ ನಮ್ಮ ನಿರ್ದೇಶನ ಮತ್ತು ಆದೇಶನದ ನಮ್ಮ ಎಲ್ಲ ಕಮಿಷನರೇಟ್ ಏರಿಯಾದಲ್ಲಿ ತುಂಬ ಕಡೆ ಮ್ಯಾಕ್ಸಿಮಮ್ ಈಗ ಪ್ರಸ್ತುತವಾಗಿ ಪೊಲೀಸ್ ಇಲಾಖೆ ಈ ಡ್ರಗ್ಸಿನ ವಿರುದ್ಧ
ತೊಡೆ ಎತ್ತಿ ನಿಂತಿದೆ. ಸರ್ಕಾರ ಕೂಡ ಮೊನ್ನೆ ಒಂದು ಬಾರಿ ಒಳ್ಳೆಯ ಕಾರ್ಯಕ್ರಮ ಮಾಡಿತ್ತು, ರೈಸ್ ಅಂತೇಳಿ, RIS ಅಂತೇಳಿ. ಮಾನ್ಯ ಇತ್ತೀಚಿನ ಮುಖ್ಯಮಂತ್ರಿಯವರ ಕಾರ್ಯಕ್ರಮವನ್ನು ನಮ್ಮ DG ಸಾಹೇಬರ ಸಮ್ಮುಖ ಬ್ಯಾಂಗ್ಳೂರಲ್ಲೆಲ್ಲ ಹೋಮ್ ಮಿನಿಸ್ಟ್ರಿ ಎಲ್ಲ ಇಟ್ಕೊಂಡು ಅದನ್ನು ಇದು ಮಾಡಿದ್ದಾರೆ. ಟೋಟಲಿ ನಮ್ಮ ಸಮಾಜ ಡ್ರಗ್ಸ್ ಮುಕ್ತ ಆಗಬೇಕು ಅಂತ ಹೇಳುವ ಆಶಾಭಾವನೆಯನ್ನು ನಾವೆಲ್ಲರೂ ಹೊಂದಿದ್ದೇವೆ. ಯಾರಾದರೂ ನಿಮ್ಮ ಮನೆಯವರು ಅಥವಾ ನಿಮ್ಮ ಮನೆ ಹತ್ತಿರದವರು ಈ ಡ್ರಗ್ಸಿನ ಬಗ್ಗೆ ಏನಾದರೂ ಕಂಡು ಬಂದರೆ, ಅವರು ಎಳಿತಾ ಇದ್ದರೆ ನೀವು ಪೊಲೀಸ್ ಇಲಾಖೆಗೆ ತಿಳಿಸಿ. ಪೊಲೀಸ್ ಯಾರು ಯಾವತ್ತೂ ಕೂಡ ಯಾರ ನಂಬರನ್ನು ಯಾರಿಗೂ ಹೇಳೋದಿಲ್ಲ. ಅಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರು ಬೇರೊಂದು ಇದು ಇಟ್ಟಿದ್ದಾರೆ, QR ಕೋಡ್ ಅಂತ ಹೇಳಿದೆ. ಆ QR ಕೋಡಲ್ಲಿ ಕೂಡ ನೀವು ಕಂಪ್ಲೇಂಟ್ ಕೊಡ್ಬೋದು. QR ಕೋಡ್ ಕೊಟ್ಟರೆ ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ಯಾವತ್ತೂ ಕೂಡ ನೀವು ಕೊಟ್ಟ ನಂಬರ್ ನೀವು ಕೊಟ್ಟಿದ್ದೀರಿ ಅಂತೇಳಿ ಪೊಲೀಸ್ ಇಲಾಖೆ ಎಲ್ಲೂ ಹೇಳೋದು, ಅದು ನೀವು ಎಣಿಸೋದು. ಯಾಕಂತೇಳಿದ್ರೆ ನಿಮ್ಮಲ್ಲಿ ಅವರು ಬೇರೆ ನಿಮಗೆ ಪರಿಚಿತವ್ರಿಗೆ ಕೇಳ್ತಾರೆ, ಕ್ರಾಸ್ ಮಾಡ್ತಾರೆ, ಅದು ನೀವು ಅವರಿಗೆ ಕೊಟ್ಟಿದ್ದೀರಾ ಇವ್ರಿಗೆ ಕೊಟ್ಟಿದ್ದೀರಾ ಹಾಗೆ ಹೇಗೆ ಅಂತೇಳಿ. ನಾವಂತೂ ಪೊಲೀಸ್ ಇಲಾಖೆ ಯಾವತ್ತೂ ಯಾರಿಗೂ ನಿಮ್ಮ ನಂಬರನ್ನು ನಾವು ಕೊಡೋದಿಲ್ಲ. ಸೊ ಡ್ರಗ್ಸ್ ಮುಕ್ತ ಈ ವಿಚಾರದಲ್ಲಿ, ಯಾಕಂತೇಳಿ ಈ ಡ್ರಗ್ಸಿಗೆ ಒಳಗಾದವರಿಗೆಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವರೆಲ್ಲ ಇಂಥದಕ್ಕೆಲ್ಲ ಇದಾಗೋದು. ಮತ್ತು ಇಲ್ಲೆಲ್ಲ ಈಗ ಮ್ಯಾಕ್ಸಿಮಮ್ ಲಾಟ್ರಿಗಳು ಯಾವುದಿಲ್ಲ, ಒಂದಂಕಿ ಲಾಟ್ರಿ ಇಲ್ಲ, ಯಾವುದಿಲ್ಲ. ಮಡ್ಕ ಜುಗಾರಿಗಳಂತೂ ಈಗ ಸಂಪೂರ್ಣ ಬಂದಾಗಿದೆ, ನಿಮಗೆಲ್ಲ ಗೊತ್ತಿದೆ. ಸೊ ಇಂಥದ್ದೆಲ್ಲ ಅಕ್ರಮ ಚಟುವಟಿಕೆಗಳು ಎಲ್ಲಿಯಾದರೂ ಇದ್ದರೆ ದಯವಿಟ್ಟು ನೀವು ಮಾತೆಯವರು ನೀವು ಪ್ರಥಮವಾಗಿ ಇದರ ಒಂದು ಇದನ್ನು ಸರಿಯಾದ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಕೊಟ್ಟರೆ ನಾವು ಎಲ್ರಿಗೂ ಕೂಡ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸ್ವಚ್ಛಂದವಾಗಿ ಕಾನೂನಿನ ಅಡಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಳುವಲ್ಲಿ ನಮ್ಮಿಂದ ಏನು ಸಮಾಜಕ್ಕೆ ನಮಗೆ ಸರ್ಕಾರ ನಮಗೆ ಈ ಒಂದು ಒಳ್ಳೆಯ ಉದ್ಯೋಗ ಕೊಟ್ಟಿದೆ, ಅದರಲ್ಲಿ ಏನು ನಿಮಗೆ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೋದು ಅದನ್ನು ಖಂಡಿತ ನಾವು ಮಾಡಿಕೊಡ್ತೇವೆ. ನಮ್ಮಲ್ಲಿ ಮಾನ್ಯ ಪೊಲೀಸ್ ನಿರೀಕ್ಷಕರು ಹಾಗೂ ನಮ್ಮಲ್ಲಿ PSI ಅವರಿದ್ದಾರೆ, ಅದೇ ರೀತಿ ನಮ್ಮ ಸಿಬ್ಬಂದಿಯವರೆಲ್ಲ ಇದ್ದಾರೆ. ಯಾರಿಗೆ ನಿಮಗೆ ಅದಕ್ಕೋಸ್ಕರನೇ ಮಾನ್ಯ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಮನೆ ಪೊಲೀಸ್ ಭೇಟಿ ಹೋಗಲೇಬೇಕಂತ ಹೇಳ್ತಾರೆ. ವಾರಕ್ಕೆ ಒಂದು ಸಲ ಆದರೂ ಹೆಚ್ಚಿಗೆ ಬರ್ತಾರೆ. ಕೆಲವು ಸಲ ಕೆಲಸದ ಒತ್ತಡದಿಂದ 15 ದಿವಸಕ್ಕೊಂದ್ಸಲ ಅಥವಾ ತಿಂಗಳಿಗೆ ಒಂದು ಸಲ ನಾವು ಬರ್ತಾ ಇರ್ತೇವೆ ನಮ್ಮ ಪೊಲೀಸ್ನವರು. ಸೊ ಏನು ಮಾಹಿತಿ ಇದ್ದರೂ ಕೂಡ ದಯವಿಟ್ಟು ಪೊಲೀಸರ ಮೇಲೆ ವಿಶ್ವಾಸ ಇಟ್ಟು, ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಟ್ಟು ನೀವು ನಿಮ್ಮ ಬೀಟ್ ಪೊಲೀಸಿಗೆ ಅಥವಾ ನಿಮಗೆ ಯಾರು ವಿಶ್ವಾಸದ ಪೊಲೀಸ್ ಇರ್ತಾರೆ ಅವರಿಗೆ ಈ ಕೆಲವೊಂದು ಮಾಹಿತಿ ಕೊಟ್ಟರೆ ನಾವು ಅದರಿಂದ ನಿಮಗೆ ಒಳ್ಳೆಯ ಸಮಾಜವನ್ನು ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಮತ್ತು ಅದೇ ರೀತಿ ಯಾವುದಾದ್ರೂ ನೀವು ಹೋಗುವಂಥ ಸ್ಥಳಗಳಲ್ಲಿ ಇನ್ನೂ ತುಂಬ ಇದಿದೆ ನೋಡ್ಕೊಳ್ಳಿ. ಮಳೆಗಾಲ ಬಂದಿದೆ. ಮೊನ್ನೆ ಒಂದು ನಮ್ಮ ಕಂಕನಾಡಿ ನಮ್ಮ ಗರುಡಿ ಹತ್ರ ನೀವು ನೋಡಿದ್ರಿ, ಒಂದು ಗುಡ್ಡ ಜಾರಿ ಮನೆ ಬಿದ್ದು ಒಂದು 3 ಮಕ್ಕಳೆಲ್ಲ ಇದಾದರು. ಮತ್ತು ಮೊನ್ನೆ ಕೆರೆಬೈಲಲ್ಲಿ ಒಂದು ಇದಾಯಿತು, ನೋಡಿದ್ರಿ. ಲಾಸ್ಟ್ ಟೈಮ್ ಹೋದ ಮಳೆಯಲ್ಲಿ ಆಗ ನಾನು ಕೊಣಾಜೆಯಲ್ಲಿದ್ದೆ. ನಮ್ಮ ಕಣಕೂರ ಹತ್ರ ಒಂದು ಮುಸ್ಲಿಂ ಪಾಪು 7 ವರ್ಷದ್ದು, ನಾನು ನೈಟಲ್ಲಿದ್ದೆ. ಆ ಪಾಪು ಒಂದು ಇದಾಯಿತು. ಮತ್ತು ಅಲ್ಲಿ ಮಂಜನಾಡಿ ಕೆಳಗಡೆ ಒಂದು ಪೂಜಾರಿಯವರ ಮನೆಯಲ್ಲಿ ಅವನ ತಾಯಿ ಡೆತ್ ಆದರು, ಅವನ ಪಾಪು ಡೆತ್ ಆಯಿತು, ಅವನ ಹೆಂಡತಿದ್ದ 2 ಕಾಲು ಹೋಯಿತು. ಎಲ್ಲ ವ್ಯವಸ್ಥೆಗಳು, ಇದೆಲ್ಲ ಪ್ರಕೃತಿ ವಿಕೋಪ. ಇಂಥದ್ದೆಲ್ಲ ಇದ್ದಾಗ ನೀವು ಈ ಬಗ್ಗೆ ಸಂಬಂಧಿಸಿದ ಇಲಾಖೆಗಳಿಗೆ ಮಾಹಿತಿ ನೀಡಿ, ಪೊಲೀಸರಿಗೆ ಮಾಹಿತಿ ನೀಡಿ. ಯಾಕಂತೇಳಿ ಸರ್ ಹೀಗೆ ಉಂಟು ಸರ್ ಅಲ್ಲಿ ಗುಡ್ಡ ಜರಿಯೋದು ಅಂತೇಳಿ ನಮಗೆ ತಿಳಿಸಿದ್ರು ಕೂಡ ನಾವು ಸಂಬಂಧಿತ ಇಲಾಖೆಗೆ ನಾವು ಹೇಳಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತೇವೆ. ಏನಿದ್ರೂ ಕೂಡ ನೀವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ನಾಳೆ ನಾವು ಹೇಳ್ಬೋದಿತ್ತು ಅಂತ ಪಶ್ಚಾತ್ತಾಪ ಪಡೋದು ಬೇಡ. ಯಾಕಂತೇಳಿದರೆ ನಾನು ಯಾಕೆ ಹೇಳ್ತೇನೆ ಅಂತೇಳಿ ಈಗಿನ ಕಾಲಘಟ್ಟದಲ್ಲೆಲ್ಲ ವ್ಯವಸ್ಥೆಗಳು ಯಾವ ರೀತಿ ನಮಗೆ ನೋಡಲಿಕ್ಕೆ ಚೆಂದ ಇರ್ತಾನೆ ಒಂದು ವ್ಯಕ್ತಿ, ನೀವೇ ನೋಡ್ತೀರಿ. ಯಾಕಂದ್ರೆ ನಾನು ನಡುವೆ ಬೇರೆ ಬೇರೆ ವಿಚಾರಕ್ಕೆ ಹೋಗ್ತೇನೆ, ಯಾಕಂತೇಳಿದ್ರೆ ಅದು ನಿಮ್ಗೆ ಅರ್ಥ ಆಗಬೇಕು ಅಂತೇಳೋ ಉದ್ದೇಶದಿಂದ. ಸರ್ ಗಟ್ಟಿಮುಟ್ಟಿದ್ದ ಸರ್, ಅಲ್ಲಿ ಹೋದಾಗಲೇ ಅಲ್ಲಿ ಬಿದ್ದ ಅಂತೇಳಿ, ಹೌದಾ? ಎಲ್ಲ ಯಾರ ಕೈಯಲ್ಲೂ ಇಲ್ಲ. ಅದಕ್ಕೆ ನಮಗೆ ಜನನ ಮತ್ತು ಮರಣ ಅದನ್ನು ಭಗವಂತ ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಒಂದನ್ನು ನಮಗೆ ಕೊಟ್ಟಿದ್ದಾನೆ, ಜೀವನ ಅಂತ ಹೇಳೋದು. ಅದನ್ನು ಸುಲಲಿತವಾಗಿ ನೀವು ಮಾಡಿಕೊಂಡು ಹೋಗಿ ಮನುಷ್ಯ ಜನ್ಮಕ್ಕೆ ಬಂದ ನಂತರ ನಾವೆಲ್ಲ ಆ ಮನುಷ್ಯತ್ವ ಮಾನವೀಯತೆಯನ್ನು ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಬದುಕಬೇಕಂತ ಹೇಳೋದು. ಯಾವ ಮನುಷ್ಯ ಯಾವ ರೀತಿಯಾಗಿ ಎಲ್ಲಿ ಏನಾಗ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲ ವಿಧಿ ಇಚ್ಛೆ. ಮತ್ತು ಅದರ ಯಾಕೆ ಇದನ್ನೆಲ್ಲ ನಾನು ನಡುವೆ ಬೇರೆ ಬೇರೆ ವಿಚಾರಕ್ಕೆ ಕೊಂಡೋಗ್ತಾನೆ, ಅದು ಒಂದಕ್ಕೆ ಬಂದು ಅದು ಮುಟ್ತದೆ, ಎಲ್ಲ ಬಂದು ಸರ್ಕಲೇ ಆಗೋದು. ಮತ್ತು ನಿಮ್ಮ ಮನೆ ಹತ್ರ ಏನಾದರೂ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಥವಾ ಏನೋ ತೊಂದರೆ ಆಯಿತು, ಯಾರೋ ನದಿಗೆ ಬಾವಿಗ ಅಥವಾ ಸಮುದ್ರಕ್ಕೆ ಬಿದ್ದರು, ದಯವಿಟ್ಟು 112ಗೆ ಕಾಲ್ ಮಾಡಿ. 112 ಇದು ಫ್ರೀ ನಂಬರ್. 1930 ಕೂಡ ದುಡ್ಡು ಇಲ್ಲ. 112ಗೆ ನೀವು ಫೋನ್ ಮಾಡಿದಾಗ 112 ಅಲ್ಲಿಂದ ರಿಸೀವ್ ಮಾಡಿದಾಗ ಅವ್ರು ಹೇಳ್ತಾರೆ 8ಕ್ಕೆ ಒತ್ತಿ ಅಂತೇಳಿ. ಅದರಲ್ಲಿ ಮಾಡಿದಾಗ 8ಕ್ಕೆ ಒತ್ತಿ ಅಂತ ಹೇಳಿದಾಗ ಅಲ್ಲಿ ಅವ್ರು ರಿಸೀವ್ ಮಾಡ್ತಾರೆ. ನೀವು ಹಾಗೆ ಹೇಳಬೇಕು, ಎಲ್ಲಿಂದ ಮಾತಾಡ್ತೀರಿ, ಏನು ಸಮಸ್ಯೆ ನಿಮಗಿದೆ ಅಂತೇಳಿ. ಆಗ ನೀವು ಏನು ಹೇಳಬೇಕಂತ ಹೇಳಿದರೆ, ನಾವು ಮಂಗಳೂರು ಸಿಟಿ ಅಥವಾ ಮಂಗಳೂರು ನಗರದಿಂದ ಮಾತಾಡ್ತೇವೆ ಸರ್, ನಮ್ಮ ಮನೆ ಇರೋದು ಉಳ್ಳಾಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ನಿಮ್ಮ ಊರಿನ ಹೆಸರನ್ನು ಹೇಳಿ ಅಥವಾ ಎಲ್ಲಿ ಕೂಡ ನಾನು ಇದನ್ನು
ಎಕ್ಸಾಂಪಲ್ ಆಗಿ ಹೇಳೋದು. ಎಲ್ಲಿ ಕೂಡ ನಿಮಗೆ ಸಮಸ್ಯೆಗಳು ಬಂದಾಗ ಈಗ ನೀವು ಹೇಳಬೇಕು ಸರ್ ಹೀಗೆ ಆಗಿದೆ, ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ಪೊಲೀಸರಿಗೆ ಕಳಿಸಿ ಅಂತ ಹೇಳಿದರೆ ಅವ್ರು ಕಳಿಸ್ತಾರೆ. ಪೊಲೀಸ್ನವ್ರು ನಿಮಗೆ ಫೋನ್ ಮಾಡ್ತಾರೆ, ನೀವು ಅಲ್ಲಿ ಇದ್ದರೆ ತೊಂದರೆ ಇಲ್ಲ, ಇಲ್ಲಿ ಹೋದರೆ ತೊಂದರೆ ಇಲ್ಲ ಸರ್. ಪೊಲೀಸರು ಫೋನ್ ಮಾಡುವಾಗ ದಯವಿಟ್ಟು ರಿಸೀವ್ ಮಾಡಿ. ಆಗ ಅವ್ರು ಹೇಳ್ತಾರೆ ಏನಮ್ಮ ಎಲ್ಲಿ ಆಕ್ಸಿಡೆಂಟ್ ಆಯಿತು. ಆಗ ನೀವು ಹೇಳ್ತೀರ ಸರ್ ಅಲ್ಲಿತ್ತು ಆಗಿದೆ, ನಾವು ಮಾತ್ರ ಫ್ಯಾಮಿಲಿಯೊಟ್ಟಿಗೆ ಮುಂದೆ ಹೋಗ್ತೇವೆ. ಅದು ನೀವು ಕೊಟ್ಟಂಥ ಮಾಹಿತಿ ಎಷ್ಟು ಒಳ್ಳೇದಾಗ್ತಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ ಅಥವಾ ಒಬ್ಬ ಮಹಿಳೆ ಇರ್ತಾಳೆ, ಅವಳಿಗೆ ಬಿದ್ದು ಏಟಾಗಿರ್ತಾರೆ, ಸ್ಮೃತಿ ಇರೋದಿಲ್ಲ. ನೀವು ಮಾಡಿದ ಉಪಕಾರ ಅವಳನ್ನು ಪೊಲೀಸರಲ್ಲಿ ಹೋಗಿ ಅಥವಾ ಸಾರ್ವಜನಿಕರು ಯಾರಾದರೂ ನೋಡಿ ಒಂದು ಆ್ಯಂಬುಲೆನ್ಸ್ ಮುಖಾಂತರ ಹಾಸ್ಪಿಟಲ್ಗೆ ಕಳಿಸಿದಾಗ ಅವರು ಹುಷಾರಾಗಿ ಮತ್ತೆ ಇದಾಗುವಂತಿದೆ. ಅದು ನಾವು ಮಾಡುವಂಥ ಒಳ್ಳೆಯ ಕರ್ತವ್ಯ. ಅದೇ ನಿಮಗೆ ಏನೇ ಸಮಸ್ಯೆ ಬಂದ್ರಿ, ಇನ್ನೊಬ್ಬರಿಗೆ ತೊಂದರೆ ಬರಲಿ ಅಥವಾ ನಿಮಗೆ ಯಾರಾದ್ರು ತೊಂದರೆ ಮಾಡಲಿ, ನೀವು ಕೂಡಲೇ 112ಗೆ ಕರೆ ಮಾಡಿದಾಗ 8ಕ್ಕೆ ಹೊತ್ತಿಂತೇಳಿ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ನೀವು ಹೇಳಿದರೆ ಅವರು ಸಂಬಂಧಿಸಿದಂಥ, ಅದು ನೀವು ಮಾಡಿದಂಥ ಕರೆ ಇದು ನಿಜವಾಗಿ ತಿಳ್ಕೊಳ್ಳಿ. 112 ಎಂಬುದು ರಾಷ್ಟ್ರೀಯ ಕರೆ. ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ಕಡೆಯಲ್ಲಿ ಕೂಡ ಎಲ್ಲ ರಾಜ್ಯದಲ್ಲಿ ಕೂಡ ಒಂದೇ ನಂಬರ್ 112 ಸಂಬಂಧಿಸಿದ. ನಮ್ಮ ಕರ್ನಾಟಕದಲ್ಲಿ ಮಾಡಿದರೆ ಕರ್ನಾಟಕದ ರಾಜಧಾನಿ ಬ್ಯಾಂಗ್ಳೂರಿಗೆ ಈ ಕಾಲ್ ಹೋಗ್ತದೆ. ನಮ್ಮ ಮೇಯ್ನ್ ಅಲ್ಲಿ ಆಫೀಸ್ ಇರೋದು, ಹೆಡ್ ಆಫೀಸ್ ಇರೋದು ಅಲ್ಲಿಂದ ಸಂಬಂಧಿಸಿದ ನೀವು ಹೇಳಿದಂಥ ಜಿಲ್ಲೆಗಳಿಗೆ ಈ ಮಾಹಿತಿಯನ್ನು ಇಮಿಡಿಯೇಟ್ ಆಗಿ ಅವರು ಕಳಿಸ್ತಾರೆ. ಅಲ್ಲಿಂದ ನಮಗೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗಳಿಗೆ ವೈರ್ಲೆಸ್ ಮುಖಾಂತರ ಹೇಳ್ತಾರೆ. ನಾವು ಇಮಿಡಿಯೇಟ್ ಆಗಿ ನಮಗೆ ಟ್ಯಾಬ್ ಬರ್ತದೆ, ಒಂದು ದೊಡ್ಡ ಟ್ಯಾಬ್ ಇರ್ತದೆ ನಮ್ಮ ವೆಹಿಕಲಲ್ಲಿ. 112 ವೆಹಿಕಲ್ ಆಚೆ ಹೋಗ್ತಾ ಇರ್ತದಲ್ಲ, ನೋಡ್ತೀರಲ್ಲ ನೀವು, ಎಸ್ ಅದಕ್ಕೆ ಬರ್ತದೆ. ಆ ಮಾಹಿತಿ ಪ್ರಕಾರ ನಾವು ಬಂದು ನಿಮಗೆ ಅಲ್ಲಿ ಆ ಸ್ಥಳದಲ್ಲಿ ನಾವು ಕಾನೂನಾತ್ಮಕವಾಗಿ ಏನು ನಿಮಗೆ ಹೆಲ್ಪ್ ಮಾಡ್ಬೋದು ಅದನ್ನು ಖಂಡಿತ ಮಾಡ್ತೇವೆ. ಇಲ್ಲ ಅಂತೇಳಿದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳೇನಿದೆ ಅದನ್ನು ಮಾಡಲಿಕ್ಕೆ ನಿಮಗೆ ಮಾರ್ಗದರ್ಶನ ನೀಡ್ತೇವೆ. ಸೊ ನೀವು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಪ್ರಥಮವಾಗಿ 112ಗೆ ಕರೆ ಮಾಡಿ. ಇದು 24/7 ಇರುವಂಥ ಒಂದು ಒಳ್ಳೆಯ ವ್ಯವಸ್ಥೆ. ನೀವು ಈ ಕರೆ ಮಾಡಿದಾಗ ತಕ್ಷಣ ನಾವು ಒಂದು 5-10 ನಿಮಿಷದಲ್ಲಿ ಸ್ಪಂದಿಸ್ತೇವೆ. ಯಾಕಂತ ಹೇಳಿದರೆ ಒಂದು ವೇಳೆ ನಾವು ಕಿನ್ಯದಲ್ಲಿ ಕೆಲಸ ಮಾಡ್ತಿದ್ರೆ ಯಾವುದಾದ್ರು ಕಂಪ್ಲೇಂಟ್ ಬಂದು ಕಿನ್ಯದಲ್ಲಿದ್ದರೆ ಇಲ್ಲಿ ಬರಬೇಕಾದ್ರೆ ಒಂದು 5-10 ನಿಮಿಷ ಆಗ್ತದೆ. ಸೊ ಅದಕ್ಕಿಂತ ಮೊದಲು ನಾವು ಬೇರೆ ವ್ಯವಸ್ಥೆ ಮಾಡ್ತೇವೆ. ಅಲ್ಲಿಂದ ಬರುವ ತನಕ ಇಲ್ಲಿ ಲೋಕಲ್ ನಮ್ಮ ಸ್ಟೇಷನಿಂದ ಅರ್ಜೆಂಟ್ ಹೋಗಿ ಹೀಗೆ ಆಗಿದೆ ಅಂತೇಳಿ ನಮ್ಮ ಪೊಲೀಸರನ್ನು ನಾವು ಕರೀತೇವೆ. ಟೋಟಲ್ ಏನಿದ್ರು ಕೂಡ 112ಗೆ ಕರೆ ಮಾಡಿ. 112 ಎನ್ನುವುದು ರಾಷ್ಟ್ರೀಯ ಕರೆ. ನಿಮಗೆ 24/7 ಇದು ಫ್ರೀ ಇರುವಂಥ ಕಾಲ್. ಮತ್ತು ಸೈಬರ್ ಕ್ರೈಮಿನ ಬಗ್ಗೆ ಸೈಬರ್ ಇದರಲ್ಲಿ ನಿಮಗೆ ಏನೆಲ್ಲ ವ್ಯವಸ್ಥೆಗಳಿದೆ ನಾನು ಮ್ಯಾಕ್ಸಿಮಮ್ ಕೆಲವೆಲ್ಲ ನಾನು ಬೊಟ್ಟು ಮಾಡಿ ಕೆಲವನ್ನೆಲ್ಲ ಹೇಳಿದ್ದೇನೆ. ದುಡ್ಡು ಹೋದರೆ 1930ಗೆ ಕರೆ ಮಾಡಿ ಆ ಕೂಡಲೇ ಅದರಲ್ಲಿ ಒಂದು ರಿಸೀವ್ಡ್ ಅಂತೇಳಿ ಬರ್ತದೆ. ಅದನ್ನು ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ಸೊ ನಿಮಗೆ ಮತ್ತೊಂದು ಟ್ರಾಫಿಕ್ ವ್ಯವಸ್ಥೆ. ಈಗ ನೋಡಿ, ಟ್ರಾಫಿಕ್ ಪೊಲೀಸ್ನವರು ಅಲ್ಲಲ್ಲಿ ಇರ್ತಾರೆ. ಹೆಚ್ಚಿಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಕೆಲವರ ಮನೆಯವರು ಅಂದರೆ ಗಂಡು ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ ಅಥವಾ ಗಂಡಂದಿರು ಹೊರ ದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ, ಹೊರ ಜಿಲ್ಲೆಗಳಲ್ಲಿ ಉದ್ಯೋಗಕ್ಕೋಸ್ಕರ ಹೋಗಿರ್ತಾರೆ. ನೀವು ತಾಯಂದ್ರೆ ಏನು ಮಾಡ್ತೀರಾ? ಮಕ್ಕಳಲ್ಲ, ನನ್ನ ಮಕ್ಕಳು ಹುಷಾರಿದ್ದಾರಪ್ಪ, ಏನಾಗೋದಿಲ್ಲ, ಗಾಡಿ ಕೀ ಕೊಡ್ತೀರಾ. ಬಿಲೋ 18 18 ವರ್ಷದ ಕೆಳಗಿನ ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಅಂತೇಳಿದರೆ ಚಾಲನಾ ಅನುಜ್ಞಾ ಪತ್ರ ಅಂತೇಳಿ ಒಂದು ಸಣ್ಣ ನಮ್ಮ ಆಧಾರ್ ಕಾರ್ಡ್ನ ಹಾಗೆ ಇದೆ. ಅದು ಇಲ್ಲದೆ ನಾವು ನಮ್ಮ ಮಕ್ಕಳಿಗೆ ಕೊಡಬಾರ್ದು. ನಾವು ಇದು ಇಲ್ಲದೆ ಯಾವುದು ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಬಾರ್ದು. ವೆಹಿಕಲಿಗೆ ಇನ್ಶೂರೆನ್ಸ್ ಇಲ್ಲದೆ ನಾವು ವಾಹನವನ್ನು ರೋಡಿಗೆ ತರಬಾರ್ದು. ಯಾಕೆ ಅಂತ ಹೇಳಿದರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದ ಮಕ್ಕಳಿಗೆ ನೀವು ಮನೆಯವರು RT ಓನರ್ ಮಕ್ಕಳಿಗೆ ಕೊಟ್ಟರೆ, ಪೊಲೀಸ್ನವರು ಹಿಡಿದ್ರೆ ಅಥವಾ RTO ಹಿಡಿದ್ರೆ ಅದಕ್ಕೆ 35,000 ರೂಪಾಯಿ ಫೈನ್ ಬರ್ತದೆ. ಅದು ನೀವು ಮುಂಚೆ ಕೆಲವರಿಗಿತ್ತು ಸ್ಟೇಷನಲ್ಲಿ ಆದರೆ ಅಷ್ಟು ಕಟ್ಟಬೇಕು, ಕೋರ್ಟಲ್ಲಿ ಹೋದರೆ ಕಮ್ಮಿ ಆಗ್ತದೆ ಅಂತೇಳಿ. ಈಗ ಕೋರ್ಟಲ್ಲಿ ಜಾಸ್ತಿ, ಕೋರ್ಟಲ್ಲಿ 35,000 ಮಿನಿಮಮ್ ಫೈನ್ ಆಗ್ತಾರೆ. ದಯವಿಟ್ಟು ಸಣ್ಣ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋಗಬೇಡಿ. ಮತ್ತು ಸಣ್ಣ ಮಕ್ಕಳ ಬುದ್ಧಿಮತ್ತೆ ಅಷ್ಟು ಆ್ಯಕ್ಟಿವ್ ಇರ್ತಾರೆ, ಹುಷಾರಿರ್ತಾರೆ. ಸಣ್ಣ ಮಕ್ಕಳು 10-12 ವರ್ಷದ ಕೆಲವು ಮಕ್ಕಳು ಗಾಡಿ ಚಲಾಯಿಸ್ತಾರೆ, ಯಾವುದು ಕಾರು. ಆದರೂ ಅವರಿಗೆ ಸಡನ್ನಾಗಿ ಅಲ್ಲಿ ಏನು ಆ್ಯಕ್ಷನ್ ತಗೊಳ್ಬೇಕು ಅದು ಜ್ಞಾಪಕಕ್ಕೆ ಬರೋದಿಲ್ಲ. ಅವರಿಗೆ ಅಷ್ಟು ಅವರ ಬುದ್ಧಿಮತ್ತೆ ಅಷ್ಟು ಬೆಳೆದಿರೋದಿಲ್ಲ. ಅವರಿಗೆ ಸಡನ್ ಅಂತ ಒಂದು ಸಂದರ್ಭ ಬಂದರೆ ನಾವು ಏನು ಮಾಡಬೇಕಂತ ಹೇಳಿದ್ರೆ ಅವರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ಸಣ್ಣ ಮಕ್ಕಳಿಗೆ ವಾಹನಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಮತ್ತು ಸಣ್ಣ ಮಕ್ಕಳಿಗೆ ವಾಹನ ಕೊಟ್ಟರೆ ಅವ್ರು ಏನು ಮಾಡ್ತಾರೆ? ಟ್ರಿಬಲ್ ರೈಡ್ ಹೋಗ್ತಾರೆ. ಇದು ಕಾನೂನಿಗೆ ವಿರುದ್ಧ. ಒಬ್ಬನಿಗೆ 500 ರೂಪಾಯಿ, ಈಗ ಮಿನಿಮಮ್ ಮುಂಚೆ 100 ರೂಪಾಯಿ ಇತ್ತು, ಈಗ ಮಿನಿಮಮ್ 500 ರೂಪಾಯಿ ಆಗಿದೆ. 3 ಜನಕ್ಕೆ 1,500 ರೂಪಾಯಿ. ಮತ್ತು ನಿಮ್ಮ 2 ವೀಲರಲ್ಲಿ ಆಗಲಿ ಯಾವುದೇ 4 ವೀಲರ್ ಕಾರಲ್ಲೇ ಆಗಲಿ 2 ಅದಕ್ಕೆ ಮಿರರ್ ಅಥವಾ ಕನ್ನಡಿ ಬೇಕು. ಇದು ಸರ್ಕಾರದ ನಿಯಮ. ಸರ್ ನನ್ನಲ್ಲಿ 1 ಕನ್ನಡಿ ಉಂಟು, 1 ಕನ್ನಡಿಗೆ 500 ರೂಪಾಯಿ ಫೈನ್, 2 ಕನ್ನಡಿ ಇಲ್ಲದಿದ್ದರೆ 1,000 ರೂಪಾಯಿ ಫೈನು.
ಇದೆಲ್ಲ ಯಾಕೆ ಕಾನೂನಾತ್ಮಕವಾಗಿ ನಾವು ಇದು ಮಾಡ್ತೇವೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋದಿಲ್ಲ, ಏನಾಗೋದಿಲ್ಲ, ನಮ್ಮದು ಲೋಕಲ್ ಅಲ್ಲ, ನಾವು ಒಳಗಿಂದೊಳಗೆ ಹೋಗಿ ಬರ್ತೇವೆ ಅಂತೇಳಿ. ಮಕ್ಕಳು ಬರುವಾಗ ನಾವು ಒಂದು ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದೇ ಒಂದು 30-40 ಸ್ಪೀಡಲ್ಲಿ ಹೋಗ್ತಾರೆ. ನಿಮ್ಮ ಮಕ್ಕಳು ಸಡನ್ನಾಗಿ ಬರ್ತಾರೆ, ಆಕ್ಸಿಡೆಂಟ್ ಆದಾಗ ಜೀವಕ್ಕೆ ಹಾನಿಯಾಗುವಂಥ ವ್ಯವಸ್ಥೆಗಳು. ಗಾಡಿ ಪುಡಿ ಆದರೂ ಕೂಡ ಅದಕ್ಕೆ ಇನ್ಶೂರೆನ್ಸ್ ಇದೆ, ಸಿಗ್ತದೆ. ಜೀವ ಹೋದ್ರೆ ಜೀವ ಯಾರಿಗೂ ಕೊಡಲಿಕ್ಕೆ, ನಾವು ಏನು ಬೇಕಾದರೂ ಹೆಲ್ಪ್ ಮಾಡ್ಬೋದು. ನೀವು ನನಗೆ ಹೆಲ್ಪ್ ಮಾಡ್ಬೋದು, ನಾನು ಅವರಿಗೆ ಹೆಲ್ಪ್ ಮಾಡ್ಬೋದು, ಅವರು ನನಗೆ ಹೆಲ್ಪ್ ಮಾಡ್ಬೋದು. ಬಟ್ ಯಾರಿಗೂ ಕೂಡ ಜೀವ ಕೊಡುವಂಥ ಇದಿಲ್ಲ. ಅದೇನಿದ್ರು ಕೂಡ ಭಗವಂತನೇ. ಅದಕ್ಕೆ ಹೇಳೋದು, ನಾವು ನಂಬಿದಂಥ ದೇವರು ಇದು ಅಂತೇಳಿ ಪ್ರತಿಯೊಬ್ಬರಿಗೂ ಅಷ್ಟೇ. ಸೊ ನಾವೆಲ್ಲ ಆದಷ್ಟು ಈ ಬಗ್ಗೆ ಜಾಗೃತರಾಗೋಣ. ನಿಮ್ಮ ನಿಮ್ಮ ಮನೆಯವರು ಯಾರಾದರೂ ಧೂಮಪಾನ, ವಿಪರೀತ ಮದ್ಯಪಾನ, ಡ್ರಗ್ಸಿನ ಇದರಲ್ಲಿ ಇದ್ದರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ. QR ಕೋಡಲ್ಲಿ ನಿಮ್ಮ ಕಂಪ್ಲೇಂಟ್ ಕೊಡಿ. ನಮ್ಮಿಂದ ಪೊಲೀಸ್ ಇಲಾಖೆಯಿಂದ ನಮಗೆ ಎಷ್ಟು ಹೆಲ್ಪ್ ಮಾಡಲಿಕ್ಕಾಗ್ತದೆ ಖಂಡಿತ ಮಾಡ್ತೇವೆ. ಇದರಲ್ಲಿ ನಿಮಗೆ ಯಾವುದೇ ಸಂಶಯ ಬೇಡ. ಮತ್ತು ನೀವು ಕೊಟ್ಟ ನಂಬರನ್ನು ನಾವು ಎಲ್ಲೂ ಯಾರಿಗೂ ಹೇಳೋದಿಲ್ಲ. ನಿಮಗೇನು ಸಮಸ್ಯೆಗಳಿದ್ದರೂ ಕೂಡ 112ಗೆ ಕರೆ ಮಾಡಿ, ಅಥವಾ ನೀವು ಸ್ಟೇಷನ್ಗೆ ಬಂದು ಕೊಡಿ. ನಮ್ಮಿಂದ ಕಾನೂನಾತ್ಮಕವಾಗಿ ಏನು ನಿಮಗೆ ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕಾಗ್ತದೆ ಅದನ್ನು ಖಂಡಿತ ಮಾಡ್ತೇವೆ. ಮುಂದಕ್ಕೆ ಈ ಮಳೆಗಾಲದಲ್ಲಿ ಮನೆಗಳನ್ನೆಲ್ಲ ಆದಷ್ಟು ಭದ್ರ ಮಾಡಿಕೊಳ್ಳಿ. ಯಾಕಂದರೆ ಮಳೆಗಾಲದಲ್ಲಿ ಜಾಸ್ತಿ ಕಳ್ಳರ ಕಾಟ ಇರ್ತದೆ. ಅದಕ್ಕೆ ಹೇಳೋದು, ನಾವು ಮನೆ ಬಾಡಿಗೆ ಕೊಡಬೇಕಾದ್ರೆಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿಕೊಂಡು ಕೊಡಿ. ಯಾಕಂತ ಹೇಳಿದರೆ ನಾಳೆ ಅರ್ಧದಲ್ಲಿ ನಿಮಗೆ ಬಿಟ್ಟು ಹೋದರೆ ಕೂಡ ನಾವು ಅವನನ್ನು ಕರೆಸಬೇಕಾದ್ರೆ ಅವನ ಫೋನ್ ನಂಬರ್ ಹೋಗುವಾಗ ಸ್ವಿಚ್ ಆಫ್ ಮಾಡಿರ್ತಾನೆ, ಬೇರೆ ನಂಬರ್ ಇರ್ತದೆ ಅವನಿಗೆ. ಮತ್ತು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ ಹೋಗಬೇಡಿ. ಅದರ ಫೋಟೋ ಇದು ಮಾಡಿ ಮಿಸ್ಪ್ಲೇಸ್ ಮಾಡಿಕೊಂಡು ನಿಮಗೆ ಸಮಸ್ಯೆಗಳಾಗ್ತದೆ. ಅದು ನಿಮಗೆ ಗೊತ್ತಾಗೋದಿಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಕೇಸ್ ಆದಾಗ ಆಗೋದು, ಸರ್ ನಾನು ಏನು ಕೊಡಲಿಲ್ಲ, ಆಗ ಏನಾದರೂ ಇದು ಹೇಗೆ ನಿಮ್ಮ ಕಾರ್ಡು ಬಂತಮ್ಮ? ಹೌದು ಸರ್, ನಾನು ಅಮ್ಮ ಬಂದಿದ್ರು, ಅಮ್ಮನಿಗೆ ಒಂದು ಸಲ ಕಾರ್ಡು ಕೊಟ್ಟಿದ್ದೆ. ಮತ್ತು ನಿಮ್ಗೆ ಗೊತ್ತಿದೆ, ಮಹಿಳೆಯರಿಗೆ ನಾನು ಹೇಳಬೇಕಾಗಿಲ್ಲ, ದಯವಿಟ್ಟು ನಿಮ್ಮ ಚಿನ್ನಾಭರಣಗಳನ್ನು ಮನೆಯವರಿಗೆ ಗೊತ್ತಿಲ್ಲದೆ ಇನ್ನೊಬ್ಬರಿಗೆ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ. ಎಷ್ಟೋ ಕಂಪ್ಲೇಂಟ್ಗಳು ಬರ್ತದೆ. ನಾನು ಅಮ್ಮನಿಂದ ತಗೊಳ್ಬೇಕಾದ್ರೆ ಅಮ್ಮ ಹೇಗಾದರೂ ಅವರನ್ನು ಮಂಗೆ ಮಾಡಿ ಪುಸ್ಲಾಯಿಸಿ, ನೀವೇ ದೇವರು, ನೀವೇ ತಾಯಿ, ಅಪ್ಪ ಅಮ್ಮ ಅಂತೇಳಿ ತಗೊಳ್ತೇನೆ. ಕೊಟ್ಟ ನಂತರ ಅವರು ಕೇಳಿದಾಗ ನೀವು ಕೊಟ್ಟಿದ್ದೀರಾ, ಪ್ರೂಫ್ ಏನು, ಎಲ್ಲ ಈಗಿನ ಇದು ಹಾಗೆ ಅದು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರಬೇಕಂತ ವ್ಯವಸ್ಥೆಗಳಿದೆ. ಸೊ ನಿಮ್ಮ ಚಿನ್ನಾಭರಣಗಳ ಬಗ್ಗೆ ಜಾಗ್ರತೆ ವಹಿಸಿ, ವಿಶ್ವಾಸ ಬೇಕು. ಫೇಸ್ಬುಕ್ ಅಕೌಂಟಿಗೆ ನಾವು ಇದು ಕೊಡಬೇಕಾದ್ರೆ ಭಾರಿ ಜಾಗೃತರಾಗಿರಬೇಕು. ಮೊಬೈಲ್ ನಂಬರ್ ಎಲ್ಲ ಕೊಡಬೇಕಾದ್ರೆ ಒಂದು. ಮತ್ತು ಅವರು ಹೇಳಿದರು ಅಮ್ಮ, ಯಾವುದು ಟ್ರಾಫಿಕ್ ವ್ಯವಸ್ಥೆ, ಅದು ನಾವು ಟ್ರಾಫಿಕ್ನವರಿಗೆ ನಾವು ಹೇಳ್ತೇವಮ್ಮ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನೀವು ಹೇಳಿದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಸರ್, ಫ್ರಾಡ್ಗಳಿಗೆ ನಾನು ಎಣಿಸೋದು ಫೇಸ್ಬುಕ್ ಆಗಲಿ ಯಾವುದೂ ಬೇಕಾಗಿಲ್ಲ ಸರ್. ಆ ಗೂಗಲ್ನಲ್ಲಿ ಹುಡುಕಿದ್ರೆ, ಇವನ್ ನಾನೇ ಒಂದು ಗೂಗಲ್ನಲ್ಲಿ ಹುಡುಕ್ಬೋದು ಸರ್. ಕೆಲವು ನಂಬರ್ಗಳು ಬರ್ತವೆ, ಯಾರ್ದೇನು ಅಂತ ಗೊತ್ತಿರೋದಿಲ್ಲ. ಗೂಗಲ್ನಲ್ಲಿ ಹುಡುಕಿದ್ರೆ ನಮಗೆ ಕೆಲವು ನಂಬರ್ಗಳು ಸಿಗ್ತವೆ. ಸರ್ ಯಾರ್ಯಾರ್ದು ಇರ್ತದೆ. ನಾನು ಒಂದೆರಡು ಅದಕ್ಕೆ ಇದು ಮಾಡಿದೆ, ಟ್ರೈ ಮಾಡಿದೆ, ಯಾರು ನೋಡೋಣ ಅಂತ, ಆಯಿತಾ. ಬಟ್ ನೋಡಿದರೆ ಅದು ಡೆಲ್ಲಿಂದ ಇರ್ತದೆ, ಪ್ರಾಪರ್ ಡೆಲ್ಲಿ ಇರ್ತದೆ. ಇಲ್ಲಿಂದ ಬ್ಯಾಂಗ್ಳೂರಿಂದ ಮಾಡಿರ್ತಾರೆ ಅವರು. ನಂಬರ್ಗಳು ಬೇಕಾದಷ್ಟು ಸಿಗ್ತವೆ ಅದರಲ್ಲಿ ಗೂಗಲ್ನಲ್ಲಿ. ಅದು ನಾವು ಆ ಆ್ಯಪು ಅದು ಸರ್. ಈಗ ಇನ್ನೊಂದು ಇಂಥದಕ್ಕೆ ಕೊಡಲಿಕ್ಕೆ ಈ ನಿಮ್ಮ ಸೈಬರ್ ಇದೆಯಲ್ಲ, ಈ ಪೇಷಂಟುಗಳಿಗೆ ಬ್ಲಡ್ಗೆ ಅಂಥದಕ್ಕೆ ಸಪ್ರೇಟ್ ಏನಾದ್ರು ಆ್ಯಪ್ ಇದೆಯಾ ಸರ್? ಸಪ್ರೇಟ್ ಆ್ಯಪ್ ಇದೆಯಾ? ನೋಡಿ, ಅದು ಆ್ಯಪ್ನ ವಿಚಾರ ಅಲ್ಲಮ್ಮ. ಅದು ಏನಾಗ್ತದೆ ಅಂತ ಹೇಳಿದರೆ, ಈ ನಾವು ತುಳುವಲ್ಲೇ ಅಂದಾಜಿ ಕಲ್ದರ್ಶನ ಹಾಗೆ ಕೆಲವು ವಿಚಾರಗಳು ಹಾಗೆ ಇರ್ತದೆ. ಮತ್ತೆ ಏನು ಮಾಡ್ತಾರೆ ಗೊತ್ತಾ, ಈಗ ಕೆಲವು ಮಕ್ಕಳು ವಿದೇಶದಲ್ಲಿ ಉದ್ಯೋಗ ಸಿಗ್ತದೆ ಅಂತೇಳಿ ವ್ಯವಸ್ಥಿತವಾದಂತಹ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಮುಖಾಂತರ ಹೋಗುವುದಿಲ್ಲ. ಕೆಲವು ಅಡ್ಡದಾರಿಯಲ್ಲಿ ವಿದೇಶಕ್ಕೆ ಹೋಗ್ತಾರೆ. ಅಡ್ಡದಾರಿಯಲ್ಲಿ ವಿದೇಶಕ್ಕೆ ಹೋದಂತಹ ಮಕ್ಕಳನ್ನು, ಎಜುಕೇಟೆಡ್ ಮಕ್ಕಳನ್ನೆಲ್ಲ ಅಲ್ಲಿ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಕೂಡಿ ಹಾಕಿರ್ತಾರೆ. ಕೂಡಿ ಹಾಕ್ಕೊಂಡು ಅವರಿಗೆ ಸರಿಯಾದ ಒಟ್ಟಿಗೆ ಅನ್ನ ಕೂಡ, ಕಾಳು ಕೂಡ ಅವರಿಗೆ ಏನು ಕೊಡ್ತಾ ಇಲ್ಲ. ಅಂಥವರನ್ನು ಈ ಸೈಬರ್ ವಂಚಕರು ಅವರ ಅಧೀನದಲ್ಲಿಟ್ಕೊಂಡು, ಈಗ ಯಾಕೆಂತ ಹೇಳಿದರೆ, ಉದಾಹರಣೆಗೆ ಲಾಸ್ಟ್ ಟೈಮ್ ಒಂದು ಹೋಗಿತ್ತು, ಫಜೀರಿನ ಒಬ್ಬ ಹುಡುಗ, ನಾನು ಕೊಣಾಜಿಯಲ್ಲಿ ಕೆಲಸ ಮಾಡಿ, ಫಜೀರಿನ ಒಂದು ಹುಡುಗ, ಯಾರು ಅಂತ ಹೇಳೋದಿಲ್ಲ, ಹೋಗಿದ್ದ. ಅಲ್ಲಿಂದ ಬರಬೇಕಾದ್ರೆ ಒಂದು 4-4.5 ತಿಂಗಳು ಬಟ್ಟ ಪಾಡು ಇಲ್ಲಿ ಕಂಪ್ಲೇಂಟ್ ಮಾಡಿದ್ರು, ಇದು ಮಾಡಿದ್ರು. ನಮ್ಮಿಂದ ಏನಂತ ಎಲ್ಲಿ ಹೋಗಿದ್ದಾನೆ ಏನು ಅಂತೇಳಿ ನಮಗೂ ಗೊತ್ತಿಲ್ಲ. ಮತ್ತೆ ನೋಡಬೇಕಾದ್ರೆ ಬೇರೆ ಬೇರೆ ವಿಚಾರದಲ್ಲಿ ನಮ್ಮ ಡೆಲ್ಲಿಯ ಕೆಲವು ಇದರಿಂದ ನಮಗೆ ಬಂತು, ಹೀಗೆ ಆಗಿದೆ. ಹಾಗೆ ಈ ಹುಡುಗನ ಫೋಟೋ ಬಂತು, ಕರೆದು ವಿಚಾರಿಸಿದಾಗ ಗೊತ್ತಾಯ್ತು. ಇವರನ್ನೆಲ್ಲ ಗೊತ್ತಾಯಿತು, ಇವಾಗ ಹೋದವನಲ್ಲಿ ಕೂಡಿ ಹಾಕಿದ್ದಾರೆ. ಲೋಕಲ್ ಭಾಷೆ ಈಗ ನಮಗೆ ಬರ್ತದಲ್ಲ, ವಿದೇಶದಿಂದ ವಂಚನೆ ಮಾಡ್ತಾರೆ. ಕ್ರಿಶ್ಚಿಯನ್ ಆಗಿದ್ದರೆ ಕ್ರಿಶ್ಚಿಯನ್ ಭಾಷೆ,
ಮುಸ್ಲಿಂ ಭಾಷೆ ಗೊತ್ತಿದೆ ಮುಸ್ಲಿಂ ಭಾಷೆ, ಕನ್ನಡ ಗೊತ್ತಿದೆ ಕನ್ನಡ, ತುಳು ಗೊತ್ತಿದೆ ತುಳು. ಇಂಥ ಭಾಷೆಗಳ ಹುಡುಗರನ್ನು ಅಲ್ಲಿ ಇದು ಮಾಡಿಕೊಂಡು ಅವರಿಗೆ ಅನ್ನಕ್ಕೂ ಕೊಡದೆ, ಅವರಿಗೆ ಮಲಗಲಿಕ್ಕೆ ವ್ಯವಸ್ಥೆ ಕೊಡದೆ, ಚಿತ್ರಹಿಂಸೆ ಕೊಟ್ಟು ಅವರನ್ನು ಈ ಕಂಪ್ಯೂಟರ್ನ ಎದುರು ಕೂತ್ಕೊಳಿಸಿ ಅವರಿಗೆ ಅಂದರೆ ಅವರಿಗೆ ಒಂದ್ಸಲ ಅಲ್ಲಿಂದ ಹೊರಗೆ ಬರಬೇಕಾದ ಸಮಯಕ್ಕೋಸ್ಕರ ಕಾಯಬೇಕಲ್ಲ, ಅಷ್ಟರ ತನಕ ಇವರು ಹೇಳಿದ್ದನ್ನು ಕೇಳಲೇಬೇಕಿಲ್ಲದೆ ಅವ್ರದ್ದು ಏನಾದರೂ ವ್ಯವಸ್ಥೆ ಮಾಡ್ತಾರೆ. ಆ ರೀತಿಯಾಗಿ ಹೋದ ಮಕ್ಕಳು ಈ ವಂಚನಾ ಜಾಲದಲ್ಲಿ ಸಿಕ್ಕಿಕೊಂಡು ಹೀಗೆ ಅದನ್ನು ಅವ್ರು ಹೇಳಿದ್ರಲ್ಲ, ಹೇಗೆ ನಮ್ಮ ನಂಬರ್ ಸಿಗ್ತದೆ ಅಂತೇಳಿ, ಕರ್ನಾಟಕದ ನಂಬರ್ ಯಾವುದಾದ್ರೂ ಒಂದು ನಂಬರ್ ಸಿಕ್ಕಿದ್ದು ಸಾಕು, ಯಾವುದಕ್ಕಾದ್ರೂ ಹೊಡೆಯೋದು. 9448549822 ನನಗೆ ಗೊತ್ತಿಲ್ಲ, ಯಾರ್ದೋ ಬೇಕಾದ್ರೆ ಹೊಡೆಯೋದು. 8095128322 ಯಾರ್ದೋ ಗೊತ್ತಿಲ್ಲ, ನನಗೆ ಹೊಡೆಯೋದು. ನನಗೆ ಹೊಡೆಯೋದಕ್ಕೆ ಯಾರಿಗಾದ್ರೂ ಒಂದು ಹೋಗ್ತದೆ ಒಂದು ಮನುಷ್ಯನಿಗೆ, ಹೌದಲ್ಲ. ಕೆಲವು ಮಿಸ್ಡ್ ಕಾಲಲ್ಲಿ ಏನೆಲ್ಲ ಅವ್ಯವಸ್ಥೆಗಳು ಆದದ್ದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ ನೋಡ್ತೀರಾ ಅಲ್ಲ. ಹಾಗೆ ಅದು ಈ ರೀತಿಯಾಗಿ ಆಗುವಂಥದ್ದು. ಅದನ್ನೆಲ್ಲ ನಾವು ಏನು ಮಾಡಲಿಕ್ಕೆ ಆಗಲ್ಲ. ಮತ್ತು ನಮಗೆ ಗೊತ್ತಾಗ್ತದೆ ಇಂಥ ಫೋನ್ ನಂಬರ್ ನಮಗೆ ಬಂದ ನಂತರ ಅದು ನಮಗೆ ಯೋಗ್ಯ ಅಲ್ಲದ ಫೋನ್ ಅಂತೇಳಿದ್ರೆ ಅದನ್ನು ಬ್ಲಾಕ್ ಮಾಡಿ ಇಡಿ, ಅಥವಾ ಅದನ್ನು ತೆಗಿಲಿಕ್ಕೆ ಹೋಗಬೇಡಿ ಅಂತ ರಿಂಗ್ ಆಗ್ತದೆ, ಬ್ಲಾಕ್ ಮಾಡಿ ಇಟ್ಟರೆ ಅದು ಬರೋದಿಲ್ಲ. ಅಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮತ್ತು ಅವರು ಹೇಳಿದರು, ಇಂಥ ಸೈಬರ್ ವಂಚಕರಿಗೆ ನಮ್ಮವರಲ್ಲೇ ಇದ್ದುಕೊಂಡು ನಮ್ಮವರೇ ಅಕೌಂಟ್ಸ್ ಅವರಿಗೆ ಪಾಸ್ಬುಕ್ ಅಕೌಂಟ್ ಮಾಡಿಕೊಡುವವರಿದ್ದಾರೆ. ನಿನ್ನೆ ಮೊನ್ನೆ ನಮ್ಮ ಪೊಲೀಸ್ ಇಲಾಖೆ ಬಂಟ್ವಾಳದಿಂದ ಒಬ್ಬ ಯುವಕನನ್ನು ಅರೆಸ್ಟ್ ಮಾಡಿದೆ. ತಿಳ್ಕೊಳ್ಳಿ ಅಮ್ಮ, ನಾವು ಹೀಗೆ ಕೈ ತೋರಿಸ್ತೇವೆ, ಫಾರಿನ್ನವರು, ಅಸ್ಸಾಂನವರು, ಬಿಹಾರ್ನವರು, UP ಅವರು ಅಂತೇಳಿ ಮಾಡಿಕೊಟ್ಟವ ಪೇಪರಲ್ಲಿ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಅದು ಎಲ್ರಿಗೂ ಗೊತ್ತಾಗ್ತದೆ ನಿಮಗೆ. ಓಕೆ, ನಮ್ಮವರೇ ಅಂತ ಇದರಲ್ಲಿ, ಯಾಕಂದರೆ ಅವ ಬದುಕಬೇಕು, ಇನ್ನೊಬ್ಬರು ಹಾಳಾದರೂ ಪರವಾಗಿಲ್ಲ ಅಂತ ಹೇಳಿದ ವ್ಯವಸ್ಥೆ. ನಮ್ಮಲ್ಲಿ ಒಂದು ಲಾಸ್ಟ್ ಟೈಮ್ ಹಾಗೆ ಆಗಿತ್ತು, ಹೆಣ್ಣು ಮಗಳಿಗೆ ಒಂದು ಕಾಲ್ ಬಂತು, ಕಾಲಲ್ಲಿ ಆಮಿಷ ಹೊಡ್ಡಿದ್ರು, ಆಮಿಷ ಹೊಡ್ಡಿ 5,000 ಹಾಕಿ, 5,000 ಹೋಗಿ ಅವರು 25,000 ಹಾಕಿದರು, ನೀವೊಂದು 50 ಹಾಕಿ ಅಂತ ಹೇಳಿದರು, ಅಲ್ಲಿಂದ 1 ಲಕ್ಷ ಬಂತು. ನೆಕ್ಸ್ಟ್ ಲಕ್ಷ ಹಾಕಿದರು, 28 ಲಕ್ಷ ದುಡ್ಡು ಹಾಕಿದರು. 28 ಲಕ್ಷ ಹಾಕಿದ ನಂತರ ಅವರಿಗೆ ಜ್ಞಾನೋದಯ ಆಯಿತು, ನಾನು ಸೋತೆ ಅಂತೇಳಿ. 28 ಲಕ್ಷ ಅವರದೇ ಹಾಕಿದ್ದಲ್ಲ, ಗಂಡನಿಂದ ಕೇಳಿ ಹಾಕಿದ್ರು, ಅವರ ಚಿನ್ನಾಭರಣವನ್ನು ಮಾರಿ ಹಾಕಿದ್ರು, ಅವರ ಮನೆಯವರ ಚಿನ್ನಾಭರಣವನ್ನು ಅಡವಿಟ್ಟು ಆ ದುಡ್ಡು ಹಾಕಿದ್ದು, ಒಟ್ಟಿಗೆ ಕೆಲಸ ಮಾಡುವ ಕೊಲಿಗಿನ ಕರಿಮಣಿ ಕೂಡ, ಕೊಲಿಗೆ ಅಂತ ಹೇಳಿದರೆ ಕೆಲವರು ಅಷ್ಟು ಆತ್ಮೀಯರಿರ್ತಾರೆ, ಕರಿಮಣಿಯನ್ನು ಕೊಟ್ಟು ಹಾಗೆ ಮಾಡಿದರು. ಲಾಸ್ಟ್ ಟೈಮ್ ಏನೆಲ್ಲ ಆಯಿತು, ಅದರಲ್ಲಿ ಕೇಸ್ ಆಯಿತು. ನಾವು ಹೋಗಿ ಜಮ್ಮು ಕಾಶ್ಮೀರದಿಂದ ಹಾಗೂ ಇಲ್ಲೇ ಒಂದು 5 ಜನರನ್ನು ಹಿಡ್ಕೊಂಡು ಬಂದೆವು. ಬಟ್ ಅವರಿಗೆ ಅಕೌಂಟ್ ಮಾಡಿ ಕೊಡುವವರೇ ಬೇರೆ ಇರ್ತಾರೆ, ಬೇರೆ ಫೇಕ್ ಅಕೌಂಟ್ ಮಾಡಿ ಕೊಡ್ತಾರೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಬ್ಯಾಂಕಿನವರಿಗೆ ಲೆಟರ್ ಹಾಕಿದಾಗ ಬ್ಯಾಂಕಿನವ್ರು ಹೇಳ್ತಾರೆ, ಸರ್ ಇಂಥವ್ರು ಬಂದು ಮಾಡಿದ್ದಾರೆ ಅಂತೇಳಿ. ಬಟ್ ಪೊಲೀಸ್ ಇಲಾಖೆ ಅಂಥವರನ್ನು ಹುಡುಕಿಕೊಂಡು ಕೇಸ್ ಮಾಡಿ ಕಾನೂನಿನ ಕಟಕಟೆಯ ಇದರಲ್ಲಿ ನಿಲ್ಲಿಸುವಂಥದ್ದು ನಮ್ಮ ಕೆಲಸ. ಮತ್ತು ಘನ ನ್ಯಾಯಾಲಯದ ಏನು ಆದೇಶ ಬರ್ತದೆ ಹಾಗೆ. ಬಟ್ ಅದಕ್ಕೆ ಹೇಳೋದು, ನಾವು ನಮ್ಮ ಗೊತ್ತಿಲ್ಲದವರಿಗೆ ನಮ್ಮ ಅಕೌಂಟ್ ನಂಬರ್ ಕೊಡಬಾರ್ದು, ನಮ್ಮ ಪಾಸ್ಬುಕ್ ಕೊಡಬಾರ್ದು. ನೀನೊಂದು ಸಲ ಹೋಗಿ ನನ್ನ ಪಾಸ್ಬುಕ್ ಎಂಟ್ರಿ ಮಾಡಿ ಬಾರ ಅಂತೇಳಿ ನಮ್ಮಲ್ಲೆಲ್ಲ ಕೆಲವರಿಗೆ ಇರ್ತದೆ ಉದಾಸೀನ, ಅದೆಲ್ಲ ಕೊಡಲಿಕ್ಕೆ ಹೋಗಬೇಡಿ. ಯಾಕಂತೇಳಿದರೆ ಕೊಡಬಾರ್ದು ಅಂತ ಹೇಳುವುದಲ್ಲ, ಅದನ್ನೇ ಮಿಸ್ಯೂಸ್ ಮಾಡೋರು ಇರ್ತಾರೆ. ಈಗ ನೀವು ATMಗೆ ಹೋಗ್ತೀರಿ, ATMಲ್ಲಿ ಹೋಗಿಬಿಟ್ಟು ದುಡ್ಡು ತಗೊಂಡು ಸೀದಾ ಬರ್ತೀರಿ. ಕೆಲವು ATMಲ್ಲೆಲ್ಲ ಅಲ್ಲಿ ಒಂದು ಬೇರೆಯೇ ಅವರು ಚಿಪ್ ಹಾಕಿ ಇಡ್ತಾರೆ, ನೀವು ಅದನ್ನು ಕ್ಯಾನ್ಸಲ್ ಅಥವಾ ಅದನ್ನು ಕಂಪ್ಲೀಟ್ ಅಂತೇಳಿ ಕೊಡೋದಿಲ್ಲ, ಸೀದಾ ಬರ್ತೀರಿ. ಅದಕ್ಕೆ ಅಂತೇಳಿ ಕೆಲವರು ಹೊರಗಡೆಯಿಂದ ಕಾಯ್ತಾ ಇರ್ತಾರೆ. ನೀವು ಬರುವಾಗ, ನೀವು ಬಂದ ನಂತರ ಅವರ ಡೂಪ್ಲಿಕೇಟ್ ಕಾರ್ಡನ್ನು ಓದ್ತಾರೆ, ನಿಮ್ಮ ನಂಬರ್ ಇರ್ತದೆ, ಅದರಿಂದ ನಿಮ್ಮ ಅಮೌಂಟು ಬರ್ತದೆ. ಹೆಚ್ಚಿನ ಕಡೆಯಲ್ಲೇ ಆಗಿದೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಅಥವಾ ನಿಮಗೆ ಹೋಗಿ ನಂಬರ್ ಮಿಸ್ ಆದಾಗ ಯಾರಾದ್ರೊಬ್ಬ ಬರ್ತಾನೆ, ಮೇಡಮ್ ಏನು ತಲೆಬಿಸಿ ಮಾಡಿ ನಾನು ಮಾಡ್ತೇನೆ ಅಂತೇಳಿ, ಅವನು ಯಾವುದೋ ಒಂದು ಹಾಕಿದಲ್ಲೇ ವ್ಯವಸ್ಥೆ ಮಾಡಿ ಬಂದ, ನಿಮಗೆ ಗೊತ್ತಿಲ್ಲ, ನೀವು ವಿಶ್ವಾಸ ಒಳ್ಳೆಯವ ಮಾರೆ, ನಿಮಗೆ 1,000 ತೆಗೆದುಕೊಟ್ಟ, ನಿಮ್ಮ ಅಕೌಂಟಲ್ಲಿ 1 ಲಕ್ಷ ಇದ್ದರೆ 90,000 ಅವತ್ತು ತಗೊಂಡ, ಅದು ಗೊತ್ತಾಗೋದಿಲ್ಲ. ಹಾಗೆ ಕೆಲವು ವಿಚಾರಗಳಲ್ಲೆಲ್ಲ ನಾವು ಅವ್ರು ಹೇಳಿದರು, ಮೇಡಮ್ ಹೇಳಿದರು, ಅವ್ರು ಕೇಳಿದ್ದು ಸತ್ಯ. ಯಾಕಂತ ಹೇಳಿದ್ರೆ ಅವ್ರು ಅಷ್ಟು ಆ್ಯಕ್ಟಿವ್ ಇರೋದ್ರಿಂದ ಅವರಿಗೆಲ್ಲ ಗೊತ್ತಿದೆ. ನಾವೆಲ್ಲ ಇದನ್ನೆಲ್ಲ ತಿಳ್ಕೊಳ್ಬೇಕು. ಯಾಕೆ ಅನ್ನೋನ್ ನಂಬರಿಂದ ನಾನು ಹಾಗೆ ಹೇಳಿದೆ, ಅನ್ನೋನ್ ನಂಬರಿಂದ ಬಂದರೆ ಕಾಲ್ ತೆಗೀರಿ, ಕಾಲ್ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನನ್ನ ಮೊಬೈಲ್ ಕೆಟ್ಟಿದ್ರೆ ನಾನು ನನ್ನ ಮನೆಗೆ ಮಾಡಬೇಕಾದ್ರೆ ನನ್ನ ಪೊಲೀಸಿಂದ ಅಥವಾ ಪಬ್ಲಿಕ್ಕಿಂದ ತೆಗೆದು ನಾವು ಫೋನ್ ಮಾಡ್ತೇವೆ. ಒಂದೊಂದು ಸಲ ನಮ್ಮಲ್ಲಿ ನೆಟ್ವರ್ಕ್ ಇಲ್ಲದ್ರೆ, ಕರೆನ್ಸಿ ಇಲ್ಲದ್ರೆ ನಾನು ಇನ್ನೊಬ್ಬರಿಂದ ಫೋನ್ ಮಾಡ್ತೇವೆ. ಫೋನ್ ನಂಬರ್ ಪಿಕ್ ಮಾಡಿ, ಬಟ್ ವಾಯ್ಸ್ ಕಾಲು, ವಿಡಿಯೋ ಕಾಲನ್ನೆಲ್ಲ ಪಿಕ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳೋದು ಇದಕ್ಕೆ. ಹಾಗೆ ಮೇಡಮ್ ಕೇಳಿದ್ದು ಕ್ವಶನ್ ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಇದಕ್ಕೆ ಸಣ್ಣದಾಗಿ ನಾನು ಹೇಳಿದೆ. ಈಗ ಹೇಳಲಿಕ್ಕೆ ಹೋದರೆ ತುಂಬ ಹೊತ್ತಾಗುತ್ತೆ. ಅದಕ್ಕೆ ನಮ್ಮ ಮಕ್ಕಳು ಕೆಲವು ಸರಿಯಾದ ವ್ಯವಸ್ಥೆ ಇಲ್ಲದೆ ಗಲ್ಫಿಗೆ ಹೋಗ್ತಾರೆ, ದುಡ್ಡು
ಬೇಕು, ಸಂಪಾದನೆ ಮಾಡಬೇಕು, ಮನೆಯವರನ್ನು ಚೆನ್ನಾಗಿ ನೋಡಬೇಕು ಅಂತ ಹೇಳುವ ಆಶಾಭಾವನೆಯಿಂದ ವಿದೇಶಕ್ಕೆ ಹೋಗ್ತಾರೆ. ವಿದೇಶಕ್ಕೆ ಹೋದ ಅಲ್ಲಿ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೀವೆಲ್ಲ ನೋಡ್ತೀರಾ. ಮತ್ತು ಅಲ್ಲಿ ಕೂಡ ಹಾಗೆ ಮುಂಚೆ ಎಲ್ಲ ಇಲ್ಲಿಂದ ಹೋಗಬೇಕಾದ್ರೆ ಕೆಲವರು ಒಂದು ಕಟ್ಟು ಕೊಡ್ತಿದ್ರು. ಈಗ ಅದೆಲ್ಲ ಹುಷಾರಾಗಿದೆ, ನಮ್ಮವ್ರು ಯಾರಿಲ್ಲ. ಮುಂಚೆ ಕಟ್ಟು ಕೊಡೋದು. ಅವ ಪಾಪ ಅಲ್ಲಿ ಏರ್ಪೋರ್ಟಿಗೆ ಹೋದಾಗ ಚೆಕ್ ಮಾಡುವಾಗ ಗೊತ್ತಾಗ್ತದೆ ಅಲ್ಲಿ ಡ್ರಗ್ಸ್ ಇದೆ ಅಂತೇಳಿ. ಇದು ನನ್ನ ಮಗ ಇದ್ದಾನೆ ಅವ ಗಲ್ಫಿಗೆ ಫಸ್ಟ್ ಟೈಮ್ ಹೋಗೋದು ಪಾಪ. ಅವನೊಟ್ಟಿಗೆ ನಾನು ಈ ಕೆಲವರೆಲ್ಲ ಇಂಥದನ್ನು ಕೊಟ್ಟು ಅವರನ್ನು ಸಿಕ್ಕಿಸೋದು. ಅವ ಅಲ್ಲಿ ಹೋದಾಗ ಅವ ಅಲ್ಲಿ ಜೈಲಿಗೆ. ನಾವೆಲ್ಲ ನೋಡ್ತೀರ ಕೆಲವು ಮಕ್ಕಳು ಗಂಡಂದಿರು ದುಡ್ಡು ಕಳಿಸೋದಿಲ್ಲ ಅಂತೇಳಿ. ಯಾಕೆ ಕಳಿಸೋದಿಲ್ಲ, ಏನಾಗಿದೆ ಅಂತೇಳಿ ಅದನ್ನು ತಿಳ್ಕೊಳ್ಳಿಕ್ಕೆ ಯಾರೂ ಹೋಗೋದಿಲ್ಲ. ಪಾಪ ಅವ್ರೇನು ಇದು ಮಾಡ್ತಾರೆ ಅಲ್ಲಿ, ತಾಯಿಗೆ ಅಥವಾ ಹೆಂಡತಿಗೆ ನಾವು ಇಲ್ಲಿ ಇದ್ದೇವೆ ಅಂತ ಹೇಳುವ ಒಂದು ಬೇಸರ ಗೊತ್ತಾಗಬಾರ್ದು ಅಂತೇಳಿ 1 ವರ್ಷ 2 ವರ್ಷ ಜೈಲಲ್ಲಿದ್ದು ಬರುವವರು ಎಷ್ಟೋ ಜನ ಇರ್ತಾರೆ. ಪಾಪ ಕೆಲವರು ಅವರೇ ಮಾಡಿದ ತಪ್ಪಿಗೆ, ಕೆಲವರು ಸಹವಾಸ ದೋಷದಿಂದ ಆದ ತಪ್ಪಿಗೆಲ್ಲ ಇದನ್ನೆಲ್ಲ ಅನುಭವಿಸಿದ್ದಾರೆ. ಸೊ ಈ ಸಮಾಜದಲ್ಲಿ ನಾವು ಆದಷ್ಟು ಜಾಗೃತರಾಗಿರಬೇಕು. ಯಾಕಂತೇಳಿ ನಾನು ಹೇಳಿದಲ್ಲ, ಆ ಅಮ್ಮ ಹೇಳಿದ್ದನ್ನು ನೀವೆಲ್ಲ ಕೇಳಿದರೆ. ಅವ್ರು ಕೆಲವು ಕ್ವಶನ್ ಹಾಕಿದ್ರು. ಯಾಕಂತ ಹೇಳಿದರೆ ಅವರು ಕ್ವಶನ್ ಹಾಕಿದ್ರಲ್ಲಿ ಅರ್ಥ ಇದೆ, ಅವ್ರಿಗೆ ಗೊತ್ತಿದೆ. ಯಾಕಂತ ಹಾಗೆ ಹೇಳೋದು. ಎಲ್ಲ ಹಾಗೆ ಅಮ್ಮ ನೋಡಿ. ಕೆಲವರೆಲ್ಲ ಅವರ ಅಮ್ಮ ಹೇಳಿದ್ರಲ್ಲ ಆಗ ಯಾವುದು, ಕೆಲವರೆಲ್ಲ ಲೋನ್ ತೆಗಿಲಿಕ್ಕೆ ಒಂದು ಶಾಪನ್ನು ನಿಮ್ಮ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದ್ದರೆ ನಿಮ್ಮಲ್ಲಿ ಬಂದು ಹೇಳ್ತಾರೆ, ನಿಮಗೆ ಒಂದು 6 ತಿಂಗಳಿಂದ ಬಾಡಿಗೆ ಕೊಡ್ತಾರೆ, 1 ವರ್ಷದ ಅಗ್ರಿಮೆಂಟ್ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಅವರು ಶಾಪಿಗೋಸ್ಕರ ಒಂದು ಬ್ಯಾಂಕಿಂದ ಇದನ್ನೆಲ್ಲ ತೋರಿಸ್ಬಿಟ್ಟು 50 ಲಕ್ಷ 1 ಕೋಟಿ ತಗೊಳ್ತಾರೆ. ಅವ ಅಲ್ಲಿ ಏನು ಮಾಡ್ತಾನೆ, ಅಲ್ಲಿ ಅವರಿಗೆ ಕೆಲವರಿಗೆಲ್ಲ ಲಿಂಕ್ ಇರ್ತದೆ. ಲಿಂಕ್ ಇದ್ಕೊಂಡು ಅವರ ಸೊತ್ತು ತರಿಸೋದಿಲ್ಲ. ಅಮೌಂಟು ಸ್ವಲ್ಪ ಅವ ಅಂಗಡಿ ಅವನಿಗೆ ಒಂದು 80% ಇವನಿಗೆ. ಈ ದುಡ್ಡನ್ನು ಹಾಳು ಮಾಡಿದ್ರೆ ಅವನಿಗೆ ಐಟಮ್ ಹೋಗಲಿಲ್ಲ, 20% ಧರ್ಮಕ್ಕೆ ಸಿಕ್ಕಿತ್ತು. ಬ್ಯಾಂಕಿಗೆ ಅಲ್ಲಿ ಇದಾಯಿತು. ಬ್ಯಾಂಕಲ್ಲಿ ಹೊಡಬೇಕಾದ್ರೆ ಒಂದೊಂದು ಸಲ ಫೋಟೋ ಕೊಟ್ಟರೆ ಆದೀತು. ಇಲ್ಲ ಅಂತ ಹೇಳಿದರೆ ಕೆಲವು ಸಲ ಮೊಬೈಲ್ ನಂಬರ್ ಬೇರೆ ಬೇರೆ ಕೊಟ್ಟಿರ್ತಾರೆ. ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಬರೋದು ಮತ್ತೆ ಸ್ಟೇಷನ್ಗೆ. ಹಾಗೆ ಅದನ್ನೇ ನಾನು ಹೇಳಿದೆ. ಆ ಒಂದು ಹೆಣ್ಣು ಮಗಳ ವಿಚಾರದಲ್ಲಿ ಹೇಳಿದೆ ಅಲ್ಲ, ಯಾವ ರೀತಿಯಲ್ಲಿ, ಯಾಕಂತ ಹೇಳಿದರೆ ನಾವು ಯಾವ ರೀತಿಯಲ್ಲಿ ನಾವು ಸೋಲ್ತೇವೆ ಎನ್ನುವುದನ್ನು ಅವರು ನಮ್ಮನ್ನು ನೋಡಿದಾಗ ನಮ್ಮ ಮಾತಲ್ಲಿ ಅವರು ಅದನ್ನು ಕ್ಯಾಚ್ ಮಾಡ್ತಾರೆ. ಸೊ ಇಂಥದ್ದೆಲ್ಲ ವಿಚಾರಗಳಿರುವಾಗ ಟ್ರಾಫಿಕ್ದು ಹೇಳಿದೆ, ಆ ಅಮ್ಮ ಒಂದು ಹೇಳಿದರು, ಅದನ್ನು ಟ್ರಾಫಿಕ್ನವರಿಗೆ ನಾನು ತಿಳಿಸ್ತೇನಮ್ಮ, ಅಲ್ಲಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಿಬ್ಬಂದಿಗಳಿದ್ದಾಗ ಅಲ್ಲಿ ಸಿಬ್ಬಂದಿ ಹಾಕ್ತಾರೆ. ಇಲ್ಲ ಅಂತ ಹೇಳಿದರೆ ಬೋರ್ಡ್ ಹಾಕುವ ವ್ಯವಸ್ಥೆಯನ್ನು ನಾನು ಹೇಳ್ತೇನೆ. ಮತ್ತು ಕಾನೂನು ವಾಹನ ಎಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲೇ ಇಳಿಯಿರಿ, ಎಲ್ಲಿ ಇಳಿಬೇಕು ಎಲ್ಲಿ ಹತ್ತಬೇಕು ನಿಮಗೂ ಗೊತ್ತಿದೆ. ದಯವಿಟ್ಟು ಹೋಗಬೇಕಾದ್ರೆ ಈಗ ನಿಮಗೆ ಅರ್ಜೆಂಟ್ ಇದೆ ಅಂತೇಳಿ ಬಸ್ ಬರ್ತಾ ಅಂತೇಳಿ ಮನೆ ಬಾಗಿಲಲ್ಲಿ ನೀವು ಇದ್ದಾಗ ಬಸ್ನವ ನಿಮಗೆ ಪ್ರಾಯದವರು ಇದೆ ಅಂತೇಳಿ ಬಸ್ ಬೇಕಾಗ್ತಾನೆ. ಹಿಂದಿನವನಿಗೆ ಗೊತ್ತಿಲ್ಲ ಇಲ್ಲಿ ಬಸ್ ಸ್ಟಾಪ್ ಇಲ್ಲ, ಅವನ ಸ್ಪೀಡಲ್ಲಿ ಬರ್ತಾನೆ, ಆಕ್ಸಿಡೆಂಟ್ ಆಗ್ತದೆ. ಗೊತ್ತಿದೆ ಅಲ್ಲ. ಪ್ರಾಣ ಹಾನಿ ಆದ ನಂತರ ನಾವೇನು ಮಾಡಿ ಅಮ್ಮ ಅದು ನೀವು ಹೇಳಿದ್ದು ಕರೆಕ್ಟ್. ಕಾನೂನು ನಮ್ಮನ್ನು ಗೌರವಿಸ್ತದೆ. ಅಲ್ಲಿ ನೋಡಿ, ಸುವ್ಯವಸ್ಥೆಯಾದಂಥ ಒಂದು ಟ್ರಾಫಿಕ್ ವ್ಯವಸ್ಥೆ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಕೆಲವರೆಲ್ಲ ಸೇರಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಸೇರಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿದೆ. ಸಾರ್ವಜನಿಕರೇ ಅದನ್ನು ಯೂಸ್ ಮಾಡೋದು. ಆದರೆ ಸಾರ್ವಜನಿಕರೇ ಇದನ್ನು ಅಲ್ಲಿ ಹಾಕಿದಂಥ ಗೇಟನ್ನು ಸರಿಸಿದ್ದು, ಅಲ್ಲಿ ಹಾಕಿದಂಥ ಫ್ಲಾಗ್ಗಳನ್ನು ಇದು ಮಾಡ್ಕೊಂಡು ಹೋಗೋದು ತಪ್ಪಲ್ಲ. ನೀವು ನೋಡಿ, ಆಚೆಯಿಂದ ಬರುವಾಗ ಈಗ ಮಾಡಿದಂಥ ವ್ಯವಸ್ಥೆ ನಿಮಗೆ ಒಂದು ಚೂರು ಒಂದು 10 ಮೀಟ್ರ್ 15 ಮೀಟ್ರ್ ದೂರ ಹೋದರೂ ಕೂಡ ನಿಮಗೆ ವ್ಯವಸ್ಥಿತವಾಗಿ ಬರ್ಬೋದು. ಇಲ್ಲಾಂದರೆ ಎಲ್ಲರೂ ಒಂದೇ ರೀತಿಯಾಗಿ ತುಂಬ ಆಕ್ಸಿಡೆಂಟ್ಗಳಾಗ್ತಿತ್ತು. ಈಗ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಅಂಥ ವ್ಯವಸ್ಥೆಗಳನ್ನು ಮಾಡಿದಾಗ ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕಾರ ಕೊಟ್ಟರೆ ಮಾತ್ರ ಇಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಾಗ್ತದೆ. ನಾವು ನಿಮ್ಮಿಂದ ಕೇಳೋದು ಸಹಕಾರ ಮಾತ್ರ. ಉಳಿದ ಕೆಲಸ ಪೊಲೀಸ್ ಇಲಾಖೆ ಮಾಡ್ತದೆ. ಈ ಡ್ರಗ್ಸ್ ಅದನ್ನು ನಾವು ಅದರ ಚಟವನ್ನೇ ನಿರ್ಮೂಲನ ಮಾಡಬೇಕು. ಆಮೇಲೆ ಇಂಥ ಸೈಬರ್ ಮುಕ್ತ ರಾಜ್ಯ ಆಗಬೇಕು ನಮ್ಮದು, ನಮ್ಮ ವ್ಯವಸ್ಥೆ ಆಗಬೇಕು. ಇಂಥದ್ದೆಲ್ಲ ಆಗಬೇಕಾದ್ರೆ ನಿಮ್ಮ ಸಾರ್ವಜನಿಕರ, ಅದರಲ್ಲೂ ಮಾತೆಯರ ಮಹಿಳೆಯರ ಪಾತ್ರ ಜಾಸ್ತಿ ಅಂತ ಹೇಳುತ್ತಾ ನನಗೆ ಈ ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ರಿಗೂ
ನನ್ನ ವತಿಯಿಂದ ನಮಸ್ಕಾರವನ್ನು ತಿಳಿಸಿದ್ದ. ನಾನು ಮಾತಾಡಿದ್ದನ್ನು ನೀವು ಒಳ್ಳೆಯದಾಗಿ ಕೇಳಿಕೊಂಡಿದ್ದೀರಿ. ಇದರಿಂದ ನಿಮಗೆ ನಿಮ್ಮ ಹತ್ತಿರದವರಿಗೆ ಅದರಿಂದ ಉಪಕಾರ ಆದೀತು ಎಂಬ ಆಶಾ ಭಾವನೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಗಿದ್ದೇವೆ. ಈ ಸಭೆಗೆ ಆಗಮಿಸಿದ ನಮ್ಮ ಉಳ್ಳಾಲ ತಾಲೂಕು ಮಹಿಳಾ ಅಧ್ಯಕ್ಷರಾದ ನಮ್ಮ ದೇವಕಿ ಉಳ್ಳಾಲ ನಮ್ಮ ಜೊತೆಗೆ ನಾನು ಈ ಸಭೆಗೆ ಸ್ವಾಗತಿಸುತ್ತೇನೆ. ನಮ್ಮ ಕೋಶಾಧಿಕಾರಿಯಾದ ಶಶಿಕಾಂತ್ ಉಳ್ಳಾಲ್ ನಮ್ಮ ಜೊತೆಗೆ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಾಗೂ ಜೊತೆ ಕಾರ್ಯದರ್ಶಿಯಾದ ನಮ್ಮ ತುಳಸಿ ಗಟ್ಟಿ ಇದ್ದಾರೆ, ಅವರನ್ನು ಕೂಡ ಈ ಸಭೆಗೆ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು
ಮತ್ತು ಮಹಿಳಾ ಮಂಡಲದ ಅಧ್ಯಕ್ಷರು ಅವರಿಗೆ ಎಲ್ಲರಿಗೆ ಮತ್ತು ಎಲ್ಲ ನಮ್ಮ ಪರಿಸರದ ಎಲ್ಲ ವರ್ಗವರಿಗೆ ಒಂದೇ ಮಾತನ್ನು ಸ್ವಾಗತ. 2025 ಕಾಲದ ವಾರ್ಷಿಕ ಸಭೆಯ ವರದಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ದಿನಾಂಕ 15/3/25 ಮಾಸಿಕ ಸಭೆಯು ಉಲ್ಲಾಲ ಮಾಸ್ತಿಕಟ್ಟೆಯ ಅಭಯ ಸದನದಲ್ಲಿ ನಡೆಯಿತು. ಅಂದಿನ ಆ ಸಭೆಯಲ್ಲಿ ಒಕ್ಕೂಟದ ನೋಂದಣಿಯನ್ನು ಮಾಡುವ ಬಗ್ಗೆ ಪ್ರಸ್ತಾಪಿಸಲಾಯಿತು. ಅಂದು ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ ಇರುವುದರಿಂದ ನಾವೆಲ್ಲರೂ ರಂಜಾನ್ ಹಬ್ಬವನ್ನು ಆ ಸಭೆಯಲ್ಲಿ ಆಚರಿಸಿದೆವು. ದಿನಾಂಕ 26/6/2025 ಗುರುವಾರದಂದು ಮಾಸಿಕ ಸಭೆಯು ಉಲ್ಲಾಲ ಮಾಸ್ತಿಕಟ್ಟೆಯ ಅಭಯ ಸದನದಲ್ಲಿ ನಡೆಯಿತು. ಅಂದಿನ ಆ ಸಭೆಯಲ್ಲಿ ಆಟಿ ದಿನ ಮಾಡುವುದರ ಜೊತೆಗೆ ಜಾನಪದ ನೃತ್ಯವನ್ನು ಮಾಡುವಾಗೆ ನಿರ್ಧರಿಸಲಾಯಿತು. ಮಾಡುವಾಗೆ ನಮ್ಮ ಅಧ್ಯಕ್ಷರು ಅಂದಿನ ಸಭೆಗೆ ಬಂದಂತಹ ಪದಾಧಿಕಾರಿಗಳ ಜೊತೆ ಹಾಗೂ ಎಲ್ಲ ಸದಸ್ಯರನ್ನು ಸಮಾಲೋಚನೆ ಮಾಡಿ ರಿಜಿಸ್ಟ್ರೇಷನ್ ಮಾಡುವ ಬಗ್ಗೆ ಪ್ರಸ್ತಾಪಿಸಿದರು. ನಮ್ಮ ಒಕ್ಕೂಟದ ಸದಸ್ಯರಾದ ಸೀನನ್ ಹಾಗೂ ಸಂಘಟನಾ ಕಾರ್ಯದರ್ಶಿಯಾದ ಸಿಹನರವರು ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬವನ್ನು ನಮ್ಮ ಸಭೆಯಲ್ಲೇ ಕುರಾನ್ ಪುಸ್ತಕ ಹಾಗೂ ಖರ್ಜೂರವನ್ನು ನೀಡುವ ಮೂಲಕ ರಂಜಾನ್ ಹಬ್ಬವನ್ನು ಆಚರಿಸಿದರು. ತಾರೀಕು 15/3/2026 ಆದಿತ್ಯವಾರದಂದು ಬಬ್ಬುಕಟ್ಟೆ ತೊಕ್ಕೊಟ್ನಲ್ಲಿ ನಡೆಯುವ ಸೌಹಾರ್ದ ಇಫ್ತಾರ್ ಕೂಟಕ್ಕೆ ನಮ್ಮೆಲ್ಲರಿಗೂ ಆಮಂತ್ರಣವನ್ನು ಕೊಟ್ಟು ಎಲ್ಲರನ್ನೂ ಬರುವಂತೆ ಬಹಳ ನಗುಮುಖದಿಂದ ವಿನಂತಿಸಿದರು. ಅದರಲ್ಲಿ ಕಾಂಬಿನೇಷನ್ ಇದ್ದು ಕೂಡ ವ್ಯತ್ಯಾಸ ಕಾಣ್ತಿದ್ದೆ. ನಡುವೆ ಲಿಂಕ್ಸ್ ಕೆಲವು ಇಸ್ಲಾಂ ಅಂದರೆ ಇಸ್ಲಾಂ ಅಂದರೆ ಎಲ್ಲರಿಗೂ ಬಂತು, ಎಲ್ಲ ಮುಸ್ಲಿಂ ಎಲ್ಲರೂ ಬರ್ತಾರೆ, ಆಯಿತಾ. ಖಂಡಿತ ಮುಸ್ಲಿಂ ಅಂತ ಹೇಳಿದರೆ ನಾವಿಲ್ಲಿ ಲೋಕಲ್ ಪದ ಮುಸ್ಲಿಂ ನಿಮ್ಮ ಅನಿಸಿಕೆ ಹೇಳ್ಬೋದು. ಇಲ್ಲದಿದ್ದರೆ